ವಿಠಲರು ನನ್ನನ್ನು ಸೇನಾಧ್ಯಕ್ಷ ಪೀಠಕ್ಕೆ ಏರಿಸಿದರು. ಈ ವೇಳೆಯಲ್ಲಿ ಆಚಾರ್ಯ ಭೀಷ್ಮರಿಗೆ ಉಕೆ ಉಕೆ ಎನ್ನುವ ಉದ್ಘೋಷವನ್ನು ಕೇಳುವಾಗ ಒಂದು ರೀತಿಯಿಂದ ಆನಂದವಾದರೂ ಅಂತರಂಗದಲ್ಲೊಂದು ನೋವು ಉಂಟಾಗುತ್ತಲೇ ಇದೆ. ಎದುರಾಳಿಗಳಾಗಿ ಬಂದವರು ಧರ್ಮ ಪಕ್ಷಪಾತಿಗಳು. ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಎದುರಿನವರು ಧರ್ಮಾತ್ಮರು ಅಂತಾದರೆ ನಮ್ಮ ಅಂತರಂಗ ಅನಿವಾರ್ಯಕ್ಕಾದರೂ ಜಾಗೃತನಾಗು ಅಂತ ಹೇಳ್ತಲೇ ಇದೆ. ಇವತ್ತು ಗುರುದಾರುಣಿಯನ್ನು ಪ್ರವೇಶ ಮಾಡಿದ್ದೇನೆ, ಗುರು ಭಾರ್ಗವರನ್ನು ಸ್ಮರಿಸಿದ್ದೇನೆ. ಸರಿಯಾದ ಹೊತ್ತಿಗೆ ನನ್ನ ಪ್ರವೇಶ ಆಗಿದೆ. ಯಾಕಂದ್ರೆ ಯುದ್ಧ ಕ್ಷೇತ್ರಕ್ಕೆ ಸೂರ್ಯೋದಯದ ಈ ಸಮಯ ನಾ ಗ್ರಹಿಸಿದೆ ಇಷ್ಟು ಹೊತ್ತಿಗೆ ಪ್ರವೇಶ ಆಗುತ್ತದೋ ಇಲ್ವೋ ಅಂತ. ಯಾಕೆ ನನ್ನನ್ನು ವಿರೋಧಿಸಿದವರಿದ್ದಾರೆ, ಆ ತೊದಲು ಸಡಿಲಿದ ಮುದುಕಯ್ಯನು ಮಾಡಲಿಕ್ಕೆ ಉಂಟು ಎಂಬ ಹಾಗೆ ಆ ಕಾಲಕ್ಕೆ ಮುದುಕರು ಎಷ್ಟು ಹೊತ್ತಿಗೆ ಪ್ರವೇಶ ಮಾಡಿ ಎಷ್ಟು ಹೊತ್ತಿಗೆ ಮುಗಿಸಿಕೊಡ್ತಾರೆ ಅಂತ ಕಾಣಿಸಬೇಕು. ಯುದ್ಧವನ್ನು ಎನ್ನುವುದರಿಂದಲೇ ಬದ್ಧನಾಗಿ ಸಿದ್ಧನಾಗಿ ರಥಾರೂಢನಾಗಿದ್ದೇನೆ. ಎದುರಿಗೆ ಬರುವಂತಹ ನಮ್ಮವರದ್ದೇ ಪಾಳೆಯವಾದರು ಕಾಯಕಕ್ಕೆ ತೊಡಗಿದಾಗ ಅವರು ವಿರೋಧಿಗಳು ಎನ್ನುವುದನ್ನು ಮರೆಯುವುದಕ್ಕಾಗುವುದಿಲ್ಲ. ಪಕ್ಷನಿಷ್ಠನಾಗಿ ಕರ್ತವ್ಯ ಪ್ರಜ್ಞೆಯನ್ನು ಹೊತ್ತು ನೇರವಾಗಿ ರಣಧಾರುಣಿಯತ್ತ
ಯಾಕೆ ತಾತ? ನೀವು ಶಂಗರ ಶೂರರಾಹುದು. ನಿಮ್ಮ ಪರಾಕ್ರಮಗಳಿಗೆ ಈ ಪ್ರಪಂಚದಲ್ಲಿ ಎಲ್ಲರೂ ತಲೆದೋಗುತ್ತಾ ಇದ್ದಾರೆ. ಸರಿ, ನಿಮ್ಮನ್ನು ಸೋಲಿಸುವವರು ಯಾರು ಇಲ್ಲ. ಆದ್ರೆ ಈಗ ನೋಡಿ ಅಂತೆ, ಈಗ ನನ್ನನ್ನು ನೋಡಿ ಅಂತೆ. ನಿನ್ನನ್ನು ನೋಡಿದ್ದೇನೆ ಮಗು. ಈಗಲೂ ಸಂಗರ ಶೂರ ಅಂತಲೇ ನನಗೆ ಈ ಅಧ್ಯಕ್ಷ ಪದವಿ ಕೊಟ್ಟ. ಹೌದಾ? ಏನೋ ಅಧ್ಯಕ್ಷ ಪದವಿ. ಅಧ್ಯಕ್ಷರೆಲ್ಲ ಸ್ವಲ್ಪ ಪ್ರಾಯ ಆದವರೇ ಆಗಬೇಕು ಮಗು. ನೀವು ಮಾಡಿದ್ದು ಸಾಧನೆ ಎಲ್ಲ ಯಾವಾಗ ಮಾಡಿದ್ದು? ಅದು ನಿಮ್ಮ ಬಾಲ್ಯದಲ್ಲಿ ಮಾಡಿದ್ದು. ಈಗ ನಿಮ್ಮ ಮುಂದೆ ಬಂದು ನಿಂತವ ಯಾರು? ಯಾರು? ಯುವಕನಿದ್ದೇನೆ. ನಿಮ್ಮಿಂದ ಕೂಡಿತ್ತ ಮಗು. ಅಭಿಮನ್ಯು ಕುಮಾರ ಅಂದ್ರೆ ಅಭಿಮನ್ಯುವಿನ ಮಗ ಅಂತ ಆಗುತ್ತದೆ. ಹೌದು, ಅಭಿಮನ್ಯು ಕುಮಾರ. ಏನಿದ್ದರೂ ನೀನು ಕುಮಾರನೇ. ಹೌದೌದು. ಆದರೆ ಕುಮಾರನದ್ದು ಇಷ್ಟೆಲ್ಲ ನಡೆದೀತು ಅಂತ ನಾವು ಊಹಿಸಿರ್ಲೇ ಇಲ್ಲ. ಯಾಕೆ? ನೀನೊಂದು ಪಾಂಡವ ಪಕ್ಷದಲ್ಲಿ ನಿಂತದ್ದು ಉಂಟಲ್ಲ ಮಗು, ನಿಜವಾಗಿಯೂ ಅದು ಸಾರ್ಥಕ ಆಯಿತು. ಸಂತೋಷವಾಯಿತು. ಯಾಕೆ ಬಲ್ಲೆಯ? ಯಾಕೆ? ಪಾಂಡವ ಪಕ್ಷದಿಂದ ಬರುವವರು ಎಂತಹವರು ಎನ್ನುವುದನ್ನು ನಾನು ಪ್ರತೀಕ್ಷಿಸುತ್ತಾ ಇದ್ದೆ. ಯುದ್ಧ ಕಣದಲ್ಲಿ ಎದುರಾದವರನ್ನೆಲ್ಲ ಹಿಮ್ಮೆಟ್ಟುತ್ತಾ ಸಾಗುತ್ತಾ ಇದ್ದೆ. ನನ್ನ ಈ ಸಾಗುವಿಕೆಯನ್ನು ತಡೆದು ನನ್ನನ್ನೇ ಪ್ರಶ್ನಿಸಿದೆಯಲ್ಲ. ಹೌದು, ತಾತ ಸಂಗರ ಶೂರನೇ. ತಾತ ನಿಮಗೆಲ್ಲ ಬೇಕಾದಿತ್ತು ಮಗು. ಯಾಕೆ? ತಾತ ಅಂತ ಮುಗಿದ್ರೆ ಯಾವುದನ್ನು ಅಸ್ತ್ರವೋ ಸಾರಥಿಯೋ ಶಸ್ತ್ರವೋ ಇತ್ಯಾದಿಗಳು ನಾವು ಬೇಕಾದ್ದೆಲ್ಲ ತರ್ತೇವೆ ಬರುವಾಗಲೇ. ಹೌದು, ನನಗೆ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಅದು ಸ್ಥಿರವಾಗಿ ಉಂಟು ಮಗು. ವಸಿಷ್ಠರಿಂದ ಮಾತ್ರವಲ್ಲ, ಬೃಹಸ್ಪತಿಯವರಿಂದ, ಹಾಗೆಯೇ ಭಾರ್ಗವರಿಂದ, ಇನ್ನೂ ವಸಿಷ್ಠರಿಂದ 4 ಗುರುಗಳಿಂದ ಆರ್ಜಿಸಿದ್ದು ನಮ್ಮಲ್ಲಿ ಯಾವತ್ತೂ ಸಂಗ್ರಹಿಸಲ್ಪಟ್ಟಿದೆ ಮಗು. ಹಾಗಾದ ಕಾರಣ ಭೀಷ್ಮ ಈ ಕುರುದಾರುಣಿಯಲ್ಲಿ ತಾತನೇ ವಿನಃ ತಾತ ಅಂತ ಹೇಳುವ ಪ್ರಸಂಗ ಸನ್ನಿಹಿತವಾಗುವುದಿಲ್ಲ. ಆದರೂ ಒಬ್ಬ ಯುವಶಕ್ತಿಯಾಗಿ ಪಾಂಡವರೆಂಬ ಧರ್ಮಶಕ್ತಿಯ ಜೊತೆಯಲ್ಲಿ ಬೆಳೆದು ನಿಲ್ಲುತ್ತಿಂತಾದ್ರೆ ಭವಿಷ್ಯದ ಯುವ ಕೇಸರಿ ನೀನು ಎನ್ನುವುದರಲ್ಲಿ 2 ಮಾತಿಲ್ಲ ಮಗು. ಆದರೆ ಎದುರಾಗಿ ಬಂದ ಭೀಷ್ಮನಿಗೆ ಎದುರಾಳಿಗಳನ್ನು ಖಂಡಿಸುವುದು ಅನಿವಾರ್ಯ. ಹಾಗಾದ ಕಾರಣ ಅಜ್ಜನನ್ನು ನೋಡ್ತೇನೆ, ಅಜ್ಜನಿಗೆ ತಾಗುತ್ತೇನೆ ಅಂತ ಬಂದ್ರೆ ಅಜ್ಜ ಕೊಟ್ರೆ ತಕ್ಕೊಳ್ಳುವ ಸಾಮರ್ಥ್ಯ ಉಂಟೇನು? ನಡುಗುತ್ತಿದೆ ಅಜ್ಜ, ನಡುಗುತ್ತಿವೆ ವೃತ್ತ ಇಲ್ಲ ಕೈಕಾಲುಗಳು ನಡುಗುತ್ತಿವೆ ನಡುಗುತ್ತಿವೆ ನಡುಗುತ್ತಿವೆ.
ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ ಎನ್ನುವ ಹಾಗೆ ಹೇಳ್ತಾ ಇದ್ದೀರಲ್ಲ, ಅದೆಲ್ಲ ಮಾಡಿದ್ದು ಯಾವಾಗ? ಯಾವಾಗ? ನಿಮ್ಮ ಯೌವನದ ಕಾಲದಲ್ಲಿ. ಸತ್ಯ ಮಗು. ಈಗ ನೋಡಿ ಅಂತೆ ನಿಮ್ಮನ್ನೊಮ್ಮೆ. ಈ ಪ್ರಾಯದಲ್ಲಿಯೂ ಹಿರಿಯರ ಕಥಾಮೃತವನ್ನು ಕಲಿಯುವ ಹುಮ್ಮಸ್ಸುಂಟಲ್ಲ, ಅದಕ್ಕೆ ಮೆಚ್ಚಬೇಕು ಮಗು. ಉಂಟು. ಒಳ್ಳೇದು. ನಿಮ್ಮ ದೇಹವನ್ನೊಮ್ಮೆ ಸರಿಯಾಗಿ ನೋಡಿ ಅಂತೆ ಒಂದು ದರ್ಪಣದಲ್ಲಿ. ಹೇಗೆ ಕಾಣುತ್ತಾ ಉಂಟು? ಹೇಗೆ ಕಾಣ್ತದೆ ಮಗು? ಕೈಕಾಲು ಎಲ್ಲ ನಡುಗುತ್ತಾ ಉಂಟು. ಕೈಯಲ್ಲಿ ಅದೇನು ಅಜ್ಜ? ಧನುಸ್ಸು. ಧನುಸ್ಸ? ನಾನು ಭಾವಿಸಿದ್ದು ಏನು ಗೊತ್ತುಂಟ? ನಿಮಗೆ ನಡೆಯುವುದಕ್ಕೆ ಕಷ್ಟ ಆಗುತ್ತದಲ್ಲ, ಅದಕ್ಕಾಗಿ ಊರುಗೋಲಾಗಿ ನೀವು ಉಪಯೋಗಿಸಿಕೊಂಡದ್ದ ಅಂತ ಭಾವಿಸಿದೆ. ಅಜ್ಜ ನೋಡಿ ಅಂತೆ, ಹೂವಲ್ಲಿ ಏನು ಕಾಣ್ತಾ ಉಂಟು ಅಜ್ಜ ನಿಮಗೆ? ಏನು ಮಗು? ಕಾಣುವುದಿಲ್ಲಲ್ಲ? ಅಲ್ಲ, ಕಾಣುತ್ತದೆ. ನಿಮಗೆ ನೋಡ್ಬೇಕಿದ್ರೆ ಮತ್ತೆ ಒಂದು ಮಗು. ಏನು? ಮುದುಕರಿಗೆ ಕಂಡದ್ದು ಯುವಕರಿಗೆ ಕಾಣುವುದಿಲ್ಲ, ಯುವಕರಿಗೆ ಕಂಡದ್ದು ಮುದುಕರಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ಈಗ ನಿಮಗೆ ನೋಡ್ಲೇಬೇಕು ಅಂತಾದ್ರೆ ನೀವು ಏನು ಮಾಡಬೇಕು? ಏನು ಮಾಡ್ಬೇಕು? ನಿಮ್ಮ ಕಣ್ಣನ್ನು ಕೈಯಲ್ಲಿ ಅರಳಿಸಬೇಕು. ಆ ರೆಪ್ಪೆಯನ್ನು ಅರಳಿಸಬೇಕು. ಇಲ್ಲದಿದ್ರೆ ನಿಮಗೆ ತೋರುವುದೇ ಇಲ್ಲ. ನಿಮ್ಮನ್ನು ನೋಡುವಾಗ ಎಲ್ಲರಾಡುವ ಮಾತು ನಿಮಗೂ ಅದು ಗೋಚರ ಇರಬೇಕು. ಕಾಡು ಬಾಬಾ ಎನ್ನುವ ಹಾಗೆ ಕರೆಯುತ್ತಾ ಉಂಟು. ನಾಡು ಇಲ್ಲಿಂದ ಹೋಗು 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 ಎನ್ನುವ ಹಾಗೆ ಹೇಳ್ತಾ ಉಂಟು. ಈಗ ನೀವು ಮಾಡಬೇಕಾದ ಕೆಲಸ ಏನು ಗೊತ್ತುಂಟ? ಇಷ್ಟರವರೆಗೆ ನಾಡವನಾಗಿದ್ದೆ, ಇನ್ನು ನಾನು ಕಾಡವಾಗಬೇಕು ಅಂತ ನೀವು ಕಾಡುವುದಾ? ಹೌದೌದು. ಅಷ್ಟು ಮಾತ್ರವಲ್ಲ, ಇನ್ನು ನಿಮ್ಮ ಕೈಯಲ್ಲಿದ್ದ ಬಿಲ್ಬಾಣಗಳನ್ನು ಕೆಳಗಿರಿಸುವುದು ಮಾತ್ರವಲ್ಲ, ಒಂದು 4-5 ಮಂದಿ ಶಿಷ್ಯರನ್ನು ಕರೆಯಿರಿ, ಅವರಿಗೆ ಧರ್ಮ ಉಪದೇಶ ಮಾಡಿ ಆ ಮುಖೇನ ಮುಂದಿನ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಬಹುದು. ನನ್ನ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಬಂದ್ರೆ ಒಂದು ಜನ ಕೀಡಕುವರ ಒಂದು ಚರ ಕೀಡಿ ಸುಭದ್ರಾಸುನು ನೀನು. ನಾನೇ. ನನ್ನ ಮುಂದೆ ನೀನು ಕೂಸಲ್ಲದೆ ಮತ್ತೇನು ಮಗು? ನನ್ನ ವಯೋಮಿತಿಯನ್ನು ಲಕ್ಷಿಸಿ ನೀ ಯುದ್ಧ ಕ್ಷೇತ್ರದಲ್ಲಿ ಪ್ರಶ್ನಿಸುವ ಮಟ್ಟಕ್ಕೆ ಬಂದೆ ಮಗು. ಏನು ಇದು ಕೇವಲ ವಯೋಮಿತಿಯ ಕಾಯದ ಸ್ಥಿತಿ ಅಂತ ಭಾವಿಸಬೇಡ ಮಗು. ಮತ್ತೆ ಸ್ಥಿತಿಪತಿಯನ್ನು ಅನವರತ ಆರಾಧಿಸಿದ ಧಾರ್ಮಿಕತೆಯ ಬೆಳ್ಳಂಬೆಳಕಿನ ಚಾರಿತ್ರ್ಯ ಮಗು ಇದು. ಒಬ್ಬ ಭೀಷ್ಮನಿಗೆ ಪ್ರಾಯ ಆಗಿದೆ ಎಂದ ಮಾತ್ರಕ್ಕೆ ಜಾಗ ಬೇಡ ಅಂತ ಹೇಳುವುದು ನಿನ್ನಂತಹ ಯುವ ಪೀಳಿಗೆಯಲ್ಲ ಮಗು. ಇವತ್ತಿಗೂ ವಯೋವೃತ್ತನಾದ ಭೀಷ್ಮನಂತಹವನನ್ನು ನಾಯಕರನ್ನಾಗಿ ಮಾಡಿದೆ ಅಂತಾದ್ರೆ ಆ ಸಮಾಜಕ್ಕೆ ನನ್ನ ಮೇಲೆ ಇರಬಹುದಾದ ಲಕ್ಷ್ಯ ಏನು ಎನ್ನುವುದನ್ನು ನೀ ಚೆನ್ನಾಗಿ ತಿಳಿಯಬೇಕು ಕಂದ. ಇವತ್ತು ಭೀಷ್ಮನ ಸೇನಾಧ್ಯಕ್ಷ ಪದವಿಗೆ ಅಸ್ತುಮುತ್ರೆ ಹಸ್ತಿನಾವತಿಯ 11 ಕ್ಷೋಹಿಣಿ ಸೇನೆಯಿಂದಲೂ ಬಂದಿದೆ ಮಗು. ಆದ್ದರಿಂದಲೇ ಇಂತಹ ಗದ್ದುಗೆಯನ್ನಲಂಕರಿಸಿದ ಬನಿದ್ದೇನೆ. ಪಟ್ಟಕ್ಕಾಗಿ ಬದುಕಲ್ಲ ಮಗು, ಬದುಕೆ ಇನ್ನೊಬ್ಬರ ಬದುಕಿಗೆ ಪಟ್ಟವಾಗಬೇಕು. ಅವನ ಬದುಕು ಇನ್ನೊಬ್ಬನ ಬದುಕಿಗೆ ಪಟ್ಟಿಯಾಗಿ ಬದುಕಬೇಕು ಮಗು. ಆವಾಗ ಮಾತ್ರ ಅವನ ಗಟ್ಟಿ ಚಾರಿತ್ರ್ಯಕ್ಕೊಂದು ಅರ್ಥ ಸಿಗುವುದಕ್ಕೆ ಸಾಧ್ಯ ಉಂಟು. ಇದು ಸಾಮಾನ್ಯ ಕ್ಷೇತ್ರವಲ್ಲ ಕಂದ, ಮತ್ತೆ ಇದು ಕುರುಕ್ಷೇತ್ರ. ಇಂತಹ ಶಮಂತಕ ಪಂಚಕಕ್ಕೆ ಆ ಹೆಸರು ಬರುವುದಕ್ಕೆ ಕಾರಣರಾದಂತಹ ಭಾರ್ಗವ ರಾಮರ ಮುಂಭಾಗದಲ್ಲಿ ಹೋರಾಡಿ ಸೋತೆನು ನಾ ನಿನ್ನಯ ಪೌರುಷಕ್ಕೆ ಅಂತವರ ನಾಲಗೆಯಿಂದ ಹೇಳಿಸಿಕೊಂಡ ಭೀಷ್ಮ ಕಂದ ನಿನ್ನ ಮುಂದೆ ನಿಂತವ. ನಿಮ್ಮ ಪ್ರಾಯದಲ್ಲಿ ಎಲ್ಲ ನಾವು ಮಾಡಿದ್ದೆಷ್ಟು ಮಗು? ಹಾರಿದ್ದು ಕಡಿಮೆ ಇರಬಹುದು, ಸಂಪಾದಿಸಿದ್ದು ಬಹಳ ಉಂಟು. ಹಾರುವಿಕೆಯೇ ಏರುವಿಕೆಯಲ್ಲ ಮಗು. ಹಾರುವಿಕೆಯ ಮುಂದೆ ಹಾರುವತ್ವ ಬೇಕು, ಅಂದ್ರೆ ಪಾರ್ವತ್ವ ಬೇಕು, ವಿದ್ವತ್ತು ಬೇಕು ಮಗು. ಅದುವೇ ಬದುಕಿನಲ್ಲಿ ನಿಜವಾದ ವಿದ್ಯುತ್ ಅಂದ್ರೆ ಜ್ಯೋತಿಯಾಗುವುದಕ್ಕೆ ಸಾಧ್ಯ ಉಂಟು. ಈ ಕಾಲಘಟ್ಟದಲ್ಲಿ ಕುರು ತಾರುಣಿಯಲ್ಲಿ ನಿಂತ ಭೀಷ್ಮ
ಭೀಷ್ಮನ ಮುಂಭಾಗದಲ್ಲಿ ನೀ ಹೇಳುವುದೇನು ನಮ್ಮತ್ತು ಜೋಳ್ತಾ ಉಂಟಾ? ದೃಷ್ಟಿ ಸರಿ ಇಲ್ವೋ? ಕಾಣುವುದಿಲ್ಲ ಸರಿ. ಈ ಸೃಷ್ಟಿಯಲ್ಲಿ ಈಗಲೂ ಭೀಷ್ಮ ತಟ್ಟೆದು ನಿಂತಾದ್ರೆ ಇಲ್ಲಿಯವರು ಏನು ಮಗು, ಹೊರಗಿನವರು ಆಲೋಚನೆ ಮಾಡಬೇಕಾಗಿತ್ತು. ಭೀಷ್ಮ ಏನು ಎಂಬ ಹಾಗೆ ಒಂದು ಕಾಲದಲ್ಲಿ ನಿಂತ ನೆಲದಲ್ಲಿ ಗಂಧರ್ವ ಲೋಕವನ್ನು ನಡುಗಿಸಿದವ ಭೀಷ್ಮ. ಭೀಷ್ಮ ಪರಮ ಪವಿತ್ರವಾದ ಭರತ ಚಕ್ರವರ್ತಿ ಆಳಿದ ಭಾರತದ ನೆಲದಲ್ಲಿ ನಿಂತು ಕೊಡೋಗಿದ್ರೆ ವಿಶ್ವವೇ ತಲೆಬಾಗುತ್ತದೆ ಮಗು. ಅಂತಹ ಒಬ್ಬನ ವಿಶ್ವಂಬರನ ನೆಲೆಯಲ್ಲಿ ನಿನ್ನಂತ ಹುಡುಗರೆಲ್ಲ ಒಂದು ಶರ ಕೀಡೆ ನೀವು ನಾವು ಬಿಡುವುದಿಲ್ಲ ಅಂತ ಕೂತುಕೊಳ್ಳುವುದು ಮಗು. ನಮ್ಮ ಶಾಂತಿ ನಮ್ಮ ಅಂತರಂಗದ ದ್ಯೋತಕ. ಹಾಗೆಂದು ಕ್ರಾಂತಿ ಇಲ್ಲ ಅಂತ ಒಬ್ಬ ಯೋಚಿಸಿ ನಮ್ಮ ಮೇಲೆ ಅತಿಕ್ರಮಿಸುವುದಕ್ಕೆ ಬಂದ ಅಂತಾದ್ರೆ ಭೀಷ್ಮನ ಒಂದು ಕೂದಲು ತೆಗೆಯುವ ಸಾಮರ್ಥ್ಯ ಇಲ್ಲ ಮಗು. ಆದ್ದರಿಂದ ಈ ನೆಲದ ನಿನ್ನಂತ ಯುವಕರಿಗೆ ಆದರ್ಶನಾಗಿ ಉಳಿದಿದ್ದೇನೆ. ಕುರುದಾರುಣಿಯಲ್ಲಿ ಅಪ್ಪ ದೊಡ್ಡವ ಪೃಥ ಸೂಣು ಅಂತವನ ಮಗ ಎಂಬ ಹಾಗೆ ಅಪ್ಪನ ಹೆಸರು ಹೇಳಿಕೊಂಡು ಭೀಷ್ಮನನ್ನು ಘಾತಿಸುವುದಕ್ಕೆ ಬಂದ್ರೆ ಅಪ್ಪನಿಂದಲೂ ಒಂದು ಹೆಜ್ಜೆ ಮೇಲೆ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಬಂದ ಮಗು. ಏನು ನೀನು ಸಸಿಯನ್ನು ಕೀಳಬಹುದು ಮಗು, ಹೆಮ್ಮರವನ್ನು ಕೀಳಲಾಗದು. ಹುಳಿ ಮರಕ್ಕೆ ಸಮಯ ಆದಷ್ಟು ಹುಳಿ ಹೆಚ್ಚು. ಈಗ ನಮಗೂ ಸ್ವಲ್ಪ ಹುಳಿ ಉಂಟು ಮಗು. ನಿಮ್ಮಂತ ಯುವಕರೆಲ್ಲ ನಮ್ಮನ್ನೇ ಪ್ರಶ್ನಿಸ್ತೀರಿ ಅಂತಾಗುವಾಗ ನಮಗೂ ಸ್ವಲ್ಪ ಹುಳಿ ಬರ್ತದೆ. ಅಜ್ಜಯ್ಯ, ಹುಳಿ ಉಂಟು ಹೌದು, ಹಾಗೆ ಅಂತ ಹೇಳಿ ಅದು ಕೆಳಗೆ ಬೀಳುವುದಿಲ್ವಾ? ಹುಳಿ ಕೆಳಗೆ ಬೀಳ್ತದೆ. ಅದಕ್ಕಿಂತ ಮುಂಚೆ ಆ ಮರವೇ ಕೆಳ ಬೀಳುವುದಿಲ್ವಾ? ಬೀಳುತ್ತದೆ. ಅದಕ್ಕಿಂತ ಮುಂಚೆ ಅದನ್ನು ನಾವು ಕಡಿದು ನೆಲ ಸಮ ಮಾಡಿದ್ರೆ ಮಗು ಯಾವುದಕ್ಕಾದ್ರೂ ಆಗುತ್ತದೆ. ಅದು ಕಡಿದ್ರೆ ಏನಾಗುತ್ತದೆ? ಯಾವುದಕ್ಕಾಗುತ್ತದೆ? ವೃಕ್ಷ ಕಡಿತ ಪಾಪ ಬರ್ತದೆ. ತಾನಾಗಿ ಬಿದ್ರೆ ದೋಷ ಇಲ್ಲ. ಇದು ತಾನಾಗಿ ಬೀಳುವ ವೃಕ್ಷ ಮಗು. ಕಡಿಯುವ ಕತ್ತಿಗೆ ಕತ್ತು ಕೊಡುವ ವೃಕ್ಷ ಅಲ್ಲ. ಒಂದು ವೃಕ್ಷ ಬಿದ್ದು ಅಪಘಾತ ಬರುವುದಕ್ಕಿಂತ ಒಂದು ವೃಕ್ಷವನ್ನು ಕಡಿಯುವುದು, 10 ಗಿಡವನ್ನು ನೆಡುವುದು. ಹೇಗೆ? ನಿಮ್ಮ ಯೋಚನೆ ಸರಿ ಉಂಟು, ಮತ್ತೆ ಆದ್ರೆ ನೀವೆಲ್ಲ ನೆಡುವಲ್ಲಿವರೆಗೆ ಇರುತ್ತೀರೋ ಇಲ್ವೋ ಅನ್ನುವುದೇ ನಮಗೆ ಪ್ರಶ್ನೆ. ಈಗ ಎಲ್ಲ ಎಳತ್ತೇ ಹೋಗುವುದು ಮಗು. ಹಳತ್ತು ಹಾಗೆ ಇರ್ತದೆ. ಆದ್ದರಿಂದ ಹಳತ್ತಾಗುವಲ್ಲಿವರೆಗೆ ಉಳಿಯುವ ಯೋಚನೆ ಉಂಟು ಅಂತಾದ್ರೆ ರಣಕ್ಷೇತ್ರದಿಂದ ಹಿಂದೆಣದೆ ಆಗುವುದಿಲ್ಲ. ಇಲ್ಲ, ಇಲ್ಲಿಗೆ ಬರುವಾಗ ನಿಮ್ಮನ್ನೊಬ್ಬ ಕಳುಹಿಸಿರ್ತಾನೆ. ಸತ್ಯ. ಯಾರು? ನಿಮ್ಮ ಒಡೆಯ. ಇಷ್ಟೇ ಮಾಡಬೇಕು ನೀವು. ನನ್ನ ಮೊಮ್ಮಗ ಅಂತಲೇ ಹೇಳು. ಮೊಮ್ಮಗ ಆದ್ರೂ ಪೀಠದಲ್ಲಿ ಕುಳಿತುಕೊಂಡಿದ್ದಾರಲ್ಲ, ಆದ್ರೂ ಅವನೇ ಹೇಳಿಕೊಳ್ತಾನೆ ನಾನೇ ಇಲ್ಲಿಯ ಅಧಿಕಾರಿ ಎಲ್ಲರ ಹಾಗೆ ಭೀಷ್ಮನ ಆಯ್ಕೆಯಲ್ಲ ಮಗು. ಭೀಷ್ಮನ ಆಯ್ಕೆಯಲ್ಲಿಯೂ ಸ್ವಂತಿಕೆ ಉಂಟು. ಓಹೋ ಹೌದು. ಹಾಗೆಂದ ಮಾತ್ರಕ್ಕೆ ಅವ ಬರುವಾಗ ಹೇಳಿರ್ತಾನೆ ನೀವಿಂತದ್ದೇ ಮಾಡಬೇಕು, ಇಷ್ಟೇ ಹೇಳಬೇಕು, ಅವರನ್ನು ಕೊಲ್ಲಬೇಕು, ಇವರನ್ನು ಕೊಲ್ಲಬಾರದು, ಅದನ್ನೇ ಮಾಡುವುದು ಬಿಟ್ಟು ನಾವು ಹೇಳಿಕೊಟ್ಟದನ್ನು ಕಟ್ಟಿಕೊಂಡು ಬರುವವರಲ್ಲ ಮಗು. ನಾವು ನಿಂತಲ್ಲಿ ಏನು ಸೃಷ್ಟಿಯಾಗುತ್ತದೋ ಅದನ್ನೇ ಪ್ರಾಯೋಗಿಕವಾಗಿ ಕಾಣಿಸುವವರು. ಅದೇ ರೀತಿಯಾಗಿ ಅಭಿಮನ್ಯು ಏನು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಬೇಕು ಎನ್ನುವ ಉದ್ದೇಶದಿಂದಲೇ ಬಂದವ. ಒಳ್ಳೆದು. ಹೇಗೆ ಅಜ್ಜಯ್ಯ, ಹೋರಾಟ ಮಾಡ್ತೀರಾ ನನ್ನ ಜೊತೆ? ಒಂದು ಕೈ ನೋಡ್ತೀರಾ? ನೀನು ಕೈ ನೋಡುವುದಲ್ಲ ಮಗು, ಈ ಸಲ ಕಾಲು ತೋರಿಸ್ತೇನೆ. ಸೆರೆಯು ಸಿಕ್ಕಿದ ನರರೆ ಅಭಿಮನ್ಯು ಎಲ್ದೆನುದಾಗ
ಅರುಜದೊಡು ಗುರುಜ ಕೃಪ ದುಶ್ಯಾಸ ಮುಖ್ಯ ರೈತರು ತಿರಲು ಗಾಂಗೀಯ ನರಿತೋ ತನ್ನೊಳಗ ತರಳ ಮುರಹರನೇದನೋ ಗಾಂಗೇಯ ನರಿತು ತನ್ನೊಳಗ ತರಳ ಮಗ ರಥ ಭಾರತ ರತ್ನ ನನಗೆ ಬಿಲ್ಲಲ್ಲ ಅದು ಎಂತದ್ದು ಊರುಗೋಲು ಚರ್ಮ ಜೋತಾಡ್ತದೆ. ಇಲ್ಲ ಅಜ್ಜ, ನಿಮ್ಮಂತಹ ಮಕ್ಕಳಿಗೆಲ್ಲ ಮುದುಕರು ಅಂದ್ರೆ ಇಷ್ಟೇ ಅಂತ ಆಗಿದೆ ಮಗು. ನಿಮಗೆ ಸರಿಯಾಗಿ ಕಾಣ್ತದ ಅಜ್ಜಯ್ಯ ಕಣ್ಣು? ಕಾಣ್ತದ? ಹೌದು. ನಿನಗೆ ಕಾಣ್ತದ ಮಗು? ಸ್ವಲ್ಪ ಸ್ವಲ್ಪ ಅಜ್ಜ ನೀವಿದ್ದೀರಲ್ಲ ಈಗ. ಮೀಸೆ ಬರುವಾಗ ದೇಶ ಕಾಣುವುದಿಲ್ಲ ಅಂತ ಒಂದು ಮಾತುಂಟು. ಮದ್ವೆ ಆಗಿದೆ ಅಂತೆಲ್ಲ ಆಗಿದೆ. ಈ ಪ್ರಾಯದಲ್ಲಿಯೂ ಹೆಂಡತಿ ಗರ್ಭವತಿ ಅಂತೆ. ಜಯ ಸಾಧನೆ ದೊಡ್ಡದ್ದೇ ಮಗು. ಆದರೆ ಉತ್ತರೆಯ ಗರ್ಭದಲ್ಲಿ ಉತ್ತರಾಧಿಕಾರಿಯನ್ನು ನಿಯೋಜಿಸಿ ಭೀಷ್ಮನಿಗೆ ಉತ್ತರ ಕೊಡುವುದಕ್ಕೆ ಬರುವುದಕ್ಕಾಗಿ ಬೇಕಾಗಿ ಪಾಂಡವ ಪಕ್ಷದ ಉತ್ತರದಾಯಿತ್ವವನ್ನು ಹೊತ್ತು ಬಂದೆ ಮಗು ನೀನು. ಆದರೆ ಭೀಷ್ಮನೆಂಬ ಪ್ರಶ್ನೆಗೆ ನೀನು ಉತ್ತರ ಅಲ್ಲ ಮಗು. ಮತ್ತೆ ಆದರೆ ಈ ಕಾಲಕ್ಕಾಗುವಾಗ ನಿನ್ನನ್ನು ಯಾಕೆ ಮೆಚ್ಚಿದೆ ಬಲ್ಲೆಯ? ಯಾಕಜ್ಜಯ್ಯ? ನೀನು ಅರ್ಜುನನ ಮಗನಾಗಿ ಈ ವಯೋ ಸಹಜ ಸ್ಥಿತಿಯಲ್ಲಿ ಮಾಡಿದ ಸಾಧನೆ, ಎದುರಿಸಿದಂತಹ ಸವಾಲು, ಇದು ನಿನ್ನ ಶೌರ್ಯ ಪ್ರವೃತ್ತಿಗೆ ಸಾಕ್ಷಿಯಾಗಿ ಉಂಟಾಯಿತು ಮಗು. ಅಭಿಮನ್ಯು ಪ್ರಜ್ವಲಿಸುವ ಹೋಮಾಗ್ನಿಗೆ ಅಭಿಮನ್ಯು ಅಂತ ಹೆಸರು. ನೀನು ಹೋಮಾಗ್ನಿಯಾಗಬೇಕೇ ವಿನಃ ಮಸಣಾಗ್ನಿಯಾಗಕೂಡದು ಮಗು. ಈ ಕಾಲದಲ್ಲಿ ಇದೋ ನಿನ್ನ ನೊಸಲೆತ್ತಿ ಆಶೀರ್ವಾದ ಮಾಡ್ತಾ ಇದ್ದೇನೆ ಕಂದ. ಉಳಿದರೆ ನಿನ್ನಂತಹ ಯುವ ಪೀಳಿಗೆ ಉಳಿಯಬೇಕು. ಆರ್ಯಾವರ್ತದ ಪವಿತ್ರವಾದ ಪೃಥ್ವಿಯಲ್ಲಿ ಪೃಥಾಸೂನುವಿನ ಕಂದನಲ್ಲಿ ಹುಟ್ಟಿದ ನಿಜವಾದ ಪಾರ್ಥಿ ನೀನು ವೀರಪಾರ್ಥಿಯಾಗಿ ಪೃಥ್ವಿಯಲ್ಲಿ ಮೆರೆಯುತ್ತಿ ಮಗು. ಇಂದಿನ ಕದನದ ಕಣದಲ್ಲಿ ಈ ಸೇನೆಯ ಮಧ್ಯದಲ್ಲಿ ವಿರಾಜಮಾನನಾಥ ದೇವಗಂಧರ್ವವೇ ನಡುಗಬಹುದಾದ ಸ್ಥಿತಿ ನಿರ್ಮಾಣ ಮಾಡಬಲ್ಲ ಆಚಾರ್ಯ ಭೀಷ್ಮನೇ ಮೆಚ್ಚುವ ಸ್ಥಿತಿಯಲ್ಲಿ ಹೋರಾಟ ಮಾಡಿದ ಕಾರಣ ಇನ್ನು ಮುಂದಕ್ಕೆ ನೀನು ಸಾಮಾನ್ಯನಲ್ಲ ಮಗು. ಪರಮ ಪವಿತ್ರವಾದ ಭಾರತಾಂಬೆಯ ಗರ್ಭದಲ್ಲಿ ಉದಿಸಿದ ರತ್ನ ಮಗು ನೀನು. ಇವಳು ವೀರಮಾತೆ ಮಗು. ನಿಜವಾಗಿಯೂ ಭಾರತದ ನೆಲದಲ್ಲಿ ಭಾರತರ ಗುರುಕುಲದಲ್ಲಿ ಕಲಿತ ಪ್ರತಿಯೊಬ್ಬ ಭಾರತೀಯನು ಈ ನೆಲವನ್ನು ವಿಶ್ವಗುರುವಾಗಿ ನಿಯೋಜಿಸಬಲ್ಲ ಶಕ್ತನಿದ್ದಾನೆ ಕಂದ. ಅಂತದ್ದನ್ನು ಇಲ್ಲಿ ಕಲಿಯುವುದು ಬಿಟ್ಟು ಎಲ್ಲೆಲ್ಲಿಯೋ ಹೆಚ್ಚಿನದ್ದು ಉಂಟು ಅಂತ ಕಲಿಯುವವರಷ್ಟು ಹುಂಬರು ಇನ್ನೊಬ್ಬರಿಲ್ಲ ಮಗು. ಇಲ್ಲಿಯ ಸಂಸ್ಕಾರ ಸಂಸ್ಕೃತಿಯೇ ಸನಾತನ ಸಂಸ್ಕಾರ ಸಂಸ್ಕೃತಿ ಮಗು. ಇಲ್ಲಿ ಕಲಿತವನು ತಂದೆ ತಾಯಂದಿರನ್ನು ಕೊನೆವರೆಗೆ ನೋಡುತ್ತಾನೆ, ಅವರನ್ನು ದೇವರ ನೆಲೆಯಲ್ಲಿ ಕಾಣುತ್ತಾನೆ. ಆದರೆ ಇಲ್ಲಿ ಕಲಿಯದೇ ಇದ್ದವನು ಹೊರಗುಳಿಯುತ್ತಾನೆ, ತಂದೆ ತಾಯಿಯನ್ನು ಹೊರಗೆಡುತ್ತಾನೆ. ಅಂತ ಪವಿತ್ರವಾದ ನೆಲದ ಸಂಸ್ಕಾರ ಸಂಸ್ಕೃತಿ ಗುರು ಹಿರಿಯರ ಮುಂದೆ ಹೇಗೆ ನಡೆಯಬೇಕು ಎನ್ನುವುದನ್ನು ನಿನಗೆ ಕಲಿಸಿಕೊಟ್ಟಿದೆ ಮಗು. ಆದ್ದರಿಂದ ಯುವಕನಾದರೂ ನಿನ್ನನ್ನು ಇಂದು ಸಮ್ಮಾನಿಸುತ್ತಾ ಇದ್ದೇನೆ ಮಗು ರಣಕ್ಷೇತ್ರದಲ್ಲಿ. ನಾಳೆ ಇದ್ದವರು ಕೇಳಬಾರದು, ಹೋಗಿ ಹೋಗಿ ಯುವಕರಿಗೆ ಈ ಪ್ರಾಯದಲ್ಲಿ ಸಮ್ಮಾನವ. ಯಾವತ್ತು ಸಮ್ಮಾನ ಮಾಡಬೇಕಾದದ್ದು ಹಿರಿಯರು ಮಗು, ಸಮ್ಮಾನ ಪಡೆಯಬೇಕಾದದ್ದು ಕಿರಿಯರು. ನಿನಗೆ ನೀಡುವ ಸಮ್ಮಾನ ನಿನ್ನ ಭವಿಷ್ಯತ್ತಿಗೆ ಹಾಕುವ ಸೋಪಾನ ಮಗು. ಆದ್ದರಿಂದ ಇನ್ನು ಮುಂದಕ್ಕೆ ಅಖಂಡವಾದ ಪವಿತ್ರವಾದ ಉತ್ತರದ ಎತ್ತರದ ಹಿಮಾಲಯದ ತುತ್ತ ತುದಿಯಿಂದ ದಕ್ಷಿಣಾವರ್ತದ ಕನ್ಯಾಕುಮಾರಿವರೆಗಿನ ಪವಿತ್ರವಾದ ಈ ನೆಲದ ನೀನು ಅನರ್ಘ್ಯ ರತ್ನ ಮಗು. ನೀನು ಭಾರತ ರತ್ನ, ಭಾರತ ರತ್ನ, ಭಾರತ ರತ್ನ ಮಗು. ಧನ್ಯನಾದ ಅಜ್ಜಯ್ಯ, ಧನ್ಯನಾದ ಮಗು. ಈ ರತ್ನ ಧರ್ಮದೇವತೆಯ ಕೊರಳಲ್ಲಿ ವಿರಾಜಮಾನವಾಗಬೇಕು. ನೆನಪಿಟ್ಟು ವ್ಯವಹರಿಸು, ಶ್ರೇಯಸ್ಸಾಗಲಿ ಕಂದ.
ನಿಂತೆಂದನು ಕಾಮಪಿತನಿದ ಬಲ್ಲನಾಗ ಕಾಮಪಿತ ಇದ ಬಲ್ಲ ಆ ಬಲರಾಮನರಿವನು ಬಲರಾಮನರಿವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಕ್ಕೆ ಕ್ಷೇಮದಲ್ಲಿ ಬರಲರಿಯ ಅವನಿ ಸೀಮೆಯಲ್ಲಿ ಮಿಕ್ಕವರ ಕಾಣಿ ನೋವು ಕ್ಷೇಮದಲ್ಲಿ ಬರಲರಿಯ ಅವ ಈ ಸೀಮೆಯಲ್ಲಿ ಮಿಕ್ಕವರ ಕಾಣಿ ನೋವು ಹಾ ಮಹಾದೇವೆನುತ ಚಿಂತಿಸಿದ ಅವನೀಚ ಆ ಸತ್ಯದ ದಾರಿಯನ್ನೇ ಹಿಡಿದು ಹೋದಂತಹ ಪಾಂಡವರಾದ ನಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಕಷ್ಟವನ್ನೇ ಅನುಭವಿಸುತ್ತಾ ಬಂದವರು ನಾವು. ಕಾಡಿನಲ್ಲಿ ಕಷ್ಟವನ್ನೇ ಅನುಭವಿಸಿದರೂ ನಾಡಿನಲ್ಲಾದರೂ ಸಂತೋಷದ ಜೀವನವನ್ನು ಸಾಗಿಸಬೇಕೆಂದು ನಾವೆನಿಸಿಕೊಂಡರೆ ಸೂಜಿಮನೆ ಊರುವಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ದ್ಯೂತ ಮೂಲಕ ಕಳೆದುಕೊಂಡದ್ದನ್ನು ಯುದ್ಧ ಮೂಲಕವೇ ಪಡೆದುಕೊಳ್ಳಲಿ ಎಂಬ ದುರ್ಯೋಧನನ ಮಾತಿಗೊಪ್ಪಿ ಕಣವೀಳ್ಯವನಪ್ಪಿ ಹಸ್ತಿನಾವತಿಗೆ ಹೋದ ಶ್ರೀಕೃಷ್ಣ ಸಂಗ್ರಾಮ ನಿಶ್ಚಯಿಸಿಕೊಂಡು ಬಂದ. ಪರಿಣಾಮ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಅವ್ಯಾಹತವಾದ ಯುದ್ಧ ಮೊದಲುಗೊಂಡಿದೆ. 10 ದಿನಗಳ ಪರ್ಯಂತರ ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ಮುಂದುವರಿದ ಯುದ್ಧ ಅವರು ಸರಳ ಮಂಚದಲ್ಲಿ ಪವಡಿಸಿದ ನಂತರ ಗುರುಗಳಾದ ದ್ರೋಣಾಚಾರ್ಯರ ಸೇನಾಧಿಪತ್ಯದಲ್ಲಿ ಮುಂದುವರಿ ನಮ್ಮವರ ಹುಟ್ಟಡಗೆ ತೊಡಗಿಸಿ ಇಂದಿಗೆ 13ನೇ ದಿನ ಗುರುಗಳಟ್ಟಿದ ದೂತನೋರ್ವ ಬಂದು ಚಕ್ರವ್ಯೂಹ ಭೇದಕ್ಕೆ ಪಂತ್ವಾಹನ ನೀಡುತ್ತಿದ್ದಾನೆ. ವಿಚಾರ ತಿಳಿದ ನಮ್ಮ ವೀರರು ಆ ಕೋಟೆಯನ್ನು ಮುರಿಯಲಾರದೆ ಗಾಯಗೊಂಡು ಹಿಂತಿರುಗಿದ್ದಾರೆ. ವರ್ತಮಾನ ಕಾಲದಲ್ಲಿ ಚಕ್ರವ್ಯೂಹ ಭೇದಿಸಬಲ್ಲ ಕೌಶಲ ಸಿದ್ಧಿ ಇದ್ದರೆ ಕೇವಲ 3 ಮಾತ್ರ. ಸಾಂದೀಪರಿವರ ಶಿಷ್ಯರೆಂದು ಖ್ಯಾತರಾದ ಕೃಷ್ಣ ಬಲರಾಮರು ಹಾಗೂ ಚಾಪವಿದ್ಯಾ ರುದ್ರ ಸ್ವರೂಪಿಗಳಂದೇ ಖ್ಯಾತರಾದ ದ್ರೋಣಾಚಾರ್ಯರ ಪಟ್ಟ ಶಿಷ್ಯ ನನ್ನ ತಮ್ಮ ಪಾರ್ಥ. ಬಲರಾಮ ದೇವರು ಹೇಗೂ ಇಲ್ಲ. ಕೃಷ್ಣಾರ್ಜುನರು ಸಂಸಪ್ತಕರಲ್ಲಿ ಯುದ್ಧಕ್ಕೆ ಹೊರಟಿದ್ದಾರೆ. ಹೌದು, ಮತ್ತೊಬ್ಬನಿದ್ದಾನೆ. ಚಂದ್ರಾಮಯದಲ್ಲಿ ಬಾಲಭಾಸ್ಕರನಂತೆ ಕಂಗಳಿಸುತ್ತಿರುವ ಭರತಕುಲ ರತ್ನನೆಂದು ಪಿತಾಮಹರಿಂದಲೇ ಪ್ರಶಂಸಿಸಲ್ಪಟ್ಟ ಪಾರ್ಥ ನಂದನ ಅಭಿಮನ್ಯು. ಆದರೆ ಏನು ಮಾಡೋಣ, ಅವನಾದರೂ ಕೋಟೆಯನ್ನು ಒಳ ಪ್ರವೇಶಿಸಬಲ್ಲದೆ ಹೊರತು ಕ್ಷೇಮದಿಂದ ಬರಲಾರ. ಹಾಗಾದರೆ ಈ ಕೋಟೆಯನ್ನು ಭೇದಿಸುವವರು ಯಾರೂ ಇಲ್ಲವೇ? ಏನು ಮಾಡಲಿ, ಈ ಸಂಕಷ್ಟವನ್ನು ಯಾರಲ್ಲಿ ಹೇಳಲಿ ಎಂಬಲ್ಲಿಗೆ ತಲೆಯ ಮೇಲೆ ಕೈಕಟ್ಟಿ ಕುಳಿತುಕೊಳ್ಳುವ ಸ್ಥಿತಿ ಒದಗಿ ಬಂತಲ್ಲ.
ನಿಮ್ಮ ಚಿಂತೆ ಏನು ಎನ್ನುವುದನ್ನು ಅರಿತು ಧಾವಿಸಿ ಬಂದಿದ್ದೇನೆ. ಕೌರವರ ಸೊಕ್ಕನ್ನು ಮುರಿಯುವುದಕ್ಕಾಗಿ ಅದು ಚಕ್ರವ್ಯೂಹ ಬಲ್ಲೆಯ ಬಲ್ಲನು ನಾನು ವ್ಯೂಹದ ಸೆಣಸುವುದಲ್ಲ. ತಗತ ಜಡತ ದಿಮಿತ ದಿಮಿತ ತಗತ ಜಡತ ದಿಮಿತ ದಿಮಿತ ದಿಮಿತೈ ದಿನತೈ 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 ತೈ ದದ ಬಲ್ಲನು ನಾನು ವ್ಯೂಹದ ನೀರಿಗೆ ಹರಿಯುವುದಕ್ಕೆ ಬೆಂಕಿಗೆ ಉರಿಯುವುದಕ್ಕೆ ಯಾರೂ ಹೇಳಿಕೊಡಬೇಕಾದಂತಹ ಅಗತ್ಯವಿಲ್ಲ. ಭಾರತ ಸುಕುಮಾರ ನಾನು. ವ್ಯೂಹವನ್ನು ಪುಡಿಗೆಯುವಂತಹ ಸಾಮರ್ಥ್ಯ ನನಗಿದೆ. ಅಪ್ಪಣೆ ಕೊಟ್ಟರೆ ಏನು ಮಾರಿಗೆ ಹಬ್ಬ ಮಾಡುವೆ. ಮಾರಿಗೆ ಹಬ್ಬ ಮಾಡುವ ವೀರ ಸೋಲಗಪ್ಪನ ವಿಷಾದ ಪೌರುಷನ ಒಳದ್ದು ನೀವೊಂದು ಅಪ್ಪಣೆಯನ್ನು ಕೊಟ್ಟದ್ದು ಹೌದು ಎಂದಾದರೆ ಕೌರವರ ತಲೆಯನ್ನು ಕಡಿದು ಶಾಕಿನಿ ಡಾಕಿನಿ ಮೊದಲಾದ ಭೂತಗಣಗಳಿಗೆ ಅವತರಿ ಕೊಡುತ್ತೇನೆ. ಮಗನೇ ಕೇಳ್ಕಾಲಾಟಿಯ ಹೋಗಬಹುದ ದೀಪನ ಮಗನೇ ಕೇಳ್ಕಾಲಾಟಿಯ ಹೋಗಬಹುದ ದೀಪನ ಜಗ ಜಗಿಸುವ ಪೆಡೆಯೋಣ್ಣಲ್ಲಿ ದಾಡಬಹುದು ವಿಗಡ ಮೃತ್ಯುವಿನ ಮಾಯನು ಹೊತ್ತು ಬರಬಹುದು ವಿಗಡ ಮೃತ್ಯುವಿನ ಮಾಯಳು ಹಕ್ಕು ಬರಬಹುದು ಒಡನಾದ್ಯವು ಚಕ್ರವ್ಯೂಹವನು ಎಂದೋ ಪಾಪಿಯ ಮಗನೇ ವ್ಯೂಹಕ್ಕೆ ನಿಲ್ತು ಪಾಪಿಯ ಮಗನೇ ಮಗನೇ, ದೊಡ್ಡಪ್ಪ ನಿನ್ನ ಮಾತಿನಿಂದ ಸಮಾಧಾನವಾದರೂ ನಿನ್ನನ್ನು ರಣಕ್ಷೇತ್ರಕ್ಕೆ ಕಳಿಸಿಕೊಡಲು ನನ್ನ ಮನಸ್ಸು ಖಂಡಿತವಾಗಿಯೂ ಒಪ್ಪಲಾರದು. ಯಾಕೆ? ಯಾಕೆಂದರೆ ಚಕ್ರವ್ಯೂಹ ಸಾಮಾನ್ಯವೆಂದು ಭಾವಿಸಿಕೊಂಡೆಯ ಪ್ರಪಂಚವನ್ನೇ ಸುಟ್ಟು ಕರಗಿಸಬಲ್ಲ ಕಾಲಾಗ್ನಿಯನ್ನು ಹೊಕ್ಕು ಹೊರಬಹುದು. ವಿಕಟ ಮೃತ್ಯುವಿನ ಬಾಯೊಳಗೆ ಹೊಕ್ಕು ಪ್ರಾಣ ಸಹಿತ ಹಿಂತಿರುಗಿ ಬರಬಹುದು. ಮಹಾಶೇಷನ ಹೆಡೆಯಲ್ಲಿ ಕುಣಿದು ನಲಿದಾಡಿ ಮಾಣಿಕ್ಯವನ್ನು ತರಬಹುದು. ಹಾಗಾಗಿ ಚಕ್ರವ್ಯೂಹವನ್ನು ಬಿಟ್ಟು ಬಿಡು. ಹೋಗು ಮಗನೇ ಒಳಗೆ. ಬಿಡು ಬಿಡು ಮಗ ಬಿಡು 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 ಬಿಡ ಮಗ ಸಿಂಹರಾಜನ ಹುಡುಗಿ ಕರಿಗೆ
ತಲೆಗೆ ಕೊಬ್ಬಿದೆ ಎನ್ನುವ ಕಾರಣಕ್ಕೆ ಹರಿಯಂತೆ ಹೋರಾಡುವಂತೆ ಮುಂದಾದರೆ ಪರಿಣಾಮ ಏನು? ಹರಿಯ ಕುಂಭಸ್ಥಳವನ್ನೇ ಭೇದಿಸಬಹುದು. ಚಿಂತೆಯನ್ನು ಬಿಡಿ, ಅಭಿಮನ್ಯು ನಾನಿದ್ದೇನೆ. ಕಂದ ಕೇಳಶ್ವತಮ ಗುರು ಕೃಪಾದಿತ್ಯ ಸುತರೋ ಕಂದ ಕೇಳಶ್ವತಮ ಗುರು ಕೃಪಾದಿತ್ಯ ಸುತರೋ ಒಂದಾಗಿರ್ಪರು ನವಗ್ರಹ ರೊಗ್ಗಾದಂತೆ ಇಂದು ಧರಗೆ ಒಳಪಕ್ಕು ಜೀವಿಸಲರಿದೋ ಇಂದು ಧರಗೆ ಒಳಪಕ್ಕು ಜೀವಿಸಲರಿದೋ ಸಂದೇಹ ಉಂಟೆ ರಣ ಸಾಮಾನ್ಯವಲ್ಲ ಎಂತ ಮೋಬೆಯೋ ಮಗನೇ ಇನ್ನೆಂತ ಮೋಬೆಯೋ ಚಕ್ರವ್ಯೂಹವನೋ ಮಗನೇ ನೀನಾಡುತ್ತಿರುವ ವೀರದ ಮಾತುಗಳೇನೋ ಸರಿ, ಆದರೆ ಅಲ್ಲಿರುವ ಶೂರರ ಬಗೆಗೆ ಸ್ವಲ್ಪ ಯೋಚಿಸು. ಪರಮೇಶ್ವರ ಅವತಾರಿಗಳಾದ ಅಶ್ವತ್ಥಾಮ, ಶಾಸ್ತ್ರಕೋವಿದರಾದ ಕೃಪಾಚಾರ್ಯ, ಕರ್ಣ, ಸೈಂಧವ, ಶಕುನಿ, ದುಶ್ಯಾಸನ ನಿಂತರೆ ಪ್ರಭು ಇಂದುಧರನಿಗೂ ಒಳಹೊಕ್ಕು ಹಿಂತಿರುಗಿ ಬರಲು ಅಸಾಧ್ಯ. ಬಿಟ್ಟು ಬಿಡು ಗಾಳಿ ಬೆವರುವುದುಂಟೆ ಗಾಳಿ ಬೆವರು ಚಿಂತೆ ಮಾಡದೆ ಕಾಲಗಿಂತ ಪಡೆದು ಅಪ್ಪಾಗಿ ಗಾಳಿ ಬೀಸುವ ಮಾರುತ. ಆ ಮಾರುತನ ಮೈಯಲ್ಲಿ ಯಾವ ಕಾಲಕ್ಕಾದರೂ ಬೆವರು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಬೆಂಕಿಯ ಕಿಡಿ ಪ್ರಪಂಚವನ್ನೇ ಸುಡುವ ಯೋಗ್ಯತೆ ಹೊಂದಿದೆ. ಬೆಂಕಿಯ ಕಿಡಿಯುವ ಬಾದಿಯಲ್ಲಿ ಹೋಗುತ್ತೇನೆ. ಸಂತೋಷವಾಗಿ ಇಳೆಯರದ ಕೇಳಿತು ಕುವರನ ಛಲದ ನುಡಿ ಗುರಿಗಿಗ್ಗುತ್ತ ಬೆಂಬಲಕ್ಕೆ ಮೋಹರ ಸಹಿತ ಭಯವಿಂದಾಗ ವೀಳ್ಯವ ಗಳಿಲನೆ ಇತ್ತು ಅಭಿಮನ್ಯು ವೀರನ ಕಳುಗಿದಾಗ ವೀಳ್ಯವ ಗಳಿಲನೆ ಇತ್ತು ವೀರನ ಕಳುಹಲೋ ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾದ ನಿನ್ನ ವೀರೋಕ್ತಿಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವಾಯಿತು. ನನ್ನ ಅಂತರಂಗದಲ್ಲಿ ಅವಿತಿರುವ ಚಿಂತೆ ಎಂಬ ಕತ್ತಲೆಯ ಮೋಡವನ್ನು ಸರಿಸಿ ಸಂತೋಷದ ದೀಪವನ್ನು ಬೆಳಗಿಸಿದೆ. ಆಗಲಿ ಮಗನೇ, ನೀನು ಯುದ್ಧಕ್ಕೆ ಮುಂದುವರಿ. ನಿನ್ನ ಬೆಂಬಲಕ್ಕಾಗಿ ಮೋಹರ ಸಹಿತ ನಾವೆಲ್ಲರೂ ಹಿಂಬಾಲಿಸುತ್ತೇವೆ. ಇದೋ ಕರಗಳನ್ನು ಎತ್ತಿ ನಿನ್ನ ನೆತ್ತಿಯ ಮೇಲೆ ಇರಿಸಿ ಹರಸುತ್ತಾ ಇದ್ದೇನೆ. ಧರ್ಮ ರಕ್ಷಕನಾದ ಶ್ರೀಕೃಷ್ಣನ ಪೂರ್ಣಾನುಗ್ರಹ ನಿನಗಿರಲಿ. ಶತಗಜ ತ್ರಾಣಿ ಭೀಮನ ಬಲವು ನಿನ್ನ ತೋಳುಗಳನ್ನು ಸೇರಿಕೊಳ್ಳಲಿ. ಪಾರ್ಥನ ಪೌರುಷದ ಜೊತೆಗೆ ಸೌವ್ಯ ಸಾಚಿತ್ವದ ಶಸ್ತ್ರ ಪಾಂಡಿತ್ಯ ನಿನ್ನ ಹಸ್ತಗಳನ್ನು ಸೇರದೇಗಳು. ನಕುಲ ಸಹದೇವರ ಜಾಣ್ಮೆಯ ಆಶೀರ್ವಾದದೊಂದಿಗೆ ಸಂಗ್ರಾಮ ಭೂಮಿಯನ್ನು ಸೇರಿ ಸಂಗ್ರಾಮ ಕೇಸರಿಯನ್ನು ಒಲಿಸಿ ಬರುವಂತಾಗಲಿ. ಹೋಗಿ ಮಗನೇ, ಹೋಗಿ ಬಾ. ದೊಡ್ಡಪ್ಪನವರಿಂದ ಪುಡಿಯನ್ನು ಪಡೆದಾಯಿತು. ಇನ್ನು ತಡ ಮಾಡುವುದಲ್ಲ, ಆದಷ್ಟು ಬೇಗ ರಣಕ್ಷೇತ್ರ. ಜನನಿಗರುಗದೆ ಪೋದೆನಾದರೆ ನೆನೆದು ಮರುಗುವಣೋ
ಜನನಿಗರುಗದೆ ಪೋದೆನಾದರೆ ನೆನೆದು ಮರುಗುವಳು ಜನನಿ ಅದರಿಂ ಜನನಿಯಾಲಯದಿಡಿಗೈದಿ ವಿನಯದಿಂ ಅರೋಗಿ ಅಪ್ಪಣೆಯ ಪಡೆದು ನಡೆವೆ ರಣಗೆನುತ ರಣಕ್ಷೇತ್ರವನ್ನು ಸೇರಿಕೊಳ್ಳಬೇಕು ಎನ್ನುವ ಹಾಗೆ ಒಂದು ಹೆಜ್ಜೆ ಮುಂದಿಟ್ಟದೇ ತಡ. ಯಾಕೋ ಏನು ಇಟ್ಟಂತಹ ಹೆಜ್ಜೆ ಹಿಂದೆ ಸರಿಯಲ್ಪಡುತ್ತಾ ಉಂಟು. ಇದಕ್ಕೆ ಕಾರಣ ಏನು ಎನ್ನುವ ಹಾಗೆ ನನ್ನಲ್ಲೇ ತರ್ಕಿಸಿಕೊಂಡೆ. ಅರ್ಥ ಆಯಿತು. ಏನು? ರಣಕ್ಷೇತ್ರಕ್ಕೆ ಹೋಗುವಂತಹ ಅಭಿಮನ್ಯು ನನ್ನ ತಾಯಿಯಲ್ಲಿ 9 ತಿಂಗಳು ಹೊತ್ತು 10ನೇ ತಿಂಗಳು ಪ್ರಪಂಚದ ಬೆಳಕನ್ನು ಕಾಣಿಸಿಕೊಟ್ಟಂತಹ ನನ್ನಮ್ಮ ಸುಭದ್ರಾ ಮಾತೆಯಲ್ಲಿ ಒಂದು ಮಾತನ್ನಾಡದೆ ಹೋದೆ ಎಂದಾದರೆ ನಾಳಿನ ದಿವಸ ಅವಳು ನನ್ನನ್ನು ನೆನೆದು ಕಣ್ಣೀರು ಸುರಿಸಿದಳು ಎಂದಾದರೆ ಅದುವೇ ನನ್ನ ಪಾಲಿಗೆ ಹಾಗಾಗಕೂಡದು. ನೇರವಾಗಿ ವಿಚಾರವನ್ನು ತಾಯಿಯಲ್ಲಿ ತಿಳಿಸಿ ಆಮೇಲೆ ರಣಕ್ಷೇತ್ರವನ್ನು ಸೇರಿಕೊಳ್ಳುತ್ತೇನೆ ಅಂತೆ ನೇರವಾಗಿ ಅಮ್ಮನ ಬಳಿಗೆ ನಡೆಯುತ್ತೇನೆ. ಕಳುಗಲು ಗಲ್ಡು ದೂತಿಯು ಬರುಗಲ್ಡು ಮಾತೆಗೆ ರಘುತ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಎತ್ತ ಗಮನವಿದು ಚಿತ್ತವಿಸೈ ಎತ್ತ ಗಮನವಿದು ಬಿತ್ತರಿಸೈ ಮುತ್ತು ಚಿತ್ತದೊಳೆ ಕದಿವೆತ್ತುತ್ತಿದೆ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಹೊರಟಿದ್ದಾನೆ. ಪ್ರತಿಯೊಬ್ಬರ ಬಾಯಿಂದಲೂ ಬರುತ್ತಿರುವಂತಹ ಮಾತು ಅಕ್ಕ ಎಲ್ಲಿಗೇನು ಹಾಗೆ ನಾನು ಕೇಳಿದ್ದಿಲ್ಲ, ಅವರಾಗಿ ನನ್ನಲ್ಲಿ ಹೇಳುವುದಕ್ಕೆ ಬಂದುದಿಲ್ಲ. ನೀನು ಕೇಳದೆ ಹೇಳಲಿಕ್ಕಿಲ್ಲ ಅವರು. ಆದ್ರೆ ಒಂದಿದೆ, ಏನಮ್ಮ? ಯಾಕೆ ನಾನು ಅವರಲ್ಲಿ ಕೇಳಲಿಲ್ಲ? ಯಾಕೋ? ನನ್ನ ಮಗ ಏನೇ ಕೆಲಸಗಳನ್ನು ಮಾಡುವುದಿದ್ದರು ನನ್ನಲ್ಲಿ ಹೇಳಿಯೇ ಹೇಳುತ್ತಾನೆ ಅಲ್ವೇ ಎನ್ನುವ ಹಾಗೆ ನಿನ್ನ ಬಗ್ಗೆ ನನಗೊಂದು ವಿಶ್ವಾಸ. ಮಗು ಏನಮ್ಮ? ಆದರೂ ಮನಸ್ಸು ಕೇಳಲಿಲ್ಲ, ತಡೆಯಲಿಲ್ಲ. ಪರಿಸ್ಥಿತಿಯೇ ಹಾಗಿದೆ. ಮಹಾಭಾರತದ ಮಹಾಯುದ್ಧ ಘಟಿಸುತ್ತಾ ಉಂಟು. ರಾಜಚಾವಡಿಯಲ್ಲಿ ತೀರ್ಮಾನವಾಗಬೇಕಾದುದು ಕುರುಕ್ಷೇತ್ರದ ರಣದಾರುಣಿಯಲ್ಲಿ ತೀರ್ಮಾನವಾಗ ಹತ್ತಿದೆ. ಕಂದ, ಮನೆಯಿಂದ ಹೊರಟು ಹೋದಂತಹ ಮನೆಯ ಯಜಮಾನ ಅಲ್ಲ ನಮ್ಮ ಮಕ್ಕಳು ಹೇಗೆ ಬರುತ್ತಾರೆ, ಏನಾಗುತ್ತದೆ ಅವರ ಸ್ಥಿತಿ ಎನ್ನುವ ಹಾಗೆ ಮನೆಯೊಳಗೆ ಕುಳಿತಂತ ಹೆಣ್ಣು ಮಕ್ಕಳಾದ ನಾವು ಚಿಂತಿಸುತ್ತಾ ಇರುತ್ತೇವೆ. ನಿಮ್ಮನ್ನು ಕಂಡಾಗ ಸಮಾಧಾನವನ್ನು ಹೊಂದುತ್ತೇವೆ. ಮಗು, ನೀನ್ ಇಲ್ಲಿಗೆ ಬಂದರೂ ಕೂಡ ನಿನ್ನ ಆಗಮನ ಇಲ್ಲಿಗೆ, ಆದ್ರೆ ಗಮನ ಇನ್ನಿಲ್ಲಿಗೋ ಇದೆ. ಯಾಕೆ ಗೊತ್ತೇ? ಅದೋ ಕರದಲ್ಲಿ ಆಯುಧಾದಿಗಳನ್ನು ಕರದೊಳಗಾಯುಧವ ಧರಿಸುತ್ತ ಬರದೊಳು ಪೊರಟಿರುವ ಕರದೊಳಗಾಯುಧವ ಧರಿಸುತ್ತ ಬರದೊಳು ಪೊರಟಿರುವ ಪರಿಯ ಕಾಣಲಚ್ಚರಿಯಾದುದು ಎನಗರು ಸಕಲ ವಿಚಾರವನು ಗಮನ ಬಾಲ ಸುಶೀಲ ಗಮನ ಬಾಲ ಗಮನ ಬಾಲ. ನಾನಾ ಬಗೆಯ ಆಯುಧಗಳನ್ನೆಲ್ಲವನ್ನ ಧರಿಸಿ ಬೇಕಾದ ಹಾಗೆ ಕವಚಗಳನ್ನು ತೊಟ್ಟು ಮುಖದಲ್ಲಿ
ಬಗೆಯಲ್ಲ ಮಗು. ಅಮ್ಮ, ಯುದ್ಧ ನಡೆಯುತ್ತಾ ಇರುವಂತಹ ಹೊತ್ತಿನಲ್ಲಿ ನೀನು ಈ ಬಗೆಯ ಸಿದ್ಧತೆಯಿಂದ ಹೊರಡುವುದು ಇವತ್ತು ಮೊದಲೇನೂ ಅಲ್ಲ. ನಾನು ಈ ಹಿಂದೆಯೂ ನಿನ್ನ ಇದೇ ರೀತಿಯಲ್ಲಿ ಕಂಡವಳಿದ್ದೇನೆ, ನಾನೇ ಆಶೀರ್ವದಿಸಿ ಕಳುಹಿಸಿಕೊಟ್ಟವಳಿದ್ದೇನೆ. ಆದರೆ ಎಂದು ಹೊರಡುವುದಕ್ಕಿಂತ ವಿಶೇಷವಾದ ಒಂದು ಬಗೆಯಂತಹ ಉತ್ಸಾಹ ಅಲ್ಲ, ಒಂದು ಬಗೆಯಂತಹ ರೋಷಾವೇಶ ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಾ ಉಂಟು. ಹಾಗಾದ್ರೆ ಇಂದಿನ ಬಗೆ ಏನೋ ಬೇರೆ ಇದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಏನು ಮಗನೇ, ಅಮ್ಮನಲ್ಲಿ ಹೇಳದೇ ಇರುವಷ್ಟು ಕಲ್ಲದೆಯಾಯಿತೇನೋ ನಿನ್ನದ್ದು. ಹೇಳು ಕಂದ, ಎತ್ತ ಹೊರಟೆ? ಅಮ್ಮ ಅಭಿಮನ್ಯು ನಿನ್ನ ಬಳಿಗೆ ಬರುವಾಗ ನಿನಗೆ ಆಶ್ಚರ್ಯ ಜೊತೆಗೆ ಕುತೂಹಲ. ಅಮ್ಮ ಆಗಬೇಕೆ? ಯಾಕೆ ನಿನ್ನ ಊಹನೆ ಎನ್ನುವುದು ಯಾವತ್ತು ಸುಳ್ಳಾಗುವುದಿಲ್ಲಮ್ಮ. ನಿನ್ನ ಬಗೆಯಲ್ಲಿ ಹೊಸತನವಿದೆ. ಏನು ಕಾರಣ? ಏನಪ್ಪ? ನೀನು ಹೇಳಿದ ಹಾಗೆ ಎಲ್ಲಾ ಹೆಣ್ಣು ಮಕ್ಕಳ ಹಾಗೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಬದುಕನ್ನು ಮುಂದುವರಿಸುವವಳು ನೀನಲ್ಲ. ಏನಾಗ್ತಾ ಇದೆ ವರ್ತಮಾನದಲ್ಲಿ, ಏನು ನಡೀತಾ ಇದೆ ಇದನ್ನು ತಿಳಿದುಕೊಳ್ಳುವಂತಹ ವಿಶೇಷವಾದ ಶಕ್ತಿ ನಿನ್ನಲ್ಲಿ ಉಂಟು ಅಮ್ಮ. ಈಗಾಗಲೇ ಕೌರವರಿಗೂ ಪಾಂಡವರಿಗೂ ಯುದ್ಧ ಪ್ರಾರಂಭವಾಗಿ ಎಷ್ಟು ದಿವಸದ ಯುದ್ಧ ಮುಗಿಯಿತು? ಅಯ್ಯೋ 10-12 ಕಳೆಯಿತಲ್ಲ. ಇನ್ನು ಪ್ರಾರಂಭವಾಗುವುದು 13ನೇ ದಿವಸದ ಯುದ್ಧ. ಇಷ್ಟು ಹೊತ್ತಿಗೆ ಅವ ಇದ್ದಾನಲ್ಲಮ್ಮ. ಯಾರಪ್ಪ ಅವ? ಯಾರು? ಕೌರವ. ಅವನ ಸ್ವಭಾವದಿಂದಲೇ ಪ್ರಪಂಚವೇ ಹೇಳುತ್ತದೆ, ದೂಷಿಸುತ್ತದೆ. ಇಷ್ಟರವರೆಗೆ ಯಾರಿಗೆ ಜಯ ಯಾರಿಗೆ ಅಪಜಯ ನಿರ್ಧಾರ ಆಗಲಿಲ್ಲ. ಅಷ್ಟು ಹೊತ್ತಿಗೆ ಹೇಗಾದ್ರೂ ಮಾಡಿ ಗೆಲ್ಲಬೇಕು, ಏನಾದ್ರೂ ಮಾಡಿ ಗೆಲ್ಲಬೇಕು, ಅಲ್ಲ ಏನಕ್ಕೇನಾದ್ರೂ ಮಾಡಿ ಗೆಲ್ಲಬೇಕು ಎನ್ನುವ ಕಾರಣಕ್ಕೆ ಗುರುಗಳಾದ ದ್ರೋಣಾಚಾರ್ಯರನ್ನು ಬಳಿಗೆ ಕರೆದ. ಅದರ ಪ್ರತೀಕ ಅವರು ಏನ್ ಮಾಡಿದ್ದಾರೆ ಗೊತ್ತಾ? ಯಾವ ಸಂಚನ್ನು ಹೂಡಿದ್ದಾರಂತೆ? ಚಕ್ರವ್ಯೂಹ
ರಚಿಸಿದನಂತೆ ಕಲಜದ ಅಮ್ಮ ಕೇಳು ಎನ್ನ ವಿಕ್ರಮ ಓರಲು ಕೊರವಂತೆ ನಾನೀಗ ಅಮ್ಮ ಕೇಳು ಎನ್ನ ವಿಕ್ರಮ ವಿಕ್ರಮ ತೋರಲು ವಿಕ್ರಮ ತೋರಲು ವಿಕ್ರಮ ತೋರಲು ಕೊರವಂತೆ ನಾನೀಗ ಅಮ್ಮ ವಿಕ್ರಮ ತೋರಲು ಹೊರವಂಟೆ ಚಕ್ರವ್ಯೂಹವ ರಚಿಸಿದನಂತೆ ಕಲಶದ ಚಕ್ರವ್ಯೂಹವ ರಚಿಸಿದನಂತೆ ಕಲಶದ ಎನ್ನ ವಿಕ್ರಮ ತೋರಲು ಪೊರವಂಟಿ ನಾನೀಗ ಪೊರವಂಟಿ ನಾನೀಗ ಪೊರವಂಟಿ ನಾನೀಗ ಅಮ್ಮ ಕೇಳು ಅಮ್ಮ ವಿಕ್ರಮ ತೋರಲು ಪೊರವಂಟಿ ನಾನೀಗ ಅಮ್ಮ ಕೇಳು ಲಾಲಿ ಕೂದಲಿ ತಾಯಿಯ ಬಿಲ್ಲಗವಳು ಅಮ್ಮ ಕೇಳು ಕೇಳಮ್ಮ ಅಮ್ಮ 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 ಎಲೆ ತಾಯೇ ಎನ್ನ ಬಿಲ್ಲಪವನ್ನು ಅಮ್ಮ ಕೇಳು ಕೇಳು ಜನನೀ ಅಮ್ಮ ಕೇಳು ಏನಕ್ಕೇನ ಪ್ರಕರಣವಾದರೂ ಗೆಲ್ಲಲೇಬೇಕೆನ್ನುವ ಹಾಗೆ ಛಲ ತೊಟ್ಟಿದ್ದಾನೆ ಕೌರವ ಅಂತಾದ್ರೆ ತನ್ನ ಸಂಚಿಗೋಸ್ಕರವಾಗಿ ಆದರೂ ಯಾರನ್ನಾದರೂ ಬಲಿ ಪಡೆಯುವುದಕ್ಕೆ ಸಿದ್ಧನೇ ಇರುತ್ತಾನೆ ಅಲ್ವೇ? ಗುರುಗಳಂತ ದ್ರೋಣಾಚಾರ್ಯರನ್ನು ಯಾವ ರೀತಿಯಲ್ಲಿ ಬಳಸಿಕೊಂಡನಪ್ಪ? ಬಳಿಗೆ ಕರೆದ, ವಿಚಾರ ವಿನಿಮಯ ಮಾಡಿದ. ಅದರ ಪ್ರತೀಕ ಆ ದ್ರೋಣಾಚಾರ್ಯರು ಚಕ್ರವ್ಯೂಹ ಎನ್ನುವುದನ್ನು ರಚಿಸಿದರು. ಚಕ್ರವ್ಯೂಹ ಮಾತ್ರ ಅಲ್ಲ, ಒಬ್ಬ ಆಳನ್ನು ನನ್ನ ದೊಡ್ಡ ತಂದೆಯವರ ಬಳಿಗೆ ಅವನ ಅಟ್ಟಿದ. ವಿಚಾರವನ್ನು ತಿಳಿದು ದೊಡ್ಡ ತಂದೆಯವರು ದುಃಖಿಸ್ತಾ ಇದ್ರಮ್ಮ. ಅಷ್ಟು ಹೊತ್ತಿಗೆ ಸಿಡಿಲ ಮರೆಯುತ್ತೆ ಅವರ ಬಳಿಗೆ ನೆಗೆದೆ ಧೈರ್ಯವನ್ನು ಹೇಳಿದೆ.
ಆಶೀರ್ವಾದ ಸಿಕ್ಕಿತು, ರಣವೀರ್ಯ ಕೊಟ್ಟಿದ್ದಾರೆ. ಅಲ್ಲಿಂದ ನೇರ ನಿನ್ನ ಬಳಿಗೆ ಬಂದೆ. ಯಾಕೆ ಗೊತ್ತಾ? ನೇಮವನಿತ್ತಿಲ್ಲ ಕಳುಗು ಸಂಪ್ರೀತಿಲಿ ಅಮ್ಮ, ನೇಮವನಿತ್ತಿಲ್ಲ ಕಳುಗು ಸಂಪ್ರೀತಿಲಿ ಆ ಕಾಮ ಜನಕ ಎಲ್ಲ ಸಾಮದಿ ಸಲಗಲಿಯ ಕಾಮ ಜನಕ ಎಲ್ಲ ಸಾಮದಿ ಸಲಗಲಿ ಅಮ್ಮ, ನೇಮವನಿತ್ತಿನ್ನ ಕಳುಗು ಸಂಪ್ರೀತಿಲಿಯೇ ಅಮ್ಮ. ದೊಡ್ಡ ತಂದೆಯವರಿಂದ ರಣವೀರ್ಯವನ್ನು ಪಡೆದು ನೇರವಾಗಿ ನಿನ್ನ ಬಳಿಗೆ ಬರುವನೇ ಬಲವಾದ ಕಾರಣ ಉಂಟಮ್ಮ. ಏನದು? ಅಮ್ಮ, ನೇಮವನಿತ್ತು ಸಂಪ್ರೀತಿಯಲ್ಲಿ ಎನ್ನ ಆ ಕಾಮ ಜನಕ ರಕ್ಷಿಸಲಿ ಎಂಬುದಾಗಿ. ಅಮ್ಮ, ಓ ಅಮ್ಮ, ಏನು? ನನಗೊಂದು ಆಶೀರ್ವಾದ ಮಾಡಮ್ಮ. ಚಕ್ರವರ್ತಿ ಹೋಗೆಲ್ಲುವುದಕ್ಕೆ ಮಗನೇ ಮಗನೇ. ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ, ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ, ಪ್ರೀತಿಯೇನೋ ಮರಣ ದೊಸಗೆ ಕಂದ ಕಂದ, ನಿನಗೆ ಮರಣ ದೊಸಗೆ ಕಂದ ಕಂದ. ಏನಪ್ಪ ಇದು? ಏನಮ್ಮ? ರುಗ್ಣ ಶೈಲಿ ಮಲಗಿರುವಂತ ಒಬ್ಬನೊಬ್ಬ ವೃದ್ಧನೇ ಆಗಿರಲಿ, ಬದುಕಬೇಕು ಬದುಕಬೇಕೆನ್ನುವ ಹಾಗೆ ಬಯಸುತ್ತಾನೆಯೇ ಹೊರತು ಸಾವು ಯಾರಿಗೂ ಹಿತವಾಗುವುದಿಲ್ಲ ಮಗನೇ. ಖಂಡಿತ ಹೌದಮ್ಮ. ನಿನ್ನ ಬಾಳ ಭವಿಷ್ಯದ ಆಕಾಶದಲ್ಲಿ ಈಗ ತಾನೇ ಆಯುಷ್ಯನೆನ್ನುವಂತ ಸೂರ್ಯ ಮೇಲೆ ಬರುತ್ತಾ ಇದ್ದಾನಷ್ಟೇ. ಅಂತ ಈ ಸಂದರ್ಭದಲ್ಲಿ ಸಾಯುವ ಮನಸ್ಸಾಯಿತೇನೋ ನಿನಗೆ? ಮರಣ ಎನ್ನುವಂಥದ್ದು ಯಾರಿಗೂ ಹಿತವಾಗದೇ ಇರುವಂತ ಸಂದರ್ಭ. ಎಳೆಯ ಬಾಲಕನಾದಂತ ನಿನಗೆ ಯಾಕೋ ಇಂತಹ ಬುದ್ಧಿ ಬಂತು? ಮಕ್ಕಳು ನಡೆಯುವ ದಾರಿಯಲ್ಲಿ ಮಲ್ಲಿಗೆಯು ಹಾಸಿರಲಿ ಎನ್ನುವ ಹಾಗೆ ಯೋಚಿಸುವವರು ಹೆತ್ತ ತಂದೆ ತಾಯಿಗಳ ಅಂತ ನಾವು. ಆದ್ರೆ ನೀವು ಹಾಗಲ್ಲ, ಕಂಟಕವನ್ನಾದರೂ ನಿವಾರಿಸುತ್ತೇವೆ ಎನ್ನುವುದು ಉತ್ಸಾಹಭರಿತರಾಗಿ ಹೊರಟೆಯಲ್ಲ. ಚಕ್ರವ್ಯೂಹವನ್ನು ಗೆಲ್ಲುತ್ತೇನೆ. ಸಾಮಾನ್ಯವೇ ಮಗು? ಏನು ಅಸಾಮಾನ್ಯ? ದ್ರೋಣರಿದ್ದಾರೆ, ಶಲ್ಯನಿದ್ದಾನೆ, ಆ ಕೌರವನಿದ್ದಾನೆ, ಅಯ್ಯೋ ಅಶ್ವತ್ಥಾಮನಂತ ಮಹಾವೀರನಿದ್ದಾನೆ. ಏನಪ್ಪ? ಅಮ್ಮ, ನನಗೆ ಜನ್ಮ ಕೊಟ್ಟ ತಾಯಿ ಅಮ್ಮ. ಈ ಪ್ರಪಂಚದಲ್ಲಿ ನಿನ್ನಿಂದ ದೊಡ್ಡ ದೇವರು ನನಗೆ ಯಾರಿಲ್ಲಮ್ಮ. ನಿನ್ನ ಬಾಯಿಂದ ಇಂತಹ ವಾಕ್ಯ ಕೇಳುವುದಕ್ಕೆ ನಿನ್ನ ಮಗ ಅಭಿಮನ್ಯು ಯಾವತ್ತೂ ಇಚ್ಛಿಸುವುದಿಲ್ಲ. ಏನಂತದ್ದನ್ನಾಡಿದ್ದೇನೆ? ಸತ್ಯವನ್ನೇ ನಾನು ಆಡಿದ್ದೇನೆ. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ನಿಂತು ನನ್ನ ಎದುರಿಗೆ ಈ ಮಾತನಾಡ್ತಿದ್ರೆ ಪರಿಣಾಮವೇ ಬೇರೆ ಆಗ್ತಿತ್ತಮ್ಮ. ಯಾಕಪ್ಪ? ಅಮ್ಮ, ಕರುಣಾದಿ ಸುಭಟರು. ಯೋಚನೆ ಮಾಡಬೇಡ. ಕರುಣಾದಿ ಸುಭಟರು ಅವರನ್ನು ಸದೆಬಡಿಯುವುದಕ್ಕೆ ಕೇವಲ 1 ನಿಮಿಷ ಸಾಕು. ಸರಸವಲ್ಲ ಸಮರವೆಂದು
ಸರಸವಲ್ಲ ಸಮರವಿಂದು ಕಂದ ಕಂದ ಕಲಶ ಸರಳನ ಗೆಲ ಅಭವಗರಿದು ಕಂದ ಕಂದ ಸರಸವಲ್ಲ ಸಮರ ಇಂದೋ ಕಂದ ಕಂದ ಕಲಶ ತರಳನ ಗೆಲ ಅಭವಗರಿದೋ ನಿನ್ನ ಪರಾಕ್ರಮ ನನಗೇನು ತಿಳಿಯದೇ ಇರುವಂತದ್ದಲ್ಲ ಮಗು ಅಲ್ವೇ. ಈ ಹಿಂದಿನ ಕುರುಕ್ಷೇತ್ರದ ರಣದಾರುಣಿಯ ಯುದ್ಧದಲ್ಲಿ ನೀನು ಭಾಗವಹಿಸಿದವನಲ್ವೇ? ಹೆಚ್ಚೇನಪ್ಪ, ಭೀಷ್ಮಾಚಾರ್ಯರನ್ನು ದೇವತೆಗಳೇ ಹೊಗಳಿದ್ದಾರೆ, ಅವರ ಪರಾಕ್ರಮದ ಮುಂದೆ ನಿಲ್ಲುವವರು ಯಾರೂ ಇಲ್ಲ ಎಂದು. ಅಂತಹ ಭೀಷ್ಮಾಚಾರ್ಯರು ನಿನ್ನನ್ನು ಬಾಚಿ ತಪ್ಪಿ ನೆತ್ಯ ನಾಗ್ರಾಣಿಸಿ ಆಡಿದ್ದಾರಂತೆ ಅಲ್ವೇ. ಭಾರತ ರತ್ನ ನೀನು ಎಂದು. ಮತ್ತೆ 18 ಅಕ್ಷೋಹಿಣಿಯ ಸೈನ್ಯ ಉಂಟು ಮಗನೇ, ಅತಿರಥ ಮಹಾರಥರಿದ್ದಾರೆ. ಆದ್ರೆ ಯಾರಿಗೂ ಅಂತಹ ಒಂದು ಬಿರುದು ದೊರಕಿದ್ದಿಲ್ಲ. ನನಗೆ ಅದು ಯೋಗ ಅಮ್ಮ. ಹಾಗಾದ್ರೆ ಅಜ್ಜ ಆ ಮುತ್ತಜ್ಜನ ಅಂತ ಭೀಷ್ಮಾಚಾರ್ಯದಿಂದಲೇ ನೆಗಳತೆಗೆ ನೀನು ಪಾತ್ರನಾದೆ ಅಂತಾದ್ರೆ ನಿನ್ನ ಜೀವನ ಸಾರ್ಥಕ. ಉಳಿದವರಂತೆ ನೀನಲ್ಲ. ಮತ್ತೆ ಎಂತಹ ವೀರರಾದರೂ ದೋಷಗಳನ್ನು ಹೊಂದಿಕೊಂಡಿರುತ್ತಾರೆ. ಹಳಿವು, ಕಳವಳ, ಭೀತಿ, ಭಂಗ, ಸ್ಖಲನ, ಕಂಪನ, ಈ 6 ದೋಷಗಳು ಎಂತಹ ವೀರರಲ್ಲಿ ಆದ್ರೂ ಒಂದೊಂದಾದ್ರೂ ಇರುತ್ತದೆ. ಆದ್ರೆ ನಿನ್ನಲ್ಲಿ ಆ 6 ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಒಳಗಾಗುವನು ನೀನಲ್ಲ. ಅಂತಹ ಪರಾಕ್ರಮಿ ಎನ್ನುವುದು ನನಗೆ ತಿಳಿದಿದೆ. ಆದರೆ ಮಗನೇ, ಚಕ್ರವ್ಯೂಹ ರಚಿಸಿದವರು ದ್ರೋಣಾಚಾರ್ಯರಲ್ವೇನೋ ಮಗನೇ? ಹೌದು. ಶಾಪಾದಪಿ ಶರಾಧಪಿ ಎರಡಕ್ಕೂ ಸಮರ್ಥರಾದ ದ್ರೋಣಾಚಾರ್ಯ ರಚಿಸಿದ್ದಾರಂತಾದ್ರೆ ಯೋಚನೆ ಮಾಡು. ಏನು ನಮ್ಮಲ್ಲಿ ಬೇರೆ ಪರಾಕ್ರಮಿಗಳಿಲ್ವೇ? ವೀರ ಭಟರಿಲ್ವೇ? ಇದ್ದಾರೆ. ಅವರು ಯಾರು ಪ್ರಯತ್ನಿಸಿದ್ದಿಲ್ವೇ? ಹಾಗಾದರೆ ಯಾರೂ ಮುಂದಾಗುತ್ತಿಲ್ಲ ಅಂತ ಹೇಳಿದ್ರೆ ಚಕ್ರವ್ಯೂಹದ ಭೀಕರತೆ ಎಷ್ಟಿರೋದನ್ನು ಮನಸ್ಸಿನಲ್ಲಿ ನೆನಪಿಟ್ಟುಕೋ ಮಗನೇ. ಆ ದ್ರೋಣಾಚಾರ್ಯ ರಚಿಸಿರುವಂತ ಚಕ್ರವ್ಯೂಹವನ್ನು ಗೆಲ್ಲುವುದಕ್ಕೆ ಕಡೆಯ ದಿಕ್ಕಿನ ವಾಸನಾದ ಅಭವನೇ ದರೆಗಿಳಿದು ಬಂದರು. ಸಾಧ್ಯವಾಗದು ಮಗನೇ, ಸಾಧ್ಯವಾಗದು. ಅಮ್ಮ, ನಿನ್ನ ಮಾತನ್ನು ನಾನು ತಿರಸ್ಕರಿಸ್ತೇನೆ ಅಂತ ಭಾವಿಸಬೇಡಮ್ಮ. ಇಲ್ಲಪ್ಪ, ನಾವು ಹುಟ್ಟಿದಂತಹ ವಂಶವನ್ನು ಬೆಳಗಬೇಕಾದ್ದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಆಗಿರ್ತದೆ. ನಾನು ಹುಟ್ಟಿದಂತಹ ವಂಶ ಯಾವುದಮ್ಮ? ಅಖಂಡವಾದ ಭರತ ಖಂಡದಲ್ಲಿ ಪವಿತ್ರವಾದ ಚಂದ್ರವಂಶದಲ್ಲಿ ನನ್ನ ಜನನ. ನಮ್ಮ ಹಿರಿಯವರು ಆಳಿ ಬಾಳಿ ಗಳಿಸಿ ಉಳಿಸಿದ ಕೀರ್ತಿ ಎನ್ನುವಂತಹ ಮಕುಟಕ್ಕೆ ಮತ್ತೊಂದು ಗರಿಯನ್ನು ಪೋಣಿಸುವಂತಹ ಒಂದು ಸದವಕಾಶ ನಿನ್ನ ಮಗನಾದಂತಹ ಅಭಿಮನ್ಯುವಿಗೆ ಸಿಕ್ಕಿದೆ. ಈ ಅವಕಾಶವನ್ನು ನಾ ಕೈ ಚೆಲ್ಲಿದೆ ಅಂತಾದ್ರೆ ಅಭಿಮನ್ಯುವಿನ ಬದುಕಿನಲ್ಲಿ ಮತ್ತೆ ಇಂತಹ ಅವಕಾಶ ಯಾವತ್ತೂ ಬರುವುದಕ್ಕೆ ಸಾಧ್ಯವೇ ಇಲ್ಲ. 3 ಲೋಕದ ಗಂಡನೆನಿಸಿದಂತಹ ಪ್ರಾರ್ಥನೆ ಮಾಡದಿ ನೀನು. ಅಮ್ಮ, ಇಂದಿನ ಯುದ್ಧ ನಡೆದ ಮೇಲೆ ಪ್ರಪಂಚದಲ್ಲಿ ನಿನ್ನನ್ನು ಯಾರು ಹಾಗೆ ಗುರುತಿಸುವುದಲ್ಲ. ಸುಭದ್ರ ಯಾರು ಅಂತ ಕೇಳಿದ್ರೆ ವೀರಾಭಿಮನ್ಯುವಿನ ತಾಯಿ ಹೀಗೆ ನಿನ್ನನ್ನು ಗುರುತಿಸಬೇಕಮ್ಮ ಎನ್ನುವಂತಹ ಮಹದಾಕಾಂಕ್ಷೆಯನ್ನು ಹೊತ್ತವನಿದ್ದೇನೆ ನಾನು. ತಾಯಿಯಾದವಳು ಮಕ್ಕಳ ಏಳಿಗೆಯನ್ನೇ ಸದಾಕಾಲ ಬಯಸ್ತಾಳಂತೆ. ಕೆಟ್ಟ ಮಕ್ಕಳಾದ್ರೂ ಹುಟ್ಟಿಕೊಳ್ತಾರೆ, ಕೆಟ್ಟ ತಾಯಿಯಂದಿರು ಯಾವತ್ತೂ ಹುಟ್ಟಿಕೊಳ್ಳುವುದಿಲ್ಲ ಅಂತೆ. ಇಲ್ಲ, ಒಬ್ಬ ಮಗನ ಶ್ರೇಯಸ್ಸನ್ನು ಹಾರೈಸುವ ಮಹಾ ತಾಯಿಯಾಗಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು ಕೊಟ್ಟ ನನ್ನ ಹೆತ್ತ ತಾಯಿಯಾಗಿ ನನ್ನ ಭವಿಷ್ಯತ್ತಿನ ಬಗ್ಗೆ ಚಿಂತನೆಯನ್ನು ಮಾಡಿ ಈ ಪ್ರಪಂಚದಲ್ಲಿ ಕೀರ್ತಿವಂತನಾಗಬೇಕು ಎನ್ನುವಂಥ ಅಪೇಕ್ಷೆಯನ್ನು ಹೊಂದಿದಂತಹ ಮಹಾ ಮಾತೆಯಾಗಿ ಈ ಅವಕಾಶವನ್ನು ನಾನು ಕೈ ಚೆಲ್ಲದ ಹಾಗೆ ಇದನ್ನು ನನ್ನ ಬದುಕಿನಲ್ಲಿ ಸಾರ್ಥಕತೆಗೊಳಿಸುವ ಹಾಗೆ ಅಮ್ಮ ನಿನ್ನನ್ನು ಬಿಟ್ಟರೆ ಬೇರೆ ಯಾರಮ್ಮ ನನಗೆ ಹಾರೈಸುವವರು? ಒಂದು ಆಶೀರ್ವಾದ ಭವಿಷ್ಯವನ್ನು ಎಣಿಸಿಕೊಂಡು ಕಳಿಸಿಕೊಡಬೇಕೆ? ಅದನ್ನು ಚಿಂತಿಸಿಯೇ ಬೇಡವೆನ್ನುತ್ತಿದ್ದೇನೆ. ನೀತಿಯಲ್ಲ ಮಗ, ನೀತಿಯಲ್ಲ ಪೋಪುದೆಂದು
ಇದ್ದದ್ದು ಹೌದಂತಾಗಿದ್ದರೆ ಆಗಿದ್ರೆ ಯಾವ ಸಾಹಸ ಕಾರ್ಯಗಳನ್ನು ನಮಗೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಖಂಡಿತ ತಾಯಿ. ಕಂದ, ಅಮ್ಮ, ಮನೆಯಲ್ಲಿರುವಂತ ಒಂದು ಹಿಡಿ ಬೀಜವನ್ನು ಕೊಂಡು ಹೋಗಿ ಕೃಷಿಕನಾದವನು ಗದ್ದೆಯಲ್ಲಿ ಬಿತ್ತುತ್ತಾನೆ. ಹೌದಮ್ಮ. ಒಂದೊಮ್ಮೆಗೆ ಇದ್ದಂತಹ ಮನೆಯೊಳಗಿದ್ದ ದವಸದ ಧಾನ್ಯವೂ ನಷ್ಟವಾಯಿತಲ್ಲ ಅಂತ ಅನ್ನಿಸಬಹುದು. ಆದರೆ ಕೆಲವು ತಿಂಗಳುಗಳು ಕಳೆದ ಬಳಿಕ ಮನೆಯ ಎದುರು ಅಂಗಳದಲ್ಲಿ ಕಣಜವಾಗಿ ರೂಪುಗೊಳ್ಳುವುದಿಲ್ವೇ ಮಗನೇ? ಖಂಡಿತ ಅಮ್ಮ. ಆ ಬೆಳೆ ಮತ್ತೆ ಒದಗಿ ಬರುತ್ತದೆ. ಅದೇ ಇರುವಂತಹ ಧಾನ್ಯದ ಬೀಜವನ್ನು ಕೊಂಡು ಹೋಗಿ ಬೆಂಕಿ ಹಾಕಿದೆ ಅಂತಾದರೆ ಅದು ಸುಟ್ಟು ಬೂದಿಯಾಗಿ ಹೋಗುತ್ತದೆಯೇ ಹೊರತು ಏನಾದ್ರೂ ಪ್ರಯೋಜನವಿದೆಯೇ ಕಂದ? ಖಂಡಿತ ಇಲ್ಲಮ್ಮ. ಈಗ ನೀವು ಮಾಡ ಹೊರಟಿರುವುದು ಅದನ್ನು ಮಗು. ಏನಮ್ಮ? ಇದರಿಂದ ಯಾವ ಸಂತೋಷದ ಬೆಳೆ ತೆಗೆಯುವುದಕ್ಕೆ ನಮಗೆ ಸಾಧ್ಯವಿಲ್ಲ. ನಷ್ಟವಾಗುವುದೇ ಹೊರತು ಇದರಿಂದ ಯಾವ ಕೀರ್ತಿಯೂ ಇಲ್ಲ ಮಗನೇ. ಚಂದ್ರವಂಶದ ಕುಲದ ಕುಡಿಯೂ ನೀನು. ನಿನ್ನ ಕುರಿತಾಗಿ ಎಷ್ಟು ಜನ ಎಷ್ಟು ವಿಶ್ವಾಸವನ್ನು ಹೊಂದಿದ್ದಾರೆ ಎನ್ನುವುದನ್ನು ನೆನಪಿಟ್ಟುಕೋ ಕಂದ. ಮಗು, ಅಮ್ಮ, ಯಾವ ಹಾನಿ ಆದರೆ ಮತ್ತೆ ವೃದ್ಧಿಗೊಳ್ಳುವುದಕ್ಕೆ ಸಾಧ್ಯವಿಲ್ಲವೋ ಅಂತದ್ದನ್ನೇ ಮಾಡೋದಕ್ಕೆ ಮುಂದಾಗುತ್ತೇವೆ ಅಂತ ಅದು ನೀತಿಯಾಗಲಾರದು. ಆದ್ದರಿಂದ ನಿನ್ನಲ್ಲಿ ಆಡುತ್ತಾ ಇರುವುದು ಏನಮ್ಮ? ಒಂದೊಮ್ಮೆಗೆ ಹೋಗಲೇಬೇಕೆನ್ನುವ ಹಾಗೆ ಹಠ ಹಿಡಿದ ನೀನು. ಹೋಗಲೇಬೇಕಲ್ಲ, ಹೋಗತಕ್ಕದ್ದಮ್ಮ. ನಾನು ಹೋಗತಕ್ಕದ್ದು ಹೋಗಲೇಬೇಕಮ್ಮ. ಹೋಗಲೇಬೇಕಾಗಿದೆ. ಹೌದಮ್ಮ. ಒಂದೊಮ್ಮೆಗೆ ನೀ ಮರಳಿ ಮನೆಗೆ ಬಾರದೇ ಇದ್ದರೆ ನನ್ನ ಅತ್ತೆಯಾದಂತಹ ಕುಂತಿದೇವಿ ನನ್ನ ಬಳಿ ಬಂದು ನಮ್ಮ ಮುದ್ದು ಮೊಮ್ಮಗ ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಲ್ಲ ಮಗನೇ? ಆಮೇಲೆ ನನ್ನ ಅಕ್ಕನಾದಂತ ದ್ರೌಪದಿ ದೇವಿ 5 ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ. ಮಹಾರಥಿಗಳ 5 ಜನರು ಕೂಡ. ಆದರೂ ನಿನ್ನ ಕುರಿತಾಗಿ ಎಷ್ಟು ವಿಶ್ವಾಸವನ್ನು ಹೊಂದಿಕೊಂಡಿದ್ದಾಳೆ ಅಂತ ನಿನ್ನ ದೊಡ್ಡಮ್ಮ ಎಲ್ಲಿದ್ದಾನೆ? ನಮ್ಮ ಮಗ ಅಭಿಮನ್ಯು ಅಂತ ಕೇಳಿದ್ರೆ ಏನನ್ನಲ್ಲೋ ಮಗನೇ ನಾನು? ನಿನ್ನ ತಂದೆಯಾದಂತಹ ಅರ್ಜುನ ದೇವ ಬೆಳಗ್ಗಿನಿಂದ ಸಂಜೆಯ ತನಕ ರಣಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡಿ ಎಷ್ಟೇ ಆಯಾಸವಾಗಿರಲಿ ದಣಿವಾಗಿರಲಿ ಮನೆಗೆ ಬಂದಂತ ಅವರು ಕೇಳುವುದು ಅಭಿಮನ್ಯು ಎಲ್ಲಿದ್ದಾನೆ? ಹೌದಮ್ಮ. ನನ್ನ ಮಗ ಇವತ್ತು ಏನು ಮಾಡಿದ ಸುಭದ್ರ? ನಿನ್ನ ವೀರಗಾಥೆಯನ್ನು ಕೇಳಿ ಅವರ ದಣಿವನ್ನು ಆರಿಸಿಕೊಳ್ಳುತ್ತಿದ್ದರು. ಹೌದಮ್ಮ. ಅಂತ ನಿನ್ನ ತಂದೆಗೆ ನಾನು ಏನಂತ ಹೇಳಲು ಮಗನೇ? ಬಿಡು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿನ್ನ ಹೆಂಡತಿಯಾದಂತ ಉತ್ತಾರೆ ಈ ಹೊತ್ತಿಗೆ ತುಂಬ ಗರ್ಭಿಣಿಯಾಗಿದ್ದಾಳೆ. ಅಂತವಳು ನನ್ನ ಬಳಿಗೆ ಬಂದು, ಅಮ್ಮ, ನನ್ನ ಹಣೆಯ ಸಿಂಧೂರದ ತಿಲಕ, ನನ್ನ ಕೊರಳ ಮಾಂಗಲ್ಯದ ಪದಕ ಎಲ್ಲಿ ಕಳಿಸಿಕೊಟ್ಟಿರಿ ತಾಯಿ ಅಂತ ಕೇಳಿದ್ರೆ ಅವರಿಗೆ ಏನಂತ ಉತ್ತರ ಹೇಳಲು? ಹೇಳೋ ಮಗನೇ, ಹೇಳು. ಇಲ್ಲ ಮಗನೇ, ಅಮ್ಮ, ಅವರೆಲ್ಲರಿಗೂ ಉತ್ತರವನ್ನು ಹೇಳುವುದಕ್ಕೆ ನಿನ್ನ ಹೆತ್ತ ತಾಯಿಯಾದ ನಾನಿರಬೇಕಲ್ಲ. ಅಯ್ಯೋ, ಎಲ್ಲಿಯಾದರೂ ದುರಂತದ ವಾರ್ತೆ ನನ್ನ ಕಿವಿಗೆ ಬಿತ್ತು ಅಂತಾದರೆ ಆ ಕ್ಷಣಕ್ಕೆ ನಿನ್ನಮ್ಮನ ಎದೆ ಅಂತ ದಾರುಣವಾದಂತ ಮರಣ ನನಗೆ ಬೇಡ ಮಗ. ನಿನಗೆ ಹೋಗಲೇಬೇಕೆ? ಅನಿವಾರ್ಯಮ್ಮ. ಹೋಗೇ ಹೋಗುತ್ತೀಯೇ? ಹೋಗಲೇಬೇಕಮ್ಮ. ಹಾಗಾದ್ರೆ ನನಗದು ಉಪಕಾರ ಮಾಡುವೆಯ? ಜನ್ಮ ಕೊಟ್ಟ ತಾಯಿಯಮ್ಮ ನೀನು. ಒಬ್ಬಾಕಿ ಹೆತ್ತ ತಾಯಿ ತನ್ನ ಮಗನಲ್ಲಿ ಬೇಡಿಕೆಯ ಕಾಲಿನಲ್ಲಿ ತುಳಿದು ತೋರಿಸಮ್ಮ. ಒಂದಲ್ಲ, ಸಾವಿರ ಕೆಲಸಗಳಿದ್ದು ಅದು ನನ್ನ ಸೇವಾ ಭಾಗ್ಯ ಅಂತ ತಿಳಿದು ಅದನ್ನು ಮಾಡಿ ಪೂರೈಸಿ ಮತ್ತೆ ನನ್ನ ಕ್ಷೇತ್ರಕ್ಕೆ ಹೋಗ್ತೇನೆ. ಹೇಳು, ಹೇಳು. ಈ ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡಿದೆ. ಈ ಖಡ್ಗ ಯಾಕಾಗಿ? ಶತ್ರುಗಳ ಕತ್ತನ್ನು ಕತ್ತರಿಸುವುದಕ್ಕೆ. ಹೌದು ತಾನೆ? ಹಾಗಾದ್ರೆ ನಿನ್ನನ್ನು ರಣಕ್ಷೇತ್ರಕ್ಕೆ ಹೋಗುವುದು ಬೇಡ ಎನ್ನುವ ಹಾಗೆ ತಡೆಯುತ್ತಿರುವಂತ ನಿನ್ನ ಪಾಲಿನ ಪ್ರಥಮ ಶತ್ರುವೇ ನಾನು. ಹೆತ್ತವಳೆನ್ನುವುದನ್ನು ಮರೆತು ಬಿಡು. ತುತ್ತು ಕೊಟ್ಟಿದ್ದೇನೆ ಎನ್ನುವುದನ್ನು ನೆನಪಿಡಬೇಡ. ಮುತ್ತು ಕೊಟ್ಟಿ ಎತ್ತಿ ಸಾಕಿದ ತಾಯಿ ಎನ್ನುವುದನ್ನು ಗಣನೆಗೆ ತಗೊಳ್ಳದೆ ನಿನ್ನನ್ನು ತಡೆಯುತ್ತಿರುವಂತ ಶತ್ರು ಎನ್ನುವ ಹಾಗೆ ತಿಳಿದು ಈ ನನ್ನ ಕುತ್ತಿಗೆಯನ್ನು ಅಮ್ಮ
ರಣವ ಜಯಿಸಿದೊಡನೆ ಕಳುಗದಿ ರಣವ ಜಯಿಸಿದೊಡನೆ ಕಳುಹದೆ ಮರುಗುವರೇ ಅಮ್ಮ ಮರುಗುವರೆ ನೀನಿಲ್ದ ಅಭಿಮನ್ಯೋ ತಡೆವನಿಗೆ ಎಲೆ ತಾಯೇ ಪರಿ ನುಡಿವರೇ ರಣವನು ಜಯಿಸು ಎಲ್ದೊಡನೆ ಕಳುಗದೆ ಮರುಗುವರಿ ಅಮ್ಮ 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 ಏನಮ್ಮ ಇದು ನಿನ್ನ ಬಳಿಗೆ ನಿನ್ನ ಮಗನಾದಂತಹ ಅಭಿಮನ್ಯು ನಾ ಬರುವಂತಹ ಸಂದರ್ಭದಲ್ಲಿ ನಾನು ಎಂತಹ ನಿರೀಕ್ಷೆ ಇಟ್ಟುಕೊಂಡು ಬಂದಿದ್ದೇನೆ ಅಂತ ಗೊತ್ತಮ್ಮ ನಿನಗೆ. ತನ್ನ ಮಗ ಯುದ್ಧಕ್ಕೆ ಹೊರಡ್ತಾನೆನ್ನುವ ವಿಚಾರ ನನ್ನ ಅಮ್ಮನಿಗೆ ಕೇಳಿ ತಿಳಿದರೆ ಸಾಕು. ನನ್ನಮ್ಮ ಓಡೋಡಿ ಬರ್ತಾಳೆ, ನನ್ನನ್ನು ಎತ್ತಿಕೊಳ್ತಾಳೆ, ನನ್ನನ್ನು ಅಪ್ಪಿಕೊಳ್ತಾಳೆ, ನನ್ನನ್ನು ಮುದ್ದಿಸ್ತಾಳೆ ಅಂತ ಭಾವಿಸಿ ನಾನು ತಾವಿಸಿ ಬಂದದ್ದಮ್ಮ. ಆದರೆ ನೀನು ತೀರ ವಿರುದ್ಧವಾಗಿ ವರ್ತಿಸಿಬಿಟ್ಟೆಯಲ್ಲ ತಾಯಿ. ಪಾಯಸ ತಿರುಬೇಕು ಅಂತ ಬಾಯಿ ತೆರೆದವನ ಬಾಯಿಗೆ ಕಬ್ಬಿಣದ ಸಲಾಕೆಯನ್ನು ತುರುಕಿದ ಹಾಗೆ ಮಾಡಿಬಿಟ್ಟೆಯಲ್ಲ ಅಮ್ಮ. ಅಮ್ಮ, ಯಾವತ್ತು ನೀನೇ ಆಡಿದ ಒಂದು ಮಾತು, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಳಿಗೆ ಅಶ್ವಮೇಧದ ಫಲ, ಅದು ಬೇಕಾದ್ದು ನನಗೆ. ಅದನ್ನೇ ಹರಸಿ ನಾ ಹೊರಟವನಿದ್ದೇನೆ. ಯಾವತ್ತು ನಿನ್ನ ಮಗ ಬದುಕಿ ಸತ್ತ ಹಾಗೆ ಇರುವುದಕ್ಕೆ ಬಯಸುವುದಿಲ್ಲಮ್ಮ. ಸತ್ತು ಬದುಕಿದ ಹಾಗೆ ಇರಬೇಕೆನ್ನುವುದೇ ನನ್ನ ಅಪೇಕ್ಷೆ. ನನ್ನ ಜೀವನವನ್ನು ಸಾರ್ಥಕಗೊಳಿಸುವುದಕ್ಕೆ ಈ ಒಂದು ಅವಕಾಶವನ್ನು ಬಿಟ್ಟರೆ ಮತ್ತೆ ಯಾವತ್ತೂ ಇಂತಹ ಅವಕಾಶ ನನಗೆ ದೊರಕುವುದಿಲ್ಲ ಎನ್ನುವ ಸ್ಪಷ್ಟ ಅರಿವಿದೆ ಅಮ್ಮ. ಅಮ್ಮ, ನಮ್ಮ ಅಜ್ಜ ಭೀಷ್ಮಾಚಾರ್ಯರು ಭಾರತ ರತ್ನ ಬಿರುದು ಕೊಟ್ಟು ಯಾಕಮ್ಮ, ಇಷ್ಟರವರೆಗೆ ನಾನು ಮಾಡಿದ ಸಾಧನೆಯನ್ನು ಗುರುತಿಸಿಕೊಟ್ಟದ್ದಲ್ಲಮ್ಮ. ಭವಿಷ್ಯತ್ತಿನಲ್ಲಿ ಆ ಒಂದು ಭಾರತ ರತ್ನ ಎನ್ನುವ ಬಿರುದಿನ ಯೋಗ್ಯತೆಯಲ್ಲಿ ಉಳಿಸುವುದಕ್ಕೆ ಸಾಧ್ಯ ಇದ್ರೆ ಅದು ಅಭಿಮನ್ಯುವಿಗೆ ಅಂತ ತಿಳಿದು ನನಗೆ ಕೊಟ್ಟದ್ದಮ್ಮ. ಅವರು ಕಂಡ ಕನಸನ್ನು ನನಸುಗೊಳಿಸಬೇಕಾದ್ದು ಮೊಮ್ಮಗನಾಗಿದ್ದು ನನಗೆ ಆದ್ಯ ಕರ್ತವ್ಯವಮ್ಮ. ಅದಕ್ಕಾಗಿ ನೋಡಿದ್ಯಾ, ಗೊಂದಲದ ಗೂಡಾಗಿದ್ದಂತಹ ಈ ಸಂದರ್ಭದಲ್ಲಿ ಒಂದು ಸಣ್ಣ ಅವಕಾಶ ಎನ್ನುವ ಬಾಗಿಲು ನನ್ನ ಪಾಲಿಗೆ ತೆರೆದಿದೆ ಅಮ್ಮ. ಅದನ್ನು ನೀ ಮುಚ್ಚಿಬಿಟ್ಟೆ ಅಂತಾದರೆ ನಾಳಿನ ದಿನ ನಿನ್ನ ಮಗ ನರಕಕ್ಕೆ ಹೋಗಬೇಕಾಗ್ತದೆ ಅಮ್ಮ. ಯಾವ ತಾಯಿಯಾದರೂ ತನ್ನ ಮಗ ನರಕಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾಳೇನಮ್ಮ. ನೀನಂತೂ ಅದನ್ನು ಬಯಸುವುದಕ್ಕೆ ಸಾಧ್ಯವೇ ಇಲ್ಲ ಅಮ್ಮ. ತಾಯಿ ನೀನು,
ನೀನು ಹರಸಬೇಕಮ್ಮ. ಬಿಡು. ಚಕ್ರವ್ಯೂಹ ಬೇಕೆ. ಹೆತ್ತ ತಾಯಿಯಾದ ನಿನ್ನ ಆಶೀರ್ವಾದ ಇದ್ರೆ ಪ್ರಪಂಚವನ್ನೇ ಜಯಿಸಿದ ಅಭಿಮನ್ಯು. ಭರವಸೆ ನನಗುಂಟು. ನನಗೆ ಬೇಕಾದ್ದು ನಿನ್ನ ಆಶೀರ್ವಾದ. ಅದಕ್ಕಾಗಿ ನಾನು ಬಂದೆ. ಅಮ್ಮ ಅಮ್ಮ, ಆಶೀರ್ವಾದ ಮಾಡಮ್ಮ. ಒಂದು ಆಶೀರ್ವಾದ ಮಾಡಮ್ಮ. ಒಂದು ಆಶೀರ್ವಾದ. ಸುರಿವ ಕಂಬನಿಯೋ ಸುರಿವ ಕಂಬನಿಯೋ ಸೆರಗಿ ತೊರಸಿ ಸುರಿವ ಕಂಬನಿಯೋ ಸೆರಗಿ ತೊರಸಿ ಸೆರಗಿ ತೊರಸಿ ಒರಸಿ ಜನನಿಯ ಪಾದರಜವನು ಶಿರದೊಳಾಂತ ಶಿರದೊಳಾಂತ ಬರ್ತಾನಂತವೇ. ಸುರಿವ ಕಂಬನಿಯ ಸೆರಗಿ ತೊರಸಿ ಕಂಬನಿಯಲ್ಲೂ ಸೆರಗಿಯು ದೊರಸಿ ಸೆರಗಿಯು ದೊರಸಿ ಸೆರಗಿಯು ದೊರಸಿ ಜನನಿಯ ಪಾದರಜವನು ಶಿರದೊಳಾಂತ ಪಾರ್ಥನು ತನ್ನ ಪೊರತಾದ ಇಲ್ಲ. ನಾನೆಷ್ಟೇ ಕಾಡಿಕೊಂಡ್ರು ಬೇಡಿಕೊಂಡ್ರು ನನ್ನ ಅಮ್ಮ ನನಗೆ ಆಶೀರ್ವಾದ ಮಾಡುವ ಹಾಗೆ ಕಾಣುತ್ತಾ ಇಲ್ಲ. ಬದಲಾಗಿ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಯಾಕೆ? ಇವಳ ಕಣ್ಣೀರಿಗೆ ಏನು ಅರ್ಥ? ನಾನಿನ್ನು ರಣಕ್ಷೇತ್ರ ಸೇರಿಕೊಳ್ಳಿಲ್ಲ. ಯಾವನೇ ಒಬ್ಬನೇ ಒಬ್ಬ ಶತ್ರು ಒಂದೇ ಒಂದು ಬಾಣ ಪ್ರಯೋಗ ಮಾಡಲಿಲ್ಲ. ಒಂದು ಸಣ್ಣ ಗಾಯ ಆಗಿಲ್ಲ. ಒಂದು ದೊಡ್ಡ ರಕ್ತ ನನಗೆ ಬೀಳಲಿಲ್ಲ. ಮತ್ತ್ಯಾಕೆ? ಯಾಕೆ ಆಡ್ತಾ ಇದ್ದಿ? ಯಾಕೆ ಈ ಕಣ್ಣೀರು? ನಿನ್ನ ಕಣ್ಣೀರಿಗೆ ಏನರ್ಥ? ಯಾಕ? ಅರ್ಥ ಆಯ್ತಮ್ಮ. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ನಿನಗಿರುವುದು ನಾನು ಒಬ್ಬನೇ ಮಗ. ಇದ್ದ ಒಬ್ಬ ಮಗನನ್ನು ಉಳಿಸಿಕೊಳ್ಳಬೇಕೆನ್ನುವ ತವಕದ ಪ್ರತೀಕವಾಗಿ ನಿನ್ನ ಕಣ್ಣಿನಿಂದ ನೀರು ಸುರಿತಾ ಇದೆ. ಅಮ್ಮ, ನಿನ್ನ ಮಗ ಯುದ್ಧಕ್ಕೆ ಹೋಗಬಾರ್ದು. ನಿನ್ನ ಮಗನಿಗೆ ಏನು ಆಗಬಾರ್ದು. ಭವಿಷ್ಯತ್ತಿನಲ್ಲಿ ನಿನ್ನ ಮಗ ನಿನ್ನ ಜೊತೆಗೆ ಬೆಳಿಬೇಕು. ನಿನ್ನ ಮಗ ಉಳಿಬೇಕು. ತಪ್ಪಲ್ಲಮ್ಮ. ಆದರೆ ನಿನ್ನ ಬದುಕಿನಲ್ಲಿ ಯಾಕಮ್ಮ ಇಷ್ಟೊಂದು ಸ್ವಾರ್ಥಿಯಾಗಿಬಿಟ್ಟೆ? ನೋಡಿದ್ಯಾ? ಓ, ಆ ಕಡೆಗೆ ಒಮ್ಮೆ ಕಣ್ಣು ಹಾರಿಸಮ್ಮ. ಎಷ್ಟೋ ಮಂದಿ ಹೆಂಗಳೆಯರು ತಮ್ಮ ಹಣೆಯ ತಿಲಕವನ್ನು ಒರೆಸಿದ್ದಾರೆ. ಕೇಶ ರಾಶಿಯನ್ನು ಕೆಳಗೆ ಇಳಿಯಬಿಟ್ಟಿದ್ದಾರೆ. ಬಿಳಿಯ ವಸ್ತ್ರವನ್ನುಟ್ಟು 4 ಗೋಡೆಗಳ ಮಧ್ಯದಲ್ಲಿ ನಮ್ಮ ಬದುಕೆ ಶೂನ್ಯ ಎಂಬುದಾಗಿ ತಿಳಿದು ಯಾರಿಗಾಗಿ ಬದುಕಬೇಕು, ಯಾಕಾಗಿ ಬದುಕಬೇಕು ಎನ್ನುವ ದುಃಖದಿಂದ ಅನುನಿತ್ಯವು ಕಣ್ಣೀರಿನಿಂದ ಕೈ ತೊಳಿತಾ ಇದ್ದಾರಮ್ಮ. ಯಾಕೆ? ಎಷ್ಟೋ ಮಂದಿ ತಾಯಂದಿರು ತಮ್ಮ ಮಕ್ಕಳನ್ನು ಕಳ್ಕೊಂಡ್ರಮ್ಮ. ಎಷ್ಟೋ ಮಂದಿ ಅಕ್ಕಂದಿರು ತಮ್ಮ ತಮ್ಮಂದಿರನ್ನು ಕಳ್ಕೊಂಡ್ರು. ಎಷ್ಟೋ ಮಂದಿ ತಂಗಿಯಂದಿರು ತಮ್ಮ ಅಣ್ಣಂದಿರನ್ನು ಕಳ್ಕೊಂಡ್ರು. ಯಾಕಮ್ಮ? ಅವರೆಲ್ಲ ಯಾಕೆ ಸತ್ರು? ಯಾರಿಂದ ಸತ್ರು? ಯಾರಿಗಾಗಿ ಸತ್ರು? ನಮಗಾಗಿ ಬಲಿದಾನವಾದದ್ದಮ್ಮವರು. ಮನೆ ಒಳಗಿನ ಜಗಳ,
ಕೌಟುಂಬಿಕವಾದ ಕಲಹ ಮಾತಿನಲ್ಲೇ ಇತ್ಯರ್ಥ ಆಗ್ತದೆ ಅಂತಾದರೆ ಆಗ್ತಿದ್ರೆ ಇಷ್ಟೂ ಮಂದಿಯ ಬಲಿದಾನ ಆಗಬೇಕಾದ ಅವಶ್ಯಕತೆ ಇಲ್ಲಿ ಇರಲಿಲ್ಲಮ್ಮ. ಕೌಟುಂಬಿಕವಾದಂತಹ ಕಲಹ ಈಗ ಧರ್ಮ ಅಧರ್ಮದ ಸಂಗ್ರಾಮವಾಗಿ ಮಾರ್ಪಟ್ಟುಕೊಂಡಿದೆ. ಅಮ್ಮ, ನಿನ್ನ ಮಗ ಹೋಗುವುದು ಸರಿಯಲ್ಲ, ಯುದ್ಧ ನಿನಗೆ ನೀತಿ ಅಲ್ಲ ಅಂತ ಹೇಳಿದರೆ 7 ಅಕ್ಷೋಹಿಣಿ ಸೇನೆ ನಮ್ಮನ್ನು ಅನುಸರಿಸಿ ಬಂದಿದ್ದಾರೆ. ಅವರಲ್ಲೆಲ್ಲ ಮೂರ್ಖರು ಅಂತ ಹೇಳಬೇಕಮ್ಮ ನಾವು. ಅಲ್ಲ, ಧರ್ಮವನ್ನು ಉಳಿಸಬೇಕು, ಧರ್ಮವನ್ನು ಸ್ಥಾಯಿಗೊಳಿಸಬೇಕು ಎನ್ನುವ ಸಂಕಲ್ಪದೊಂದಿಗೆ ಇಷ್ಟು ಮಂದಿ ನಮ್ಮನ್ನು ಸೇರಿಕೊಂಡಿದ್ದಾರಮ್ಮ. ಅಮ್ಮ, ಇಷ್ಟು ನನ್ನಲ್ಲಿ ಮಾತಾಡ್ತೀಯಲ್ಲ ನೀನು. ಯುದ್ಧಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಹೋಗಬೇಡ ಅಂತ ನನ್ನಲ್ಲಿ ಹೇಳ್ತಿ, ನನ್ನನ್ನು ತಡೀತಾ ಇದ್ದಿ. ಅಮ್ಮ, ನಾನೊಂದು ಮಾತು ಕೇಳ ನಿನ್ನಲ್ಲಿ. ಇದೇ ಒಂದು ವಾಕ್ಯವನ್ನು ನಿನಗೆ ನನ್ನ ಅಪ್ಪನಲ್ಲಿ ಮೊದಲು ಹೇಳ್ಬೋದಿತ್ತಲ್ಲ, ನಮಗೆ ಯುದ್ಧ ಬೇಡ ಸ್ವಾಮಿ, ಇದು ಸರಿಯಲ್ಲ ಅಂತ ಹೇಳ್ಬೋದಿತ್ತಲ್ಲ. ಬೇಡ, ನನ್ನ ದೊಡ್ಡಪ್ಪಂದಿರಲ್ಲಿ ಹೇಳ್ಬೋದಿತ್ತಲ್ಲ, ಅದು ಅಲ್ಲ ನನ್ನ ಚಿಕ್ಕಪ್ಪಂದಿರಲ್ಲಿ ಹೇಳ್ಬೋದಿತ್ತಲ್ಲಮ್ಮ. ಒಂದು ವೇಳೆ ಅವತ್ತೇ ನೀನು ಈ ವಾಕ್ಯವನ್ನು ಆಡ್ತಿದ್ರೆ ಬಹುಶಃ ಇದು ಅಲ್ಲಿಗೆ ಸರಿ ಅಂತ ಎಣಿಸ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲಮ್ಮ. ನಿನಗೆ ನಾನು ಒಬ್ಬನೇ ಮಗ ಹೌದು, ಆದರೆ ನನ್ನ ಹಾಗೆ ಒಬ್ಬರೇ ಮಕ್ಕಳಿದ್ದ ಎಷ್ಟು ತಾಯಂದಿರಿಲ್ಲಮ್ಮ. ಎಲ್ಲ ತಂದೆ ತಾಯಿಗಳು ಒಂದು ಸಂತಾನವನ್ನು ಪಡೆಯುವಾಗ ಒಂದು ದೊಡ್ಡ ಅಪೇಕ್ಷೆ ಇಟ್ಟುಕೊಳ್ತಾರೆ. ಏನು ಗೊತ್ತಾ, ಈ ಮಗು ಬೆಳೆದು ದೊಡ್ಡದಾದ ಮೇಲೆ ನಮ್ಮ ಸಾಯುವ ಕಾಲಕ್ಕೆ ನಾವು ಸತ್ತಾಗ ನಮ್ಮ ಶವದ ಯಾತ್ರೆ ಈ ಮಗುವಿನ ಹೆಗಲಿನಲ್ಲಿ ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರವಾಯಿತು ಅಂತಾದರೆ ನಮ್ಮ ಜನ್ಮವೇ ಸಾರ್ಥಕವಾಯಿತು ಅಂತ ತಿಳಿದುಕೊಳ್ತಾರೆ. ಆದರೆ ಎಷ್ಟು ಮಂದಿಗೆ ಆ ಯೋಗ ಉಂಟಮ್ಮ. ಇಲ್ಲಿ ನೋಡು, ತಂದೆ ತಾಯಿಗಳ ಶವಕ್ಕೆ ಸಂಸ್ಕಾರ ಮಾಡುವುದು ಬಿಡು, ತಮ್ಮ ಮಕ್ಕಳ ಹೆಣಕ್ಕೆ ಸಂಸ್ಕಾರ ಮಾಡುವುದಕ್ಕೂ ಆ ಹೆಣಗಳು ಸಿಗದ ಹಾಗೆ 10 ನರಿಗಳು ಆ ಮಗುವಿನ ಆ ಮಕ್ಕಳ ದೇಹವನ್ನು ಚಿತ್ರಗೊಳಿಸ್ತಾ ಉಂಟು. ಇದನ್ನು ಕಂಡು ಆ ಹೆತ್ತ ತಂದೆ ತಾಯಿಗಳು ಹೇಗಮ್ಮ ಸಹಿಸಿಕೊಳ್ಳಬೇಕು? ಅವರಿಗೆ ಅಂತಃಕರಣ ಇಲ್ವೇ? ಈಗಾಗಲೇ ಅಭಿಮನ್ಯು ಯುದ್ಧಕ್ಕೆ ಹೊರಟಿದ್ದಾನೆನ್ನುವ ವಿಚಾರ ಎಲ್ಲರಿಗೂ ಗೊತ್ತಾಗಿದೆ ಅಮ್ಮ. ಏನು ಹೇಳ್ತಾರೆ ಗೊತ್ತಾ, ನಾನು ಇಲ್ಲೇ ನಿಂತರೆ ವೀರಾವೇಶದಿಂದ ಅಭಿಮನ್ಯು ಯುದ್ಧಕ್ಕೆ ಹೊರಟ, ತಾಯಿಯ ಕಣ್ಣೀರನ್ನು ಕಂಡು ರಣಹೇಡಿಯಾಗಿ ಮನೆ ಮೂಲೆಯಲ್ಲಿ ಕುಳಿತ, ಚಪ್ಪಾಳೆ ತಟ್ಟಿ ನಾಳೆ ನಗಾಡ್ತಾರೆ. ಅಷ್ಟು ಆಯ್ತು ಅಂತಾದರೆ ನಿನ್ನ ಮಗ ಮತ್ತೆ ಬದುಕಬೇಕಮ್ಮ. ಅದಲ್ಲ, ನನ್ನನ್ನು ನೀನು ಉಳಿಸಿಕೊಂಡೆ ಅಂತಾದರೆ ನಾ ಬದುಕಿರುವುದಕ್ಕೆ ಸಾಧ್ಯ ಇಲ್ಲಮ್ಮ. ಯಾಕೆ ಗೊತ್ತಾ, ಮಕ್ಕಳನ್ನು ಕಳೆದುಕೊಂಡ ತಾಯಿಯಂದಿರು ಒಂದು ವಾಕ್ಯ ಆಡಿದರೆ ಸಾಕಮ್ಮ, ನಮ್ಮ ಮಕ್ಕಳನ್ನೆಲ್ಲ ಕೊಲ್ಲಿಸಿದರು, ಅವರ ಮಕ್ಕಳನ್ನು ಉಳಿಸಿಕೊಂಡರು. ಅಯ್ಯೋ ಭಗವಂತ ಅಂತ ಕಣ್ಣೀರು ಸುರಿಸಿದರೆ ಅವರು ಸುರಿಸಿದ ಕಣ್ಣೀರಿನಲ್ಲಿ ನಿನ್ನ ಮಗನ ಬದುಕೆನ್ನುವುದು ನಾಳೆ ಕೊಚ್ಚಿ ಹೋಗ್ತದಮ್ಮ. ಹಾಗಾಗಬಾರ್ದು. ಅಭಿಮನ್ಯು ಅಂತ ಹೇಳಿದರೆ ಅಂತಃಕರಣ ಇಲ್ಲದವಂತ ಭಾವಿಸಬೇಡಮ್ಮ. ಹೆತ್ತ ತಾಯಿಯ ನೋವು ಏನು ಎನ್ನುವುದು ನನಗೆ ಅರ್ಥ ಆಗ್ತದೆ. ಆದರೆ ಏನು ಮಾಡೋಣ, ಪರಿಸ್ಥಿತಿ ಎನ್ನುವುದು ಕೈ ಮೀರಿ ಹೋಗಿದೆ ಅಮ್ಮ. ಕೊನೆಯದಾಗಿ ನಿನಗೆ ಒಂದು ಮಾತು ಹೇಳ್ತೇನೆ, ನಿನ್ನ ಬದುಕಿನಲ್ಲಿ ಸದಾ ಕಾಲ ನೆನಪಿಟ್ಟುಕೊಮ್ಮ. ಇಂದಿನ ಯುದ್ಧದಲ್ಲಿ ನಾ ಗೆದ್ದೆ ಅಂತಾದ್ರೆ ಮೊತ್ತ ಮೊದಲಿಗೆ ನನ್ನ ಈ ಅಕ್ಷಿಗಳಿಂದ ನಾ ವೀಕ್ಷಿಸುವುದು ನಿನ್ನ ಮುಖವಮ್ಮ. ಅದಲ್ಲ, ಒಂದು ವೇಳೆ ನಿನ್ನ ಎಣಿಕೆಯಂತೆ ಆಗಿ ಹೋಯಿತು ಅಂತಾದರೆ ಹೆಂಡತಿಯ ಉದರದಲ್ಲಿ ಗಂಡನೇ ಶಿಶುವಾಗಿ ಜನಿಸ್ತಾನಂತೆ. ನನ್ನ ಹೆಂಡತಿ ಉತ್ತರೆ ಗರ್ಭವತಿ ಅಮ್ಮ. ನಾಳಿನ ದಿನ ಆ ಮಗು ಈ ಪ್ರಪಂಚದ ಬೆಳಕನ್ನು ಕಾಣುವಾಗ ಆ ಮಗುವಿನ ಮುಖದಲ್ಲಿ ನಿನ್ನ ಮಗನಾದ ಈ ಅಭಿಮನ್ಯುವನ್ನು ಕಣ್ತುಂಬ ನೀನು ಕಾಣಬೇಕಮ್ಮ. ಆಕಾಶದಲ್ಲಿ ನಕ್ಷತ್ರ ರೂಪಿಯಾಗಿದ್ದುಕೊಂಡು ನಿನ್ನನ್ನು ನಾನು ಕಣ್ಣು ತುಂಬ ನೋಡ್ತೇನಮ್ಮ. ಇನ್ನೊಂದು ಜನ್ಮ ನನಗೆ ಉಂಟು ಅಂತಾದರೆ ನೀನೇ ನನಗೆ ತಾಯಿಯಾಗಬೇಕು, ನಿನ್ನಿಗೆ ಮಗನಾಗಿ ಹುಟ್ಟಿ ನಿನ್ನ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಪಡೆದುಕೊಳ್ಳುವಂಥ ಯೋಗ ಸಿದ್ಧಿಸಲಿ ಅಮ್ಮ.
ಆಮೇಲೆ ನೀನು ಆವಾಗ ಕೇಳಿದ ಪ್ರಶ್ನೆಗೆ ಇವಾಗ ಉತ್ತರಿಸ್ತೇನೆ. ಅಮ್ಮ, ನನ್ನ ಅಜ್ಜಿ ಕುಂತಿದೇವಿಯವರು ಸುಭದ್ರ ನನ್ನ ಮೊಮ್ಮಗೆ ಎಲ್ಲಿ ಅಂತ ಕೇಳಿದರೆ ಒಂದು ಮಾತು ಹೇಳಮ್ಮ ಅವರಲ್ಲಿ, ನಿಮ್ಮ ಮಕ್ಕಳಿಗೆ ಯಾವುದು ಪ್ರೀತ್ಯರ್ಥವಾಗಿದೆ ಅದುವೇ ನಿಮ್ಮ ಮಗನಿಗೆ ಪ್ರೀತ್ಯರ್ಥ ಆಗಿ ನಿಮ್ಮ ಮೊಮ್ಮಗ ಅದನ್ನು ಅರಸಿಕೊಂಡು ಹೋಗಿದ್ದಾನೆ ಅಂತ ಹೇಳಮ್ಮ. ಅದಲ್ಲ, ನನ್ನ ಅಪ್ಪ ಬಂದು ಕೇಳಿದರೆ ಸುಭದ್ರ ನಮ್ಮ ಮಗ ಎಲ್ಲಿ ಅಂತ ಕೇಳಿದರೆ ಯಾವ ಹೊಣೆಗಾರಿಕೆಯನ್ನು ನೀವು ಅರ್ಥದಲ್ಲಿ ನಿಲ್ಲಿಸಿ ಹೋಗಿದ್ದೀರಾ ಅದನ್ನು ಮುಂದುವರಿಸುವುದಕ್ಕೆ ನಿಮ್ಮ ಮಗ ಅಭಿಮನ್ಯು ಹೋಗಿದ್ದಾನೆ ಅಂತ ಹೇಳಮ್ಮ. ಅದಲ್ಲ, ನನ್ನ ದೊಡ್ಡಮ್ಮ ದ್ರೌಪದಿ ದೇವಿ ಸುಭದ್ರ ನಮ್ಮ ಮಗ ಅಭಿಮನ್ಯು ಎಲ್ಲಿ ಅಂತ ಕೇಳಿದರೆ ಯಾವುದು ನಿನ್ನಿಂದಲಾಗಿ ಹುಟ್ಟಿಕೊಂಡಿದ ಅದನ್ನು ಬೆಳೆಸುವುದಕ್ಕೆ ನಿನ್ನ ಮಗ ಹೋಗಿದ್ದಾನೆ ಅಂತ ಹೇಳಮ್ಮ. ಅದಲ್ಲ, ನನ್ನ ಹೆಂಡತಿ ಉತ್ತಾರೆ, ಅತ್ತೇವರೇ ನನ್ನ ಗಂಡ ಎಲ್ಲಿ ಅಂತ ಕೇಳಿದರೆ ನಿನ್ನ ಗಂಡ ಉತ್ತರೋತ್ತರ ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ಹೋಗಿದ್ದಾನೆ ಅಂತ ಹೇಳಮ್ಮ. ಅಮ್ಮ, ಉದರದಲ್ಲಿರುವ ನನ್ನ ಮಗು ನಾಳೆ ಪ್ರಪಂಚದ ಬೆಳಕನ್ನು ಕಂಡಾಗ ಮೊದಲಿಗೆ ಆಡುವ ನುಡಿ ಅಮ್ಮ ಅಂತ ಕರೀತಾರೆ. ಅಮ್ಮ ಇದ್ದಾಳಮ್ಮ, ಜೊತೆಗೆ ಇರ್ತಾಳೆ. ತದನಂತರ ಅಪ್ಪ ಅಂತ ಕರೆಯುವಾಗ ಆ ಮಗುವಿನ ಕೂಗನ್ನು ಕೇಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ದೂರ ನಾನು ಸಾಗಿದ್ರೆ ಖಂಡಿತವಾಗಿಯೂ ನಡೆದ ಘಟನೆಯನ್ನು ಆ ಮಗುವಿನ ಮೇಲೆ ಪರಿಣಾಮ ಬೀರುವ ಹಾಗೆ ದಯವಿಟ್ಟು ನೀನು ಅಜ್ಜಿಯ ಸ್ಥಾನದಲ್ಲಿ ನಿಂತು ಅದನ್ನು ನೆರವೇರಿಸಬೇಕಮ್ಮ. ನೀವು ಮಾತೃಭಕ್ತಿಗೆ ಕಲಶವನ್ನಿಡ್ತೇನೆ. ಹೆತ್ತ ತಾಯಿಗೆ ನಿಂತಲ್ಲಿಂದಲೇ 3 ಪ್ರದಕ್ಷಿಣೆ ಬಂದರೆ ಭೂಮಿಗೆ ಪ್ರದಕ್ಷಿಣೆ ಮಾಡಿದ ಪುಣ್ಯದ ಫಲ ಉಂಟಂತ. ನನಗಷ್ಟು ಸಾಕಮ್ಮ. ನಿನ್ನ ಪಾದದ ಅಡಿಯಲ್ಲಿರುವ ಧೂಳೆ ಪ್ರಸಾದ ಎಂಬುದಾಗಿ ನನ್ನ ಶಿರದಲ್ಲಿ ಧರಿಸಿಕೊಡ್ತೇನೆ ಅಮ್ಮ. ರಣಕ್ಷೇತ್ರವನ್ನು ಸೇರಿಕೊಡ್ತೇನೆ, ರಣಕ್ಷೇತ್ರವನ್ನು ಸೇರಿಕೊಡ್ತೇನೆ, ರಣಕ್ಷೇತ್ರ. ಕೃಷ್ಣಾನುಗ್ರಹ ನಿನಗೆ ಪ್ರಾಪ್ತಿಯಾಗಲಿ. ಕಂಬನಿ ಸಿರಗುರಸಿ ಜನನಿಯ ಪಾದರಜವನು ಶಿರದುಳಾಂತ ಪಾರ್ಥನಂದನ ಪುರಟನಾಗ
ಆಗಿದೆ ಇನ್ನು ಅವಸರವಾಗಿ ರಣಕ್ಷೇತ್ರವನ್ನು ಸೇರ್ಕೊಳ್ಬೇಕು. ರಥದ ಸಿದ್ಧತೆ ಮಾಡಿ. ಹಾಗೆ ರಥ ಸಿದ್ಧವಾಗಿದೆ. ನೀನು ಅದನ್ನು ಮುರಿಬೇಡ. ಇಲ್ಲ ಸಿದ್ಧ ಸರಿ ಮಾಡಿ ಮುಂದದಲ್ಲಲ್ವಾ? ಯಾರಿಗೂ ನಾವು ಯಾವುದು ಬಿಟ್ಟು ಅರಸನಂಗ್ರಿಗೆ ನಮಿಸಿ ನಕುಲ ಧ್ವನಿಗೆ ವಂದಿಸಿ ಭೂಮಿ ದಿವಿಜರ ಹರಕೆ ಕೊಂಡೇರಿದನು ಮಣಿರಥವಿರದೆ ಬಳಿಕ ಸೌಮಿತ್ರಿ ಧರ್ಮದ ಸಾಕಾರ ಮೂರ್ತಿ ಧರ್ಮಜ ಮಹಾಪ್ರಭುಗಳು ಈಗಾಗಲೇ ಅವರಿಂದ ಆಶೀರ್ವಾದ ಸಿಕ್ಕಿದೆ, ರಣಬೀಳ್ಯವು ಸಿಕ್ಕಿದೆ. ಆದರೆ ಯುದ್ಧಕ್ಕೆ ಹೊರಟ ಈ ವೇಳೆಯಲ್ಲಿ ಇಲ್ಲಿಂದಲೇ ಅವರಿಗೆ ಮನಸಾರೆ ವಂದಿಸಿಕೊಂಡು ಅವರ ಆಶೀರ್ವಾದ ಬೇಕು. ಆಮೇಲೆ ನನ್ನ ದೊಡ್ಡಪ್ಪ ಭೀಮಸೇನ ಶತಗಜತ್ರಾಣಿ ಅವರಲ್ಲಿರುವ ಪರಾಕ್ರಮ ನನ್ನ ಪಾಲಿಗೆ ಒಲಿದು ಬರಬೇಕು ಎನ್ನುವುದಕ್ಕಾಗಿ ಇಲ್ಲಿಂದಲೇ ಮನಸಾರೆ ಅವರಿಗೂ ವಂದಿಸಿಕೊಂಡೆ. ಸರಿ ಛ, ಇಷ್ಟು ಹೊತ್ತಿಗೆ ನನ್ನ ಅಪ್ಪ ಇಲ್ಲಿ ಇರಬೇಕಿತ್ತು, ಕತೆ ಬೇರೆ ಆಗ್ತಿತ್ತು. ಯಾಕೆ ಯಾಕೆ ಮಗನೆಂಬ ಮಮಕಾರ ಅಲ್ಲ, ಒಬ್ಬ ಯುದ್ಧಕ್ಕೆ ಹೊರಟ ವೀರ ಯೋಧನಿಗೆ ಹರಸುವ ತೆರದಲ್ಲಿ ನನ್ನ ಅಪ್ಪ ನನಗೆ ಆಶೀರ್ವಾದ ಮಾಡ್ತಾ ಇದ್ರು. ಇಲ್ಲದಿದ್ರೆ ಏನಂತೆ, ನನ್ನ ಅಪ್ಪನಿಗೆ ಇಲ್ಲಿಂದಲೇ ಮನಸಾರೆ ಬಂಧಿಸಿಕೊಂಡೆ. ಆಮೇಲೆ ನನ್ನ ಚಿಕ್ಕಪ್ಪಂದಿರು ನಕುಲ ಸಹದೇವರು ಒಂದೇ ರಥದಲ್ಲಿ ನಿಂತು ಏಕಕಾಲದಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಮುಂದುವರಿದರೆ ಈ ಪ್ರಪಂಚದಲ್ಲಿ ಅವರನ್ನು ವಿರೋಧಿಸುವವರು ಯಾರೂ ಇಲ್ಲ ಅಂತೆ. ಅವರಲ್ಲಿರುವ ಬಲುಮೆ ನನ್ನ ಪಾಲಿಗೆ ಒಲುಮೆಯಾಗಿ ಬರಲಿ ಅಂತ ಅವರಿಗೂ ವಂದಿಸಿಕೊಂಡೆ. ಓ ಅಲ್ಲಿ ನೋಡು, ಯಾರು? ದ್ರೌಪದಿ ದೇವಿ, ನನ್ನ ದೊಡ್ಡಮ್ಮ ದ್ರೌಪದಿ ದೇವಿಯವರು ಕೇಶರಾಶಿಯನ್ನು ಕೆಳಗೆ ಇಳಿಯಬಿಟ್ಟು ನೆಲನೋಟಕರಾಗಿದ್ದಾರೆ. ಅವರ ಬಳಿಗೆ ಅವರಿಗೆ ಧೈರ್ಯದ ಮಾತು ಹೇಳಿದೆ, ಅವರಿಂದಲೂ ಆಶೀರ್ವಾದವನ್ನು ಪಡೆದುಕೊಂಡೆ. ಇಷ್ಟೇ ಸಾಕಾಗ್ತದ? ಮತ್ತೆ ಸಾಕಾಗುವುದಿಲ್ಲ. ಒಂದು ವರ್ಗದವರ ಆಶೀರ್ವಾದ ಬೇಕು ನನಗೆ. ಯಾರದು? ಯಾರು? ನಾವು ಏನು ಇಲ್ಲಿ ಮಾಡಬೇಕಿದ್ರು ಬ್ರಾಹ್ಮಣರ ಅನುಗ್ರಹ, ಇಲ್ಲದಿದ್ರೆ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ಇಂದಿನ ಯುದ್ಧದಲ್ಲಿ ನಾನು ಗೆಲುವನ್ನು ಪಡಿಬೇಕು ಅಂತ ಇದ್ರೆ ಬ್ರಾಹ್ಮಣರಿಗೆ ಒಂದು ಹರಿಕೆ. ಹೇಗೆ? ಬ್ರಾಹ್ಮಣರಿಗೆ ಏನು ಹರಿಕೆ ಹೇಳುವ? ಏನು ಹೇಳ್ಬೋದು? ಭೂಸುರರು ಅಂತ ಹೇಳ್ತಾರೆ. ಭೂಮಿಯಲ್ಲಿ ಕಣ್ಣಿಗೆ ಕಾಣುವ ದೇವತೆಗಳೆಂದ್ರೆ ಅದು ಬ್ರಾಹ್ಮಣರಂತೆ. ಅಂತಹ ಬ್ರಾಹ್ಮಣರ ಅನುಗ್ರಹ ಕೃಪೆ ಎನ್ನುವುದು ನಮ್ಮ ಮೇಲೆ ಇರಬೇಕಾದ್ರೆ ಇಂದಿನ ಯುದ್ಧದಲ್ಲಿ ಗೆದ್ದು ನಾ ಮರಳಿ ಬಿಡಾರವನ್ನು ಸೇರಿದಂತಾದ್ರೆ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬಾ ಊಟ ಸಾಕಾಗ್ತದ? ಆಗುವುದಿಲ್ಲ. ಕೈ ತುಂಬ ದಕ್ಷಿಣ ಕೊಟ್ಟರೆ ಮಾತ್ರ ಆ ದಾನ ಎನ್ನುವುದು ಪರಿಪೂರ್ಣವಾಗ್ತದೆ. ದಕ್ಷಿಣೆಯು ಕೊಡುವ. ಆಮೇಲೆ ನನ್ನಿಂದ ಪ್ರಾಯದಲ್ಲಿ ಹಿರಿಯವನು ಎನ್ನುವುದು ಮುಖ್ಯ ಅಲ್ಲ. ನನ್ನ ನಮಸ್ಕಾರ ಯಾವ ಒಳ್ಳೆಯದು. ಅಶ್ವವಂದನೆ, ರಥ ಪ್ರದಕ್ಷಿಣೆ ಮೊದಲಾದಂತಹ ಕಾರ್ಯವನ್ನು ಪೂರೈಸಿಕೊಂಡು ರಥ ಏರಿಕೊಳ್ತೇನೆ. ಕೌರವನ ಸೇನೆ ಕೂಡ ಬರ್ತಾ ಇದೆ. ಸರಿಯಾಗಿ ನೋಡಂತೆ ಅತಿರಥರೇ ಸೇರಿದಂತಹ ಸೇನೆ. ಇದನ್ನು ಅರಿತು ನಾವು ಮುಂದುವರಿದೆವು ಎಂದಾದರೆ ಏನಾದೀತು ಗೊತ್ತಾ? ಈ ಹಿಂದೆ ಒಬ್ಬಾತ ತನ್ನ ಕೊರಳ ಬಲವನ್ನು ಅರಿಯದೆ ಎತ್ತರವಾದ ಪರ್ವತವನ್ನು ಎತ್ತುವುದಕ್ಕೆ ಮುಂದಾದನಂತೆ. ಪರಿಣಾಮವಾಗಿ ತನ್ನ ಕೊರಳನ್ನೇ ಕಳೆದುಕೊಂಡ. ಅದೇ ಗತಿ ನಮಿಗಾದಿತ್ತು. ನೀನು ಬಿಡು, ಹರಸುತ್ತ ಷಣ್ಮುಖ ಬಂದರು ಎದುರಿಸುವುದಕ್ಕೆ ಅಸಾಧ್ಯ. ನಮ್ಮ ನಾವೇ ಮಗಳಿ ಮರೆಯಲಾಗ ಸುಪ್ರಸಿದ್ಧ ಶತಾಮಕರಣ ಸಂದೋಷಗಳನ್ನು ನುಡಿದಿ ನನ್ನ ಬಾಡೀನು. ನಮ್ಮ ನಾವೇ ಮಗಳಬಾರದಿದ್ದು ಸುಪ್ರಸಿದ್ಧ. ನಮ್ಮನ್ನು ನಾವೇ ಹೊಗಳಿಕೊಂಡ್ರೆ ನಮ್ಮನ್ನು ನಾವು ಕೊಂದ ಹಾಗೆ. ಆದರೂ ನಿನ್ನ ಧೈರ್ಯಕ್ಕಾಗಿ ಒಂದೆರಡು ಮಾತು ಹೇಳ್ತೇನೆ, ಸರಿಯಾಗಿ ಕೇಳಿಕ. ಪವರವಾದರೆ ಹರನ ವದನದಿ ಬೆಹರ ತಹೇನು, ಅವ ಗೆಡಿಸಿದರೆ ವಾಸವನ ಸದೆ ಬಡಿವೆನು, ಒಕ್ಕಡ ಹುದೆನಿಸುವೆನು ಪಾರ್ಥವನ
ಚವನ ಚವ ಗೆಡಿಸುವೆ ಸಾಕಿನವರೆಲ್ಲ ಏನು ಮಾಧವನು ಎನ್ನಪ್ಪ ಪಾರ್ಥನು ದುಡುಕಿದರು ಗೆಲುವೆ ನಂಜದ ಮತ್ತೆ ಇನ್ನು ರಜುಗಳ ಪಾಡಲು
ಅದು ಗೊತ್ತಾಯ್ತು, ನಿನ್ನ ವಾಕ್ಯ ಏನು ಅಂತ ಗೊತ್ತಾಗ್ಲಿಲ್ಲ. ಅದ್ಯಾಕೆ? ಅಭಿಮನ್ಯು ಕುಮಾರ. ಹೌದು. ಅದು ಯಾರು? ಕುಮಾರ ಅಂತ ಹೇಳಿದ್ರೆ ನಿನ್ನ ಮಗ ಅಂತ ಅರ್ಥವ ಅಲ್ವಾ? ಹಾಗಂತ ಅರ್ಥವ? ಮತ್ತೆ ಅಭಿಮನ್ಯು ಕುಮಾರ ಅಂದ್ರೆ ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಹಿಂದೆ ಒಂದು ಪಟ್ಟಾಭಿಷೇಕ ಪ್ರಸಂಗದಲ್ಲಿ ದಶರಥ ಪಿತ್ತ ಕರೆಯಿದ್ರು ಅಂತ ಲಕ್ಷ್ಮಣ ಹೇಳಿದ್ದು ಕೇಳಿದ್ದೆ ನೀನು? ಆಯ್ತಾ, ಇವ ಅಲ್ಲಿಗೆ ದಶರಥನ ಅಪ್ಪ ಅಂತ ಅರ್ಥವ ಅದರದ್ದು? ಇವ ರಾಮಾಯಣಕ್ಕೆ ಹೋದ. ರಾಮಾಯಣ ಆದ್ರೆ ನೀನು ಪ್ರಾರಂಭಿಸಿದ್ದು, ನೀನು ಈ ಪ್ರಸಂಗ ಬಿಟ್ಟೆ, ಮತ್ತೇನು ಮಾಡುದು? ಕುಮಾರನಾದ ಅಭಿಮನ್ಯು ಅದು ನೋಡಿ, ಅದು ವಾಕ್ಯ ಸರಿ ಉಂಟು. ಹಾಗಾಗಿ ಅಭಿಮನ್ಯು ಕುಮಾರ ನೀ ತುಂಬಾ ಮಾತಾಡುವವರೆಲ್ಲ ಈಗ ಆಗುದಂತ ಒಮ್ಮೆ ನಿನಗೆ ನೋಡಿ, ಈಗ ಸರಿ ಮಾತಾಡ್ಲಿಕ್ಕೆ ಗೊತ್ತುಂಟು ನಿನಗೆ ಅರ್ಥ ಆಗತ್ತೆ ಎಲ್ಲ ಸರಿ ಮಾತಾಡುದು ಅಂತ. ಹಾಗೆಂತ ನಿನಗೆ ಕೇಳಿ ನೀನು ಹೇಳಿದ್ದನ್ನೆಲ್ಲ ಕೇಳ್ತಾರೆ ಅಂತ ಒಟ್ಟು ಮಾತಾಡಿದ್ರೆ ನಾನು ಕೇಳಲಿಕ್ಕಿಲ್ಲ. ಹಾಗೆಲ್ಲ ಅಲ್ಲ, ನೀನು ಕೇಳಲಿಕ್ಕಿಲ್ಲ. ಆದ್ರೆ ಒಂದುಂಟು, ಏನು? ನೀನು ಕೇಳಲಿಕ್ಕಿಲ್ಲ ಅಂತ ನಾನು ಹೇಳುದು ಬಿಡ್ಲಿಕ್ಕಿಲ್ಲ, ಅದು ಖಂಡಿತ ಬಿಡ್ಲಿಕ್ಕಿಲ್ಲ. ಇದೇ ಸಂದರ್ಭ, ಇದೇ ಸಂದರ್ಭ. ಕೇಳಿ ಬಿಡ್ಲಿ, ನಾನು ಹೇಳುದನ್ನು ಹೇಳಿ ಹೇಳ್ತೇನೆ, ಅದು ಸ್ವಾರಸ್ಯ. ಅದೇ ತಂದೆ ಹಡೆಯನೆ ಮಗನ ನಹುದು ಕಂದ ಕಲ್ಪ ಶಾಸ್ತ್ರ ನೋಂತಳು ಇಂದುದರ ನಾನು ನಿನ್ನ ತಾಯಿ ಸುಭದ್ರೆ ಅಲ್ಲದಡೆ ಇಂದಿನ ಬಲವಿ ಸಮರ ಜಯದಂದವಿ ಸರಳಂದವಿ ಸೌರಂಭವಿ ತೆರಳಿಕೆ ಯಾವಂಗೆ ಕುರುಡ ಮರೆದೇನು ಮಗನೇ ಸತ್ಯ ಹೇಳ ಇಲ್ಲ ಮುಗಿಲಿಲ್ಲ. ಆಮೇಲೆ ಭರತ ಕುಲದ ಬೆಳವಿಗೆ ಎರಡು ಅನ್ವಯಕ್ಕೆ ಕೊಡದೆ ಸುಗತಿ ಸಂಪದವ ಕರುಳು ಬೀಳವೆ ತನ್ನ ಬಸುರಿಂದುರುಳಿದವದಿರಲೇನು ಫಲ ಮಹತ್ತರವೇ ಪಾರ್ಥ ಕೃತಾರ್ಥ ಕೃತಾರ್ಥ ಕೃತಾರ್ಥ. ಇನ್ನು ಮಾತಾಡ್ತಾನೆ. ನನಗೆ ಇದೊಂದು ನಿರೀಕ್ಷೆ ಇತ್ತು ಇವತ್ತು. ಏನು? ಯಾಕಂದ್ರೆ ಇವತ್ತು ನಾನು ಕೌರವನ ಎದುರಿಗೆ ಹೋದ್ರೆ ಅವ ಇಷ್ಟು ಮಾತಾಡದೆ ಬಿಡ್ಲಿಕ್ಕಿಲ್ಲ ಅಂತ ಮೊದಲೇ ನನಗೆ ಗೊತ್ತಿತ್ತು. ಯಾಕೆಂದ್ರೆ ನಾನು ಬಂದದೀಗಲ್ವಾ, ನೀನು ಕಾಣಿಸಿಕೊಂಡದೀಗಲ್ವಾ, ಮತ್ತೆ ತಪ್ಪಲ್ಲ. ನಿನ್ನಲ್ಲಿ ಒಂದು ಸ್ವಾಭಿಮಾನ ಉಂಟು ಮೊದಲೇ. ಯಾರು ಏನೇ ಬೇಕಾದ್ರೂ ಮಾಡ್ಲಿ, ನಾನು ಕಾಣಿಸಿಕೊಳ್ಳಬೇಕು, ಅದು ಉಂಟಾ ಇಲ್ವಾ? ಮಾತ್ರ ಅಲ್ಲ, ನಿನ್ನ ವಾಕ್ಚಾತುರ್ಯ ಇದನ್ನೆಲ್ಲ ನಾನು ಹೇಳಿಯು ಕೇಳಿಯು ಎಲ್ಲ ತಿಳಿದಿದ್ದೇನೆ. ಆದ್ರೆ ಏನು ಮಾಡೋಣ, ಅದೆಲ್ಲ ಸಮರ್ಪಕವಾಗಿ ನಡಿಬೇಕು ಅಂತ ಇದ್ರೆ ಒಮ್ಮೊಮ್ಮೆ ನಿನ್ನ ಹುಚ್ಚು ಬಿಡಬೇಕು. ನೀನು ಅದ್ಯಾವುದು ಹುಚ್ಚು? ಕೆಲವು ಸಲ ನಿನ್ನ ತಲೆಗೆ ಏನಾದ್ರೂ ಅಡ್ಡರಿದ್ರೆ ಏನು ಮಾಡ್ತಿ ಏನು ಮಾತಾಡ್ತಿ ಅಂತ ಗೊತ್ತಾಗ್ತದೆ. ಅದು ನಿನ್ನ ಪಕ್ಷದವರು ಹೇಳಿದ್ದ. ಯಥಾರ್ಥ ಹೇಳಬೇಕಾ, ನಿನ್ನ ತಾಯಿ ನನ್ನನ್ನು ಮದುವೆ ಆಗ್ಬೇಕಿತ್ತು. ನಿನ್ನ ವಿಷಯವೇ ಬೇರೆ ಇತ್ತು. ನೋಡಿ ಏನಾಗ್ತಿತ್ತು, ಗಾಳಿ ಮತ್ತು ಬೆಂಕಿ ಒಟ್ಟಾದ ಹಾಗೆ. ಆ ವನವಾಸದಲ್ಲಿರುವವರು ಎಷ್ಟು ಪುಷ್ಟಿ ಕೊಟ್ಟಾರು, ಎಷ್ಟು ಪುಷ್ಟಿದಾಯಕವಾಗಿ ಇದಕ್ಕಿಂತ ಅಡ್ಡ ಉದ್ದವಾಗಿ ಬೆಳೆಯುತ್ತಿದ್ದೆ ಗೊತ್ತುಂಟ ನೀನು? ನಾನೀಗ ಅಡ್ಡ ಉದ್ದ ಬೆಳೆದದ್ದೇ ಹೆಚ್ಚಾಗಿದೆ ಅಂತ ನನಗೆ ಗೊತ್ತಾಗಿದೆ. ಆದ್ರೆ ಒಂದು ಹೇಳ, ನನ್ನ ತಾಯಿ ನಿನ್ನನ್ನು ಮದುವೆ ಆಗ್ತಿದ್ರೆ ದೇವರಾಣೆಗೂ ನಾನು ನಿನ್ನಾಗೆ ಹುಚ್ಚನಾಗಿ ಕಾಣ್ತಿದ್ದೆ ಈಗ. ಹೌದಾ? ಅದ್ಯಾಕೆ? ನಿನಗೆ ಹುಟ್ಟಿದ್ರೆ ತಂದೆಯದ್ದೇ ಬರುದ ಮಗನಿಗೆ? ಮತ್ತೆ ಮತ್ತೆ ಯಾಕೆ ನಿನ್ನ ಅಪ್ಪ ಹೆಣ್ಣು ಹುಚ್ಚಾಗ್ಲಿಲ್ಲ? ಯಾಕೆ? ನಾನು ದೇವೇಂದ್ರ ದೊಡ್ಡ ಹೆಣ್ಣು ಹುಚ್ಚಲ್ವಾ? ಅದು ಬರುವುದಿಲ್ವಾ, ಕೆಲವೊಮ್ಮೆ ಬೇರೆ ಆಗ್ತದೆ. ಹೌದಾ? ನಾನು ನಿನ್ನನ್ನು ಹೊಗಳಿದ್ರು ನಿನಗೆ ಅರ್ಥ ಆಗುದಿಲ್ಲ. ಹೊಗಳುವಾಗ ಅಮ್ಮ ಯಾಕೆ? ನನಗೆ ಪಾಂಡವ ದ್ವೇಷ. ನೇರ ಹೊಗಳು ಅಮ್ಮನ ವಿಷಯಕ್ಕೆ ಅಂದ್ರೆ ನನಗೊಂದು ಪಶ್ಚಾತ್ತಾಪ ಆಗುದು. ಸುಭದ್ರ ನನ್ನನ್ನು ಮದುವೆ ಆಗಬೇಕಿತ್ತು, ಮದುವೆ ಆಗುತ್ತಿದ್ರೆ ನಿನಿಗೆ ಸತ್ಯ ಇಲ್ಲ. ಅಲ್ಲ, ನನ್ನ ಅಮ್ಮನನ್ನು ಮದುವೆ ಆಗುದು ಬಿಡು, ನಿನಗೆ ಮದುವೆ ಆಗ್ಲಿಕ್ಕೆ ಯಾರ್ಯಾರು ಹುಡುಗಿ ಕಟ್ಟಿಕೊಂಡು ಕೊಡ್ಬೇಕು. ನೇರ ಮದುವೆ ಆಗ್ಲಿಕ್ಕೆ ನಿನಗಾಗಿಲ್ಲ, ಅಲ್ಲಿಂದ ನನ್ನ ಅಮ್ಮ ಮದುವೆ ಆಗ್ಬೇಕಿತ್ತು. ಈಗ ನಿನ್ನ ಅಣ್ಣ ಧರ್ಮರಾಯ ರಾಜಸೂಯಾದವರು ಮಾಡಿದ್ದ ಹೌದಾ? ಹೌದೌದು. ಅವನೇ ಎಲ್ಲ ಕಡೆಗೆ ಕಪ್ಪ ಸಂಗ್ರಹಕ್ಕೆ ಹೋದ. ಅಲ್ಲ, ತಂದದ್ದು ಯಾರು? ನಮ್ಮ ತಂದೆ. ಇವರೆಲ್ಲ ಕಪ್ಪ ಕಾಣಿಕೆ ಹಾಗೆ ಇದು ಕನ್ಯಾರತ್ನ ಸಂಗ್ರಹ, ಕಪ್ಪ ಸಂಗ್ರಹದ ಹಾಗೆ ಕನ್ಯಾರತ್ನ ಸಂಗ್ರಹ. ಅಲ್ಲ, ಇದು ನಿನ್ನ ಸಂಗ್ರಹ ನೋಡು. ಅಲ್ಲ, ಹಾಗೆ ಸಂಗ್ರಹ ಅಂತ ಹೇಳಿದ್ರೆ ಹಾಗೆ ಅವನೇ ಸಂಗ್ರಹ ಮಾಡಬೇಕು ಅಂತ. ನಿಮಗೆ ಬೇರೆ ಜನ ಇಲ್ಲ, ನಮ್ಮಲ್ಲಿ ತರ್ಲಿಕ್ಕೆ ಜನ ಉಂಟು. ಅದಕ್ಕೆ ಅಂತ ಹೇಳಿ ನಾವು ಹುಟ್ಟು ಸೌಭಾಗ್ಯವಂತರು. ನೀವೆಲ್ಲಿ ಅಲ್ಲ ಹೇಳಿದ್ರೆ ನಿನಗೆ ಕಾಡ ಬೇರು ತೋಡ ನೀರನ್ನು ಕುಡಿದ್ರೆ ಮತ್ತೆ ಎಂತದ್ದು ಸಿಗ್ತದೆ ಅಂತವ್ರು ಕಾಡ ಮಧ್ಯದಲ್ಲೇ ಇದ್ದರು. ಕಾಡ ಬೇರು ತೋಡ ನೀರು ಕುಡಿದವರು ಏನು ಮಾಡ್ತಾರೆ ಅಂತ ಈಗ ನೋಡಿ ಇಷ್ಟೊತ್ತು. ಅಲ್ಲ, ಏನಲ್ಲ, ನಿನ್ನನ್ನು ಎದುರು ಬಿಟ್ಟದ್ದು ಯಾಕೆ ಗೊತ್ತುಂಟ? ಗೊತ್ತಿಲ್ಲ. ಇಡೀ ಅವಳದ್ದು, ಯಾರದ್ದು? ದ್ರೌಪದಿಯದ್ದು. ಏನು? ಅವಳ ಮಕ್ಕಳನ್ನು ಎದುರು ಬಿಡ್ತಾಳ ಅವಳು. ಘಟೋತ್ಕಚನನ್ನು ಮತ್ತು ಅಭಿಮನ್ಯುವನ್ನು ಎದುರು ಬಿಡುದು. ಹೋಗ್ಲಿ ಮಕ್ಕಳು, ಮತ್ತೆ ನನ್ನ ಮಕ್ಕಳಿಗೆ ಸಿಗ್ತದಲ್ಲ. ಈಗ ನಿನ್ನ ಪಕ್ಷದಲ್ಲಿ ಯಾರ್ಯಾರನ್ನು ತಾಗಿಸಿ ಯಥಾರ್ಥ ಹೇಳಿದ್ದು ಮಗು, ನಿನಗೆ ಅರ್ಥ ಆಗುದಿಲ್ಲ. ನಾನೊಂದು ಹೇಳ್ತೇನೆ, ಹೇಳು. ಪಾಂಡವರಲ್ಲಿ ತುಂಬಾ ಕೋಪ ಉಂಟು. ಹೌದಾ? ಆದ್ರೆ ನಿನ್ನಲ್ಲಿ ಇಲ್ಲ. ಇರ್ಲಿ. ನಾಳೆ ಪಾಂಡವರು ಕಾಡಿಗೆ ಹೋದ್ರೆ ನಾನು ಪಟ್ಟಾಭಿಷೇಕ ಮಾಡಿಸಿಕೊಳ್ಳುವುದಿಲ್ಲ, ಯಾಕಂದ್ರೆ ನಿನ್ನನ್ನೇ ಕುಳಿತುಕೊಳ್ಳಿಸ್ತೇನೆ. ನೀನು ಸಾಯುವುದು ನನಗೆ ಇಷ್ಟ ಇಲ್ಲ. ನಿನಗೆ ಹೋಗ್ಲಿಕ್ಕೆ ಗೊತ್ತಿಲ್ಲದಿದ್ರೆ ನಾನು ಕೈ ಹಿಡಿದು ಅಲ್ಲಿಯವರೆಗೆ ಕೊಂಡು ಹೋಗ್ತೇನೆ. ಹೋಗು ಮಗು, ಸುಮ್ಮನೆ ಅಡುಗ ಸಾಯ್ಬೇಡ. ನಾನು
ಶರಗಳ ನೋಡು. ಬಾಣಗಳಿಗೆ ಬಾಲತನವೇ ಅದಿಲ್ಲ. ಒಂದು ಸಣ್ಣ ಶರ ಪ್ರಯೋಗ ಮಾಡ್ತಾರೆ, ನೀನು ಬದುಕಕ್ಕೆ ನೋಡೋಣವ. ಶರ ದೊಡ್ಡದು ಸಣ್ಣದು ಅಂತ ವಿಷಯ ಅಲ್ಲ, ರಟ್ಟೆಯಲ್ಲಿ ಎಷ್ಟು ಬಲ ಉಂಟು ಅಂತ ಮುಖ್ಯ. ನೋಡೋಣ ಹುಡುಗ ಅರ್ಧ ಆಯುಷ್ಯದಲ್ಲಿ ಹೋಗಬೇಕು ಅಂತ ಇದ್ರೆ ನಾವೇನು ಮಾಡ್ಲಿಕ್ಕೆ ಆಗ್ತದೆ? ಕಡಿಗ ನಿನಗೆ ನನ್ನ ಕೈಯಲ್ಲಿ ಸಾಯ್ಬೇಕು ಅಂತ ನಾನೇನು ಮಾಡ್ಲಿಕ್ಕೆ ಆಗ್ತದೆ? ಹೌದಾ? ಮತ್ತೆ ನಿನ್ನ ದೊಡ್ಡಪ್ಪನಿಗೆ ಏನು ಹೇಳ್ತಿ? ಯಾಕೆ? ಯಾವ ಶಾಂತಿ ಹೇಳ್ತಿ? ಅದು ಭಾಷೆ ನೀನು ಸಾಯಿಗೆ ಪೆಟ್ಟಲ್ಲದೆ ಬರ್ತಿಲ್ಲ. ಸಿಕ್ಕಿದ ಕಳಿಸೋಣ. ಸೋತೆವು ನೀ ಗೆದ್ದವ, ಸೋತೆ ನೀ ಗೆದ್ದವ. ಶರವ್ರಾತದಿ ಮುಸುಕಿದನು. ಒಳ್ಳೇದಾಗ್ಲಿ. ಸಾಕು, ನನಗೆ ಅಷ್ಟು ಸಾಕು. ನಿನ್ನ ಗುರು ಯಾರು ಅಂದ್ರೆ ನಿಮಗೆ ಸಂಶಯ ಉಂಟಾ? ಅಲ್ಲಲ್ಲ, ಅದೀಗ ಕುತೂಹಲದ ವಿಷಯ. ಸಾತ್ಯಕಿಯೂ ನನ್ನ ಗುರುವೇ, ಆಗ್ಲಿ. ನನ್ನ ಅಪ್ಪನೂ ನನಗೆ ಗುರು. ಒಳ್ಳೇದೆ. ಒಂದರ್ಥದಲ್ಲಿ ನೀವು ನನಗೆ ಗುರುಗಳೇ. ಯಾಕೆ ಅಂದ್ರೆ ಲೋಕಕ್ಕೆ ಗುರುತ್ವ ಏನು ಅಂತ ತೋರಿಕೊಟ್ಟವನು ನನ್ನ ಶಿಷ್ಯ. ಅವ ನಿನ್ನ ಅಪ್ಪ. ಹೌದು. ಆ ಕಾರಣದಿಂದಲೇ ಅವನಿಂದ ವಿದೂರವಾಗಿ ಈ ವನವಾಸದಲ್ಲಿ ಅಜ್ಞಾತದಲ್ಲಿ ಇದ್ದಿ ಅಂತ ನಾವು ಕೇಳಿ ತಿಳಿದದ್ದು ನಿನ್ನ ಕುರಿತಾಗಿ. ದ್ವಾರಾವತಿಯಲ್ಲಿರುವಾಗ ಸರಿ 16 ವರ್ಷದ ಹುಡುಗ ಅಂತ ಕೇಳಿಬಲ್ಲೆವು. ಅಂತಹ ನೀನು ಅತಿಶಯವಾದ ಈ ವಿಕ್ರಮವನ್ನು ಕುರುಧಾರಿಣಿಯಲ್ಲಿ ಚಕ್ರವ್ಯೂಹ ಮಧ್ಯದಲ್ಲಿ ತೋರುವ ಈ ರಣವೈಖರಿಯನ್ನು ಕಂಡು ಬೆರಗು ಬಡಿದು ಕೇಳಿದ್ದು ಬಿಟ್ರೆ ನಿನ್ನ ಗುರುವಿನ ಹೆಸರು ನಿನಗೆ ಹೇಳುವುದಕ್ಕಾಗುವುದಿಲ್ಲ ಅಂತ ನನಗೇನು ಆತಂಕ ಇಲ್ಲ. ಅದಕ್ಕೂ ಅಲ್ಲ ಮಗು, ಯಾಕೆ ಸೋಲಿಸಿ ಬಿಟ್ಟೆ. ಸೋತ್ರ? ಸೋತೆ. ಬಿಲ್ಲು ಬಾಣ ಕೆಳಗೆ ಹಾಕಿ ಮನೆಗೆ ಹೋಗಿ. ಇಲ್ಲ, ಅದು ಸೌಂದರ್ಯಕ್ಕೆ ಅತಿಶಯತೆಗೆ ಸೋತವರು ನಿಸ್ತೇಜರಾಗುವುದಿಲ್ಲ, ನಿರ್ವೀರ್ಯರಾಗುವುದಿಲ್ಲ. ನಮ್ಮ ಮಾನಸಿಕ ಸಂಸ್ಕಾರದ ಫಲ ಅದು. ಒಳ್ಳೆಯದು ಕಂಡಾಗ ಸೋಲಬೇಕು ನಾವು. ದೇವರಿಗೆ ಸೋತವರು ತಮ್ಮ ಸಾಮರ್ಥ್ಯವನ್ನೆಲ್ಲವನ್ನು ಕಳೆದುಕೊಂಡು ನಿರ್ವೀಣ್ಯರಾಗಿದ್ದಾರೆ ಅಂತ ಅರ್ಥ ಅಲ್ಲ. ದೇವರಲ್ಲಿ ಭಕ್ತಿ ಇದ್ದದ್ರಿಂದ ಸೋಲುತ್ತೇವೆ. ಹೂವಿನ ಸೌಂದರ್ಯಕ್ಕೆ ಸೋತವರು ನಮ್ಮಲ್ಲಿ ಆ ಹೂವಿನ ಮುಂಭಾಗದಲ್ಲಿ ಏನೂ ಮಾಡುವುದಕ್ಕಿಲ್ಲದ ಅಸಹಾಯಕತೆ ಬಂತು ಅಂತ ಸೋಲುವುದು. ಹೂವಿಗೆ ಇವನಿಗೆ ಯುದ್ಧ ಆಗಿದೆ ಅಂತ ಅರ್ಥ ಅಲ್ಲವಲ್ಲ. ಅಭಿಮನ್ಯು ಕುಮಾರ, ನಿನ್ನ ಪರಾಕ್ರಮಾತಿಶಯತೆಗೆ ಸೋತೆವು ಅಂದ್ರೆ ಏನರ್ಥ? ಮನಸ್ಸನ್ನು ನೀನಾಗಿ ಗೆದ್ದು ಬಿಟ್ಟಿದ್ದಿ ಅಂತ. ನಿಮ್ಮ ದೊಡ್ಡ ಗುಣ. ಹೌದು. ಆದರೆ ಇಲ್ಲಿ ನಾವು ಮೆಚ್ಚುಗೆಯನ್ನೇ ವ್ಯಕ್ತಪಡಿಸ್ತಾ ಮುಂದೆ ಹೋಗುವುದಕ್ಕಿಂತ ಕ್ಷೇತ್ರ ಅಲ್ವಲ್ಲ. ನಿರ್ಣಾಯಕವಾದ ಫಲಿತಾಂಶಕ್ಕಾಗಿ ಬಲಿದಂತಹ ಭೇದ್ಯವಾದ ಚಕ್ರವ್ಯೂಹದಲ್ಲಿ ಇನ್ನೂ ಮಕ್ಕಳಾಟಿಕೆಯನ್ನು ಮುಂದುವರಿಸ್ತಾ ಬಂದೆ ಅಂತಾದರೆ ನಾನು ಈ ರಣದಲ್ಲಿ ನಿನ್ನ ನೆಲೆ ಯಾವುದು ಅಂತ ಯೋಚಿಸಬೇಕಾಗ್ತದೆ. ಅರಿವಿಲ್ಲದ, ರಣದರಿವಿಲ್ಲದ ಶಿಶುವಾದ ನಿನ್ನನ್ನು ಕೊಲ್ಲುವುದಕ್ಕೆ ನನ್ನ ಬಾಣಗಳು ಹೇಸುವುದರಿಂದ ಶಿಶುತನದಲ್ಲಿ ಶಂಬರನೆಂಬ ಸುರನ ಹಸುಗೊಳ್ಳನೆ ಹರನು, ಅವನ ಹಸುಗೊಳ್ಳನೆ ಹರನು, ಹಸುಗೊಳ್ಳನೆ ಹರನು. ಶಂಬರ ಎಂಬ ಆತುರನ ಅದುಗೊಳ್ಳನೆ 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 ತರನು ಮರನು ಶಶಿಧರ ಸುತ ಶಶಿಧರ ಸುತ
ಶಶಿಧರ ಸುತ ಗುಹಾ ತಾರಕ ದೈತ್ಯನ ಉಸಿರನ್ನು ತೊಲಗಿಸನೆ ದೈತ್ಯನ ತೊಲಗಿಸನೆ ಉಸಿರನ್ನು ತೊಲಗಿಸನೆ ಶಶಿಧರ ಸುತ ಗುಹಾ ತಾರಕ ದೈತ್ಯನ ಉಸಿರನ್ನು ತೊಲಗಿಸನೆ ಶಿಶುತನದಲ್ಲಿ ಚಂಬರನೆಂಬ ತುರನ ಅಸುಗೊಳ್ಳನೆ ಸ್ಮರನು ಶಶಿಧರ ಸುತ್ತಗುವ ತಾರಕ ದೈತ್ಯನ ಉಸಿರನ್ನು ತೊಲಗಿಸದೆ ಜಿಯ ದೈತ್ಯನ ಉಸಿರನ್ನು ತೊಲಗಿಸದೆ. ಮರಳುವುದಕ್ಕೆ ಇದು ಪ್ರಶಸ್ತವಾದ ವೇಳೆ. ಯಾಕೆ ಅಂದ್ರೆ ದೊಡ್ಡವರ ಹೊಗಳಿಕೆಯನ್ನು ಅಂಗೀಕಾರವನ್ನು ಹೊಂದುವುದು ಕೂಡ ಒಂದು ದೊಡ್ಡ ಮಟ್ಟದ ಗೆಲುವೇ ಹೌದಲ್ಲ ಅಲ್ವೇ? ಅಷ್ಟು ಸಿಕ್ಕಿತು ಅಂತ ಸಂತೃಪ್ತಿಯಲ್ಲಿ ಮರಳಬಹುದಲ್ಲ ನಿನಗೆ? ಗುರುಗಳೇ, ಈಗ ನಾ ಸಣ್ಣವ ಅಂತ ಹೇಳುದು, ಆದ್ರಿಂದಲೇ ಬೇಡ ಅಂದದ್ದು. ಎಲ್ಲಿಯಾದ್ರೂ ಸತ್ರ ಶಿಶು ಹತ್ಯೆ ಪಾಪ. ಹೌದು, ಅರಿವಿಲ್ಲದವರನ್ನು ಕೊಲ್ಲುವುದು ಅರಿವಿಗೂ ಹಿಡಿತನ. ಆದ್ದರಿಂದಲೇ ಈ ಚಕ್ರವ್ಯೂಹದ ಕುರಿತಾಗಿ, ಇಲ್ಲಿನ ಪ್ರವೇಶ ನಿರ್ಗಮನದ ಕುರಿತಾಗಿ ಪರಿಪೂರ್ಣ ಅರಿವನ್ನು ಹೊಂದಿಲ್ಲದಂತಹ ರಣಶಿಶುವಾದ ನಿನ್ನನ್ನು ಕೊಲ್ಲುವ ಪಾತಕ ನನಗೆ ಬೇಡ. ಮರಳು ಮರಳು. ಗುರುಗಳೇ, ನೀವು ತುಂಬಾ ಕಲಿತಿದ್ದೀರಿ. ಇಲ್ಲ ಮಗು, ಇನ್ನು ತುಂಬಾ ಕಲೀಲಿಕ್ಕೆ ಉಳಿದಿದೆ. ಅದು ನೀವು ತಿಳ್ಕೊಂಡ. ಹೌದೌದು. ನಿಮ್ಮ ಬಗ್ಗೆ ನಾವು ತಿಳಿದದ್ದು ಏನು ಅಂತ, ವರ್ತಮಾನದಲ್ಲಿ ನಿಮ್ಮಷ್ಟು ಸಂಗ್ರಹ ಇದ್ದವರು ಈ ಪ್ರಪಂಚದಲ್ಲಿ ಬೇರೆ ಯಾರಿಲ್ಲ. ಸಮುದ್ರದಲ್ಲಿ ಜಲ ಇದ್ದ ಹಾಗೆ ನಿಮ್ಮ ವಿದ್ವತ್ತು ಎನ್ನುವುದನ್ನು ತಿಳಿದವರಿದ್ದೇವೆ. ಓಹೋ, ಹಾಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತಲ್ಲ, ಒಂದು ಕತೆ ನೆನಪು ಮಾಡ್ತೇನೆ. ಈಗ ಅಪ್ಪ ಹೇಳಿದ್ದನ್ನು ಕೇಳಿ ಅಷ್ಟೇ ಹೇಳಿದಿ. ಈಗ ನೀನೇ ನನಗೆ ಕತೆ ಹೇಳುವುದಕ್ಕೆ ತೊಡಗಿದಿ. ಮತ್ತೆ ಆಗಲಿ, ಗುರುಗ ಕತೆ ಗೊತ್ತಿಲ್ಲ ಅಂತಲ್ಲ, ನೆನಪು ಮಾಡಿ. ಈಗ ವಿಷಯ ಸ್ಪಷ್ಟ ಆಗುವುದಕ್ಕೆ ದೃಷ್ಟಾಂತ ರೂಪದಿಂದ ಗುರು ಶಿಷ್ಯನಿಗೆ ಕತೆ ಹೇಳುವುದುಂಟು. ಇದೀಗ ಶಿಷ್ಯನ ಮಗನೇ ಈಗ ಗುರುವಿಗೆ ಅಥವಾ ಅಪ್ಪನ ಗುರುವಿಗೆ ಕತೆ ಹೇಳು. ಒಂದು ಹೊಸ ಉಪಕ್ರಮ. ಕೇಳುವ ಅಲ್ವಾ? ಓ, ಶಿಶುತನದಲ್ಲಿ ಶಂಬರನೆಂಬ ಸುರನ ಅಸುಗೊಳ್ಳನೆ ಸ್ಮರನು. ಸ್ಮರ ಆದ್ರೆ ಕೊಳ್ಳಬೇಕು. ಆಮೇಲೆ ಹುಟ್ಟಿ 6 ಮತ್ತೊಂದನೇ ದಿನದಲ್ಲಿ ಶಂಬರನೆಂಬ ದೈತ್ಯನನ್ನು ಮನುಮತ ಎನ್ನುವ ಹುಡುಗ ಕೊಂದಿದ್ದಾನಂತೆ. ಹೌದು. ಅಷ್ಟು ಸಣ್ಣ ಮಕ್ಕಳೆಲ್ಲ ಅಷ್ಟು ದೊಡ್ಡ ರಾಕ್ಷಸರನ್ನು ಕೊಲ್ಲುವಾಗ ನಾನು ಯಾಕೆ ನಿಮ್ಮನ್ನು ಕೊಲ್ಲಬಾರ್ದು? ಈಗ ಅವರು ವರದ ಹಿನ್ನೆಲೆಯನ್ನು ಹೊಂದಿದವರು, ಶಾಪದ ಹಿನ್ನೆಲೆಯನ್ನು ಹೊಂದಿದವರು, ಅದಕ್ಕನುಗುಣವಾಗಿಯೇ ಕಾರ್ಯ ಸಾಧಿಸಿದರೆ ಅದರಲ್ಲಿ ಇರುವುದು ಏನು ಅಂತಿರುವುದು. ಈಗ ಶಿವನ ಸುತ್ತ ಶಿವಕುಮಾರನಲ್ಲಿದ್ದ ತೇಜಸ್ಸು ಯಾರದ್ದು ಮಗು? ಯಾರದ್ದು? ಶಿವನದ್ದು. ಹೌದು. ಆದ್ದರಿಂದಲೇ ಶಿವನ ತೇಜಸ್ಸು ಕುಮಾರ ರೂಪದಿಂದ ಕಾಣಿಸಿಕೊಂಡು ತಾರಕನನ್ನು ವಧಿಸಿತು. ಸರಿ. ಈಗ ಶಂಬರನನ್ನು ಕೊಂದಂತಹ ತೇಜಸ್ಸು ಯಾರದ್ದು ಮಗು? ಯಾರದ್ದು? ನಿನ್ನ ಮಾವನದ್ದು ಅಲ್ವೋ? ನಿನ್ನ ಮಾವನ ತೇಜಸ್ಸೇ ಆ ಶಂಬರನ ವಧೆಯನ್ನು ಸಾಧಿಸಿತು. ಆದರೆ ನಿನ್ನ ಅಪ್ಪನ ತೇಜಸ್ಸೇ ನಿನ್ನಲ್ಲಿರುವುದು. ಹಾಗೆ ನೋಡಿದ್ರೆ ನಿನ್ನ ಅಪ್ಪನ ತೇಜಸ್ಸು ಯಾರದ್ದು ಮಗು? ನನ್ನದ್ದು. ಆದ್ರಿಂದ ಹೇಳಿದ್ದು ಅಲ್ಲಿ ಅಲ್ಲ, ವಿರೋಧಿಗಳಿಗೆ ಪ್ರಶಸ್ತವಾದ ತೇಜಸ್ಸು ಅವಸಾನವನ್ನು ತಂದು ಕೊಟ್ಟಿತು. ನನ್ನ ತೇಜಸ್ಸೇ ನನ್ನನ್ನು ಎದುರಿಸಿದಂತಾಗುವುದು ಬೇಡ. ವಿದ್ಯೆಯಾಗಿ ನಿನ್ನ ಅಪ್ಪನಿಗೆ ಹೋಗಿ ಅವನಿಂದ ಬಳುವಳಿಯಾಗಿಯೋ ಕಲಿಸಿಯೋ ನಿನಗೆ ಬಂದು ಅದೇ ನನಗೆ ಮುಖಾಮುಖಿಯಾದರೆ ನಮ್ಮ 2 ಕೈಯೇ ಹೊಡೆದ ಹಾಗಾಗುತ್ತದೆ. ದಯಾಪಜಯದ ನಿರ್ಣಯ ಆಗುವುದಿಲ್ಲ. ಆದ್ರೂ ಅದನ್ನು ಹಾಗೆ ಗುರುತಿಸುವುದಕ್ಕಾಗುವುದಿಲ್ಲ. ಆದ್ರಿಂದ ಸುಮ್ಮನೆ ಯಾಕೆ? ಗುರುಗಳೇ, ನಿಮಗೊಂದು ಮಾತು ಹೇಳ. ಏನು ಹೇಳು? ನೀವು ಸೋಲುವುದಂದ್ರೆ ಸಾಯುವುದಂದ್ರೆ, ಈಗ ಅವರೆಲ್ಲ ಅವರನ್ನು ಕೊಂದಿದ್ದಾರೆ. ಹೌದು. ನಾನು ನಿಮ್ಮನ್ನು ಯಾಕೆ ಕೊಲ್ಲಬಾರ್ದು ಅಂತ ಕೇಳಿದ ಅರ್ಥ ಗೊತ್ತಾಯ್ತಾ? ನೀವು ಸಾಯ್ಬೇಕು ಅಂತ ಹೇಳಿದ್ದಲ್ಲ, ಮತ್ತೆ ಹುಡುಗನಾದ ನನ್ನಲ್ಲಿ ರಣಕಣದಲ್ಲಿ ನೀವು ಸೋತಿರಿ ಅಂತಾದ್ರೆ ಆದ್ರೆ ನಿಮ್ಮಂತವರಿಗೆ ಅದು ಸಾವಿಗೆ ಸಮಾನ ಅಲ್ವೇ? ಶಿಷ್ಯನಿಂದ ಪರಾಜಯ ಬಯಸಬೇಕು ಅಂತ ತಿಳಿದವರೊಂದು ಮಾತು ಹೇಳಿದರು. ಶಿಷ್ಯಾದಿಚ್ಛೇತು ಪರಾಜಯ ಅಂದ್ರೆ ನನ್ನ ಶಿಷ್ಯ ನನ್ನನ್ನು ಮೀರುವಂತೆ ಬೆಳೆಯಬೇಕು. ನಿಜವಾಗಿ ನಾನು ಹೇಳ್ತೇನೆ, ನನ್ನನ್ನು ನೀನು ಗೆದ್ದರೆ ನಿಜವಾದ ದ್ರೋಣನ ಬದುಕಿನ ಅತಿ ದೊಡ್ಡ ಗೆಲುವಾಗ್ತದೆ. ಹೌದಾ? ನೀನು ಗೆದ್ರೆ. ಯಾಕೆ ಅಂದ್ರೆ ನಾ ಕಲಿಸಿದ ವಿದ್ಯೆ ನನ್ನ ಶಿಷ್ಯನಲ್ಲೆಲ್ಲ ಅವನ ಶಿಷ್ಯನಲ್ಲಿ ಫಲಿಸ್ತದೆ. ಅಂದರೆ ನನ್ನ ಗುರುತ್ವಕ್ಕೆ ಬೇರೆ ಪ್ರಶಸ್ತಿ ಬೇಡ. ಆದರೆ ಗುರುವನ್ನು ಲಘು ಅಂತ ಭಾವಿಸಿ ಹೊಡೆದರೆ ನಿನ್ನ ಒಂದು ಕಣೆಯೂ ತಾಗುವುದಕ್ಕಿಲ್ಲ. ಇದರ ಗುರುತ್ವವನ್ನು ಮಾನಿಸದಿದ್ದರೆ ಇದೊಂದು ನಿನ್ನನ್ನು ಘಾತಗೊಳಿಸದೆ ಬಿಡುವುದಕ್ಕೂ ಇಲ್ಲ. ಎಚ್ಚರ. ಎರಡನೇದಲ್ಲ, ಮೊದಲನೇದನ್ನು ಮಾಡಿ ತೋರಿಸ್ತೇನೆ ನೋಡೋಣ.
ಬರಬಾರ್ದಿತ್ತ? ಇಷ್ಟೊತ್ತಿಗೆ ಬರುವುದೆಲ್ಲ ಮುಗಿಲಿಕ್ಕಾಗುವ ಅಲ್ಲ. ಇಲ್ಲಿ ಬನ್ನಿ. ನಿನ್ನನ್ನೀಗ ಯಾರು ಬರ್ಲಿಕ್ಕೆ ಹೇಳಿ? ನಿನ್ನನ್ನೀಗ ಬರ್ಲಿಕ್ಕೆ ಹೇಳಿ? ನನ್ನನ್ನು ಯಾರು ಬರ್ಲಿಕ್ಕೆ ಹೇಳಿದ್ದಲ್ಲ. ಮತ್ತೆ ನನ್ನನ್ನು ನೀನು ಹೇಳಿದಾಗಿಲ್ಲ. ಒಂದು ಅರ್ಥದಲ್ಲಿ ಬರ್ಲಿಕ್ಕೆ ಹೇಳಿದ್ದು ನೀವೇ. ನಾನೆಂತ ಹೇಳಿದೆ? ಮತ್ತೆ ಚಕ್ರವ್ಯೂಹ ರಚಿಸಿದ್ಯಾರು? ಚಕ್ರವ್ಯೂಹ ರಚಿಸಿದ್ಯಾರು? ಚಕ್ರವ್ಯೂಹದ ಆಹ್ವಾನ ಕೊಟ್ಟದಿಲ್ಲ. ಆಹ್ವಾನ ಅಲ್ಲ, ನಮ್ಮಲ್ಲಿ ಬರ್ಬೇಕಾದ್ರು ಇಲ್ಲ ಅಂತಾದ್ರೆ ಮತ್ತೆ ನಾನೇ ಬರ್ಬೇಕಷ್ಟೇ. ಅದೇ ಬರುವುದಕ್ಕಿಲ್ಲ ಅಂತ ನೀನು ಬರುವುದು ಬೇರೆ. ನನ್ನಿಂದ ಮೊದಲು ಬರ್ಬೇಕಾದವ ಬರ್ಲಿಲ್ಲ. ಮೊದಲು ಗೊತ್ತುಂಟಾ? ಅದನ್ನೇ ಹೇಳಿದ್ದು. ಬರ್ಬೇಕಾದವರು ಬಾರದೆ ಯಾರ್ಯಾರೋ ಬರುವುದು ಅಲ್ಲ. ನಾನು ಒಪ್ಪಿಕೊಳ್ತೇನೆ ಇವರನ್ನು. ಇವರು ಕೂತುಕೊಂಡು ಎಷ್ಟು ಬೇಕಾದ್ರೂ ಮಾತಾಡ್ಲಿಕ್ಕೆ ಕೇಳಲಿಕ್ಕೆ ಚಂದ. ಇವರು ದುಡಿಲಿಕ್ಕೆ ಇಲ್ಲಿ ನಾವಿಲ್ವ? ಇವರಿಗೆ ಬೇಕಾ ಇದೆಲ್ಲ? ಅದು ಇಷ್ಟು ಹೊತ್ತಿಗೆ ಗುರುಗಳ ಕನಿಷ್ಠ ಒಂದು ನೆನಪಿಟ್ಟು, ತುಂಬಾ ದುಡಿದು ಉಸಿರು ಬಿಡುವುದಕ್ಕಾದ್ರೂ ಎದುರಿದ್ದವ ಎರಡು ಮಾತಾಡ್ಬೇಕು. ನಿಮ್ಮನ್ನು ನಾನು ಈ ರಣಕಣದಲ್ಲಿ ಸತ್ರು ಮರಿ ಆದ್ರೆ ಒಂದು ಗುರುಗಳ ಯಾವುದನ್ನು ನಾವು ಮಾಡಿದ್ವಿ ಒಂದು ಹೊತ್ತೆಷ್ಟಾಯ್ತು ಅಂತ ಒಂದು ನೆನಪಿಲ್ಲ. ಮತ್ತೆ ಅದು ಕೂಡ ಹೊತ್ತು ಮಧ್ಯಾಹ್ನ ಆಯ್ತು. ಗೊತ್ತುಂಟಾ? ಮೀರ್ತಾ ಇರುವುದು ಗೊತ್ತಾಗ್ತಾ ಉಂಟು. ನೋಡುವ ಅಲ್ಲ, ಮಧ್ಯಾಹ್ನ ಆಯ್ತು, ಇನ್ನು ಮುಗಿದಿಲ್ಲ ಇವರದ್ದು. ನೋಡಿಕೊಳ್ಳಿ. ನಾನು ಆ ಕಡೆ ಹೋದ ಮೇಲೆ ನನ್ನ ಸುದ್ದಿ ಮಾತಾಡಿದ್ರೆ ಇಲ್ಲ. ಯಾಕೆ ಈಗಲೇ ಇಷ್ಟು ಮಾತಾಡಿದ್ದಾರೆ, ಇನ್ನು ಇವನ ಸುದ್ದಿ ಯಾರು ಮಾತಾಡ? ಅವು ಹೊಡೆದದ್ದು ಎಲ್ಲಿಗೆ ಅಂತ ನೋಡುವುದು. ಬೆರಳಿಗೆ. ಏಕಲವ್ಯನದ್ದನ್ನು ತೆಗೆದ ಒಂದು ಸಣ್ಣ ಪಾತಕಕ್ಕಿಷ್ಟು. ಇದೇ ಹೌದಾದ್ರೆ ನಮ್ಮಲ್ಲಿ ಎಂತೆಂತ ಪಾತಕ ಮಾಡಿದವರಿದ್ದಾರೆ. ಅವರದ್ದು ಎಂತೆಂತ ಹೋಗಬೇಕು. ಹೋಗ್ಲಿ ಹೋಗ್ಲಿ. ಕುರುಬಲವನಿ ಸಮರದಳು ಎಲಿದೆ ನೆನಪ ಹಿಗ್ಗ ಬೇಡ ಎಂದಚ್ಚನು ಘನತರ ಶರಗಳನ್ನು. ಆಯ್ತಲ್ಲ, ಬೇಸರ ಆಗ್ತದೆ. ಆಯ್ತಲ್ಲ, ಮತ್ತೊಬ್ಬ ಬಂದ, ಅವರು ಮುಗಿಸಿದ್ರು, ಇವ ಈಗ ಪ್ರಾರಂಭ ಮಾಡಿದ. ಏನು ಮಾಡುವ ಹೇಳು? ನಮಗೆ ಬೇಕಾದದ್ರಲ್ಲೇ ತೊಡಗಿಸಿಕೊಳ್ಬೇಕಾಗ್ತದೆ. ಈ ಮಾತಾಡುವ ಹಠ ಚಟ ಇದ್ದವರೆಲ್ಲ ಮುಗಿಲಿಕ್ಕೆ ಹೋಗಬಾರದು ಅಂತ ನಮಗೆ. ಅಲ್ಲ, ಒಂದು ಚಂದಕ್ಕೆ ಮುಗಿಸುವ. ಅಲ್ಲ, ನೀನು ಮಾತಾಡು. ಯಾಕೆ ಗೊತ್ತುಂಟಾ? ಕರ್ಣ ಅಂತ ಹೇಳಿದ್ರೆ ಕೆಲವು ಅರ್ಥದಲ್ಲಿ ಕಿವಿ ಅಂತ ಹೇಳ್ತಾರೆ. ಹೌದು. ಕೌರವನ ಸೇನೆಯಲ್ಲಿ ಹೆಚ್ಚು ಮಾತಾಡುವುದು ಕಿವಿ ಅಂತ ಹೇಳಿ ನನಗೆ ಗೊತ್ತು. ಅದೆಂತದ್ದು? ಆದ ಕಾರಣ ಮಾತಾಡು. ಹಾಗಲ್ಲ, ಕಿವಿ ಕೇಳ್ತದೆ, ಕೇಳಿದ್ದನ್ನು ಹಾಗೆ ಹೇಳ್ತದೆ. ಹೇಳುವುದಕ್ಕೆ ನಾಲೆಗೆ ಸರಿ ಇರ್ಬೇಕಾಗ್ತದೆ. ಹೌದೌದು. ಅದು ಸರಿ ಇರುವ ಕಾರಣ ಕರ್ಣನನ್ನು ಹಾಗೆ ಗುರುತಿಸ್ತಾರೆ. ನಾಲಿಗೆ ಸರಿ ಉಂಟು, ಸ್ವಲ್ಪ ಸಮಸ್ಯೆ ಉಂಟು ಅಷ್ಟೇ. ಏನು ಮಾಡುವ? ಹಾಗಾಗ ಇಂಥದ್ದೆಲ್ಲ ವೈಪರೀತ್ಯ ಆಗ್ತದೆ. ಮತ್ತೆ ನಿನಗೆ ವೈಪರೀತ್ಯ ಆಗದೆ ಇದ್ದೀತ ಎಲ್ಲಿ ನೋಡಿದ್ರಿ ಬೈತಾರೆ ರಣಕ್ಷೇತ್ರದಲ್ಲಿ. ಅಲ್ಲ, ಅದು ಪ್ರಕರಣ ಯಾಕೆ ಹಾಗಾಯ್ತು ಗೊತ್ತಾ? ಯಾಕೆ? ಸಾಧಾರಣ ಯುದ್ಧ ಆರಂಭವಾದ 10 ದಿವಸ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದೇ 10 ದಿವಸವೇ ನಿನಗೆ ಇರುವುದು ಅವಕಾಶ, ಯಾರು ಕರೆಯುವುದಿಲ್ಲ. ಮತ್ತೆ ಬಂದ 2 ದಿವಸ ಉಂಟಲ್ಲ, ಒಟ್ಟು ದುಡಿದದ್ದೇ. ಅದೌದೌದು. ಹಾಗೆ ಸ್ವಲ್ಪ ಸಮಸ್ಯೆ. ಸಿಕ್ಕಿದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಕರ್ಣ ಜಾಣ ಅಂತ ಕೇಳಿದ್ದೇನೆ. ಹೌದೇ? ಬಾಲಕ, ಏನು ಬೇಸರ ಆಗ್ತದೆ ನನಗೆ. ಕಡಿಮೆ ಆಯ್ತು ಅಂತ ಹೇಳಿಯಾ? ಅಲ್ಲಪ್ಪ, ಮತ್ತೆ ಕಡಿಮೆ ಆಯ್ತು ಅಂತಲ್ಲ, ಇದು ಹೋದ್ರೆ ಹೀಗೆ ತಯಾರಾದದ್ದು ಒಂದೂ ಇಲ್ವಲ್ಲ. ಯಾವುದು? ಇತ್ತ ಸ್ವರವ? ಅಲ್ಲ, ಹಾಗಲ್ಲ. ಇದು ಹೋದ್ರೆ ಅಂದ್ರೆ ನಿನ್ನಂತ ಒಬ್ಬ ಧೀಮಂತ ಎಲ್ಲ ಕೌರವನ ಒಡನಾಟ, ಅವ ನನ್ನನ್ನು ಅದು ಇದು ಅಂತ ಹೇಳ್ತಾ ಇದ್ದಾನೆ. ಇದು ಹೋದ್ರೆ ಅಂತೆ, ನೀನು ಹೋದ್ರೆ ಅಂತ ಹೇಳುದಿಲ್ಲ ವಾಕ್ಯ. ಎಂತ ದುರ್ಬುದ್ಧಿಗಳು ನೋಡಿ ಇವರೆಲ್ಲ. ವಸ್ತು ಅಂತ ಹೇಳಿದ್ದಲ್ಲಪ್ಪ, ನಿನ್ನಂತಹ ದುಡಿಮೆ, ನಿನ್ನಂತಹ ತೇಜ, ಈ ರೀತಿಯಾಗಿ ಕೆಲಸ ನೋಡುವ ಇನ್ನೊಬ್ಬ ಮಾಡ್ಲಿ. ನೋಡು, ಅದನ್ನ ಹಾಗೆ ಹೇಳ್ಬೋದಿತ್ತಲ್ಲ ನಿಮ್ಗೆ. ಅಲ್ಲ, ಹೇಳುವಾಗ ಅದಕ್ಕೆ ವಾಕ್ಯ ಕೊಡುವುದ್ರಲ್ಲಿ ಇರುವುದು. ಸರಿ ಮಾತ್ರವೇ ಅಲ್ಲ,
ಒಬ್ಬಾತ ಮಹಾರಥಿಯಾಗಿ ಕಾಣಿಸಿಕೊಂಡಂತಹ ಅಭಿಮನ್ಯು ಕುಮಾರಕ ತನ್ನ ರಥದ ರಕ್ಷಣೆ, ತನ್ನ ಸಾರಥಿಯ ರಕ್ಷಣೆ ಜೊತೆಯಲ್ಲಿ 10,000 ಮಂದಿ ಯೋಧರೊಂದಿಗೆ ಹೋರಾಟ ಮಾಡುವ ಚಾಕಚಕ್ಯತೆ ಇದನ್ನು ಹೊಂದಿದವನಿಗೆ ಮಹಾರಥಿ ಅಂತ ಹೇಳುವುದು. ಸರಿ, ಆ ಮಹಾರಥಿ ಎನ್ನುವ ಶಬ್ದಕ್ಕೆ ಮೂರ್ತ ಸ್ವರೂಪವಾಗಿ ನೀ ಕಾಣಿಸಿಕೊಂಡವನಿದ್ದೀಯ, ಅದು ಅಭಿಮಾನ ಆಗ್ತದೆ. ಆದ್ರೆ ಏನು ಮಾಡುವ ಮಗು, ಏನು ಮಾಡಬೇಡ, ಹುಟ್ಟಿ ಬೆಳೆದು ತನ್ನ ಏನು ಮಾಡುವುದಿಲ್ಲ ಅಂತ ಬಂದದ್ದಲ್ಲ. ಮತ್ತೆ ನಿನಗೆ ಸಮಸ್ಯೆ ಇದ್ರೆ ಏನ್ ಮಾಡ್ತೀಯ? ಹಾಗಲ್ಲ, ಈಗ ಪ್ರಾಯ, ಈಗ ಹರೆಯದ ಪ್ರಾಯ, ಇನ್ನು ದುಡಿಲಿಕ್ಕುಂಟು ಮಗು. ಒಂದು ನಮ್ಮ ಹಾಗೆ 70-76 ಆದ್ರೂ ಆಗುವಲ್ಲಿವರೆಗೆ ಇರಬೇಕು ಅಂತಾದ್ರೆ ಎಷ್ಟು? 70-76ರವರೆಗೆ ಅವನ ನಿರೀಕ್ಷೆ ಬಹಳ ದೊಡ್ಡದುಂಟು. 70-76 ಅಲ್ವಾ? ನಾವು ಅಷ್ಟು ಬದುಕಿದ್ದೇವೆ. ಹೌದೌದು. ಹಾಗಾಗಿ ಅಷ್ಟರವರೆಗೆ ಇರಬೇಕು ಅಂತಾದ್ರೆ ಇಂಥ ಈ ಚಕ್ರವ್ಯೂಹಕ್ಕೆಲ್ಲ ಬರುವುದಲ್ಲ. ಹಾಗಾಗಿ ನಿನಗೊಂದು ಮಾತು ಹೇಳ, ನೀವು 76ರವರೆಗೆ ಬದುಕುವ ನಿರೀಕ್ಷೆ ಇಟ್ಟುಕೊಂಡಿದ್ರಿ, ಬದುಕಿದ್ದೀರಿ. ನಮಗೆ ಅಪೇಕ್ಷವಿಲ್ಲ, ಬದುಕು ಹಾಗೆ ಬದುಕಿದ್ರೆ 26 ಬದುಕಿದ್ರು ಸಾಕು ಅಂತ ಉಂಟು ನಮಗೆ. ಹೌದು ಮಗ, ಬದುಕು ಹಾಗೆ ಬದುಕಬೇಕು. ಎಷ್ಟು ಕಾಲ ಬದುಕಿದೆ ಎನ್ನುವುದು ಮುಖ್ಯ ಅಲ್ಲ, ಬದುಕಿದ್ದಷ್ಟು ಕಾಲ ನಾವು ಏನು ಸಾಧನೆ ಮಾಡಿದ್ದೇವೆ. ಅದು 26ರಲ್ಲಿ ಹೋದ್ರೆ ಈ ಜಾಗಕ್ಕೆ ಯಾರನ್ನು ತರುವುದು? ಅದು ಮತ್ತೆ ಯಾರಾದ್ರೂ ಬರ್ತಾರೆ, ಅದು ನಿರೀಕ್ಷೆ ನಿನಗೆ ಬೇಡ. ನನ್ನಿಂದ ಮೊದಲು ಯಾರಿದ್ದಾರೆ ಎನ್ನುವುದು ಬೇಡ, ನನ್ನಿಂದ ಯಾರು ಮತ್ತೆ ಬರ್ತಾರೆ ಎನ್ನುವುದು ಬೇಡ. ಗೊತ್ತಾಯ್ತಾ? ಈಗ ನಿನ್ನ ಜಾಗಕ್ಕೆ ನೀನಲ್ಲ, ನೀನು ಹೋದ್ರೆ ಇನ್ನೊಬ್ಬ ಬರ್ತಾನೆ. ಹೌದಪ್ಪ, ನನ್ನ ಜಾಗಕ್ಕಾದ್ರೂ ಬಂದಾರು, ನಿನ್ನ ಜಾಗಕ್ಕೆ ಬರ್ಲಿಕ್ಕಿಲ್ಲ ಅಂತ. ಅಲ್ಲ, ನಿನ್ನ ಜಾಗಕ್ಕೆ ಬಂದಾರಲ್ಲ, ನೀನು ಬಂದದ್ದು ಹೇಗೆ ಅಂತ ಆಲೋಚನೆ ಮಾಡು. ನಾನ್ ನಿನ್ನಲ್ಲಿ ಹೋರಾಟ ಮಾಡುದು ಅಂತಲ್ಲ, ನಿನ್ನ ಅಪ್ಪ ಬರ್ಬೇಕಿತ್ತು. ನಿನ್ನ ಅಪ್ಪನಿಗೆ ಅಂದು ಬಂತ ಹೋರ ಕೊಟ್ಟವ ನಾನು. ಇವನಿಗೆ ಕೌರವನ ಸೇನೆಗೆ ಸೇರಿದ ಮೇಲೆ ಅದೊಂದು ಭ್ರಮೆ ಉಂಟು. ಇವನಿಗೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಸಾಕಾಗುದಿಲ್ಲ. ಈಗ ಎಲ್ಲ ನನ್ನ ಎದುರಿಗೆ ದೊಡ್ಡ ದೊಡ್ಡವರೇ ಬರಬೇಕು. ಮತ್ತೆ ಸರಿ ಕಾಣಿಸಿಕೊಳ್ಳಿಕ್ಕೆ ದೊಡ್ಡವರೊಟ್ಟಿಗೆ ಹೋರಾಟ. ನಿನಗೊಂದು ಮಾತು ಹೇಳ, ಈ ಯುದ್ಧದಲ್ಲಿ ಯಾರಿಗೆ ಗೆಲುವು ಯಾರಿಗೆ ಅಪಜಯ ಎನ್ನುವ ನಿರೀಕ್ಷೆಯಲ್ಲಿ ತಾಳ್ಮೆಯನ್ನು ಇಟ್ಟುಕೊಂಡು ಇವರೆಲ್ಲ ಕಾಯ್ತಾ ಇದ್ದಾರೆ. ಅವರ ತಾಳ್ಮೆಯನ್ನು ಕೆಡಿಸುವುದು ಬೇಡ. ನಿನಗೊಂದು ಮಾತು ಹೇಳ್ತೇನೆ, ನೀನು ಮೊದಲು ನದಿಗೆ ಹಾರು, ಅದರಲ್ಲಿ ಈಜಿ ಬದುಕಿದ್ರೆ ಮತ್ತೆ ಸಮುದ್ರಕ್ಕೆ ಹಾರು. ಮುಂದೇನು ಅಂತ ಯಾರಿಗೂ ಉತ್ತರ ಇಲ್ಲ. ಅಸಾಮಾನ್ಯವಾದಂತಹ ಈ ವಿಕ್ರಮದ ವಿಷಿಕೆ ಕ್ಷಣ ಕ್ಷಣಕ್ಕೂ ಸುಟ್ಟುರುತ್ತಾ ಉಂಟು. ಸ್ವಸೇನೆಯನ್ನು ಕೌರವಾಧೀರನಾಗಿದ್ದಾನೆ. ಅವ ಇವ ಅಂತಲ್ಲ, ಎಲ್ಲರೂ ಹತಪ್ರಭರಾಗಿದ್ದಾರೆ. ಪ್ರಾಣ ಉಳಿದರೆ ಸಾಕು ಅಂತ ಆಜ್ಞಾವಿವಶತೆಯಿಂದ ಉಳಿದುಕೊಂಡಿದ್ದಾರೆ ಸೇನಾವ್ಯೂಹದಲ್ಲಿ. ಈಗ ಏನಾದ್ರೂ ಮಾಡದಿದ್ರೆ ಎಲ್ಲವೂ ಕೆಟ್ಟು ಹೋಗ್ತದೆ. ಆ ಕಾರಣವನ್ನು ಮುಂದೆ ಛಾತಿ ತನ್ನದು ಅಂತ ಕೌರವನನ್ನು ಅನವರತವಾಗಿ ನಂಬಿಸಿದವನು ನೀನು. ಹೇಗುಂಟಪ್ಪ ಹುಡುಗನ ಹೋರಾಟ? ಎಂತದ್ದು? ಏನು ಹೋರಾಟ? ಎಂತದ್ದು ಹೊಗಳಿಕ್ಕ ನೀನಿರುವುದು? ನೀನು ಹೊಗಳಿಕ್ಕಿರುವುದು ಅಲ್ಲ, ಕಂಡದ್ದನ್ನು ಹೇಳುವುದಲ್ವ. ಅವನ ಅಪ್ಪನನ್ನು ಮೀರುವವ ತಾನು ಅಂತ ಲೋಕ ಇಡೀ ಹೇಳ್ತಾ ತಿರುಗಿದವರು ನೀನು. ಹೌದು, ಇದು ಮಗನ ವಿಕ್ರಮವನ್ನೇ ಗಮನಿಸುವುದಕ್ಕಾಗಲಿಲ್ಲ ನಿನಗೆ. ಅಪ್ಪನಿಗಿಂತಲೂ ಒಂದು ಮೆಟ್ಟಿಲು ಮೇಲೆ ನಿಂತಿದ್ದಾನಲ್ಲ ಇವ. ಈಗ ಅಪ್ಪನಲ್ಲಿ ಎದುರಿಸದಿದ್ರೆ ನಿನ್ನ ಬದುಕು ವ್ಯರ್ಥ ಆಗ್ತದಲ್ಲ. ನನಗೆ ಬದುಕಿರುವುದೇ ಪಾರ್ಥನೊಂದಿಗೆ ಹೋರಾಟ, ಅಭಿಮನ್ಯುನೊಂದಿಗೆ ಅಲ್ಲ. ಅವ ಕಾಣುವುದಕ್ಕೆ ಸಿಕ್ಕಬೇಕಾದ್ರೆ ಇವ ಸತ್ತು ಮಲಗಬೇಕಲ್ಲ ಪುಣ್ಯಾತ್ಮ. ಸತ್ತು ಅಲ್ಲ, ಅವ ಸಾಯುವ ಲಕ್ಷಣ ಕಾಣುವುದಿಲ್ಲ. ಒಂದು ಸಾಯಂಕಾಲದವರೆಗೆ ಆದ್ದರಿಂದ ಕೊಲ್ಲುವ ಲಕ್ಷಣ ನೀನು ತೋರಿಸುವಂಥದ್ದು. ಅಲ್ಲ, ನನಗೆ ಕೊಲ್ಲುವುದಕ್ಕಾಗುತ್ತಾ ಇದ್ರೆ ಅವನೇ ಅಲ್ವ ನನ್ನನ್ನು ಹೊಡೆದದ್ದು. ಉರಿಗಣ್ಣನ್ನು ಹಣೆಯಲ್ಲಿ ಹೊಂದಿದ ಹರಣಂತೆ ವಡವಾನಳವೇ ಮೂರ್ತಿವತ್ತಾಗಿ ಎದ್ದು ಬಂದಂತೆ ವೈರಿಪಾಳೆಯವನ್ನು ಸುಟ್ಟು ಭಸ್ಮವಾಗಿಸ್ತಾ ಇರುವುದು ಅವರ ಪರಾಕ್ರಮಾಗ್ನಿ ಹೌದು ಅಂತಾದ್ರೆ ಅದು ಹೊರಡುವುದು ಅವನ ಧನುಸ್ಸಿನ ಮೂಲದಿಂದ. ವೈರಿಯ ನಾಶವನ್ನು ಮಾಡಿ ತನ್ನ ಗೆಲುವನ್ನು, ತನ್ನೊಡೆಯನ ಗೆಲುವನ್ನು ಸಾಧಿಸಬೇಕು ಅಂತಿದ್ದರೆ ಅವನು ಅನ್ನಲ್ಲಿ ಹೋರಾಟ ಮಾಡ್ತಾ ಇರುವ ಹಾಗೆ ಅವನ ಕೈಯಲ್ಲಿ ಧನುಸ್ಸು ಉಳಿಯದಂತೆ ಅದನ್ನು ಮುಕ್ಕಡಿ ಮಾಡಬೇಕು. ನೀನು ಮಾಡಬೇಕು, ಗೆಲ್ಲಬೇಕಾದ್ರೂ ಮಾಡಿ. ಗುರುಗಳೇ, ಬದುಕಿ
ಬದುಕಿನಲ್ಲಿ ಪಾತಕಗಳ ಸಂಖ್ಯೆಗಳು ಅನೇಕ ಉಂಟು. ಕೊರುವುದಕ್ಕಾಗದೇ ಇರುವಷ್ಟನ್ನು ನಾವು ಹೊತ್ತಾಗಿದೆ. ಹಾಗಂತ ಕೊನೆಯ ಕಾಲಘಟ್ಟ ಅಂತ ನಮಗೆಲ್ಲ ಅನ್ನಿಸಿದೆ ಅಲ್ಲ ಅಂತ ಏನು ಹೇಳಲಿಕ್ಕಿಲ್ಲ. ಅದರಲ್ಲಿ ಅಭಿಮನ್ಯುವಿನ ಕೈಯಲ್ಲಿ ಸತ್ತಾಗಲು ಕರ್ಣ ಏನು ಧರ್ಮಾತ್ಮ ಅಂತ ಲೋಕ ಹೇಳಬೇಕಾದಿಲ್ಲ, ಅವ ಪಾಪಿ ಅಂತಲೇ ಲೋಕ ಹೇಳ್ತದೆ ಅಂತ ನಮಗೂ ಗೊತ್ತಿದೆ. ಆದರೂ ಅಲ್ಲೋ ಇಲ್ಲೋ ಸ್ವಲ್ಪವಾದ್ರೂ ನಮ್ಮ ಆತ್ಮಕ್ಕೆ ನೆಮ್ಮದಿ ಕೊಡುವ ಹಾಗೆ ನಾವು ಕೆಲಸ ಮಾಡಬೇಕು ಅನ್ನುವಂತಹ ಬದ್ಧತೆಯನ್ನು ನಾವು ಹೊಂದಲೇಬೇಕು. ಚಕ್ರವ್ಯೂಹದ ಆ ನೇರ್ಪುಗೊಳಿಸುವಿಕೆಯಲ್ಲೇ ನೀವು ಆಡಿದವರೇ ಇದ್ದೀರಿ. ಸವ್ಯವಾಗಿ ಸುತ್ತುತ್ತಿರುವಂತಹ ಈ ಚಕ್ರವ್ಯೂಹವನ್ನು ಹೊಕ್ಕವನನ್ನು ಯಾವಾತನಾದರೂ ದ್ವಂದ್ವದ ಮೂಲಕವಾಗಿಯೇ ಮುಖಾಮುಖಿ ಯುದ್ಧದಲ್ಲೇ ಕಾಡಬೇಕು ಅಂತ ಒಬ್ಬಾತನಲ್ಲಿ ಹೋರಾಟ ಮಾಡುವಾಗ ಹಿಂದಿನಿಂದ ಬಡೀರಿ ಅಂತ ಹೇಳಲಿಲ್ಲ ನೀವು. ಈಗ ಹಿಂದಿನಿಂದಲೇ ತಲೆಗೆ ಬಡಿದುಕೊಳ್ಳುವುದಾದ್ರೆ ಇದಕ್ಕಿಂತ ಮೊದಲೇ ಆಗುತ್ತಾ ಇತ್ತು. ಹಾಗಾದ್ರೆ ಧರ್ಮವಲ್ಲದ ಅಧರ್ಮವಾದ ವಿಚಾರವನ್ನು ಯೋಧರನ್ನು ನೇರ್ಪುಗೊಳಿಸುವ ಯೋಧರ ಸೃಷ್ಟಿಗೆ ಕಾರಣವಾಗುವ ದ್ರೋಣರೇ ಸೂಚಿಸ್ತಾರೆ ಅಂತಾರೆ. ಗುರು ಎನ್ನುವಂತಹ ಶಬ್ದಕ್ಕಿರುವ ಬೃಹತ್ ಎನ್ನುವ ವಿಷಯಕ್ಕೆ ಅದೊಂದು ರೀತಿಯಲ್ಲಿ ನೀನದು ತುಂಬಾ ಹೇಳಿ ಗುರು ಹಾಗೆ ಹೀಗೆ ಅಂತ ವಿಷಯ ಅದಲ್ಲ. ನೀನು ಕೌರವ ಇಂಥದ್ದು ಇದಕ್ಕಿಂತ ಕೆಳಗಿನದ್ದು ಹೇಳುವಾಗ ಸೀರೆ ಸೆರಗಿ ಕೈ ಹಾಕುವ ಅಂತ ಹೇಳಿದಾಗ ಇದನ್ನ ಎಷ್ಟು ಹಾಕಿ ಹೇಳಿದ್ದಿ? ನಾ ಹೇಳಿದ್ದು ಅದನ್ನೇ, ಮೊದಲಿದ್ದು ಪಾತಕದ ಹೊರೆ ಉಂಟು, ಅದನ್ನು ಇಳಿಸುವ ಮೊದಲು ಮತ್ತೆ ಉಳಿದದ್ದನ್ನು ಯಾಕೆ ವಿಮರ್ಶಿಸುವುದಕ್ಕೆ ಹೊರಡು? ನಾನೊಂದು ಹೇಳ್ತೇನೆ, ದ್ರೋಣ ಈಗ ಬಂದದ್ದು ಎಂತದಕ್ಕೆ? ನಿನಗೆ ಆತ್ಮಶಾಂತಿ ಕೊಡುವುದಕ್ಕೆ. ಅಯ್ಯೋ, ನಿನ್ನ ಆತ್ಮ ಅಶಾಂತವಾದ್ರೂ ನನಗೇನಿಲ್ಲ, ಅವನದ್ದು ತಣಿಬೇಕು. ಯಾರದ್ದು? ನಿನ್ನ ಮಿತ್ರ ನನ್ನನ್ನು ಈಗ ಒಡೆಯನಂತ ನಿರ್ದೇಶಿಸುವ ಕೌರವನದ್ದು. ಯಾರ ಆತ್ಮ ಅಶಾಂತವಾಗಿ ನರಳಿದ್ರು ಹೊರಳಿದ್ರು ದ್ರೋಣನಿಗೆ ವಿಷಯ ಅಲ್ಲ. ಒಂದೋ ನಾನು ಹೇಳಿದಂತ ಕೈ ಕಡಿಬೇಕು, ಇಲ್ಲದಿದ್ರೆ ವ್ಯೂಹದಿಂದ ಹೊರಗೆ ಹೋಗ್ಬೇಕು. ಏನ್ ಮಾಡ್ತೀವಿ ಸ್ವಾಮಿ? 10 ದಿವಸದ ಯುದ್ಧ ಇಲ್ಲದೆ ತಲೆ ಬಿಸಿ ಆಗಿದೆ. ಈಗ ಒಂದು ವಿಷಯಕ್ಕೆ ಬೇಕಾಗಿ ಹಿಂದೆ ನಿಲ್ಲುವುದಿಲ್ಲ
ಮಂಗಳ ಜಯ ಜಯ ರಾಜರಾಜೇಶ್ವರಿ ಮಂಗಳ ಭಕ್ತರ ಪೋಷಕಿಗೆ ಮಂಗಳ ಮಹಿಷಾಸುರ ಮರ್ದಿನಿಗೆ ಮಂಗಳ ಜಯ ಶ್ರೀ ಮಂಗಳಾಂಬಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲೋ